ಹರೇ ಕೃಷ್ಣ ಎಲ್ಲ ಭಕ್ತರಿಗೂ. ಇವತ್ತು ನಮ್ಮೊಟ್ಟಿಗೆ ಪೂಜ್ಯ ದೀನನಾಥ್ ಚೈತನ್ಯ ಪ್ರಭುಜಿ ಅವರಿದ್ದಾರೆ. ಅವರು ಮೂಲತಃ ಬೆಂಗಳೂರಿನಿಂದ ಆ, ಈಗ ಬೆಂಗಳೂರಿನಲ್ಲಿ ಇರ್ತಾರೆ ಪ್ರಭುಜಿ ಅವರು. ಸೊ ಅವರು ಬಹಳ ಹಿರಿಯ ಭಕ್ತರು. ಬಹಳ ಸಮಯ ನಮ್ಮ ಇಸ್ಕಾನ್ 30 ವರ್ಷಕ್ಕಿಂತ 35-40 ವರ್ಷವರೆಗೂ ಸಮಯಕ್ಕೂ ಅವರು ಸಂಪರ್ಕದಲ್ಲಿದ್ದು ಭಕ್ತರ ಸಂಘದಲ್ಲಿ ಬಹಳ ಪ್ರಚಾರ, ಕರ್ನಾಟಕದಾದ್ಯಂತ ಬಹಳ ಸ್ಥಳಗಳಲ್ಲಿ ಹೋಗಿ ಮಾಡಿದ್ದಾರೆ. ಮತ್ತೆ ಅವರು ಬಹಳ ವರ್ಷಗಳು ಅಮೆರಿಕೆಯಲ್ಲೂ ಕೂಡ ಇದ್ದು ಅಲ್ಲೂ ಶಿಲ ಪ್ರಭುಪಾದ ಶಿಷ್ಯರು ಅವರೊಟ್ಟಿಗೆಲ್ಲ ಭೇಟಿ ಮಾಡಿ ಬಹಳ ಭಕ್ತಿ ಸೇವೆಯಲ್ಲಿ ಇದ್ದಾರೆ. ಸೊ ಇವತ್ತು ಅವರ ಸಂಘದ ಭಾಗ್ಯವನ್ನು ನಾವು ಪಡ್ಕೊಳ್ಳೋಣ. ಸೊ ಭಾಗವತ್ ಪ್ರವಚನವನ್ನು ಪ್ರಭುಜಿ ಅವರು ಹೇಳ್ತಾರೆ. ಹರೇ ಕೃಷ್ಣ ಪ್ರಭುಜಿ, ಪ್ರಣಾಮಗಳು ಪ್ರಭುಜಿ. ಹರೇ ಕೃಷ್ಣ, ದಂಡೋತ್ ಪ್ರಣಾಮ ಎಲ್ರಿಗೂ. ಹರೇ ಕೃಷ್ಣ. ಪ್ರಭುಜಿ ಪ್ರಣಾಮಗಳು. ಅದು ಸ್ಮೂತ್ ಇದ್ದಾಗ ಒಂದ್ಸತಿ ನಾವೆಷ್ಟ ಕಲಿಯಲ್ಲ, ಮೆಷಿನ್ಸ್ ಅಲ್ಲ ಇಲ್ಲಿದೆ, ಅದಕ್ಕೆ ಬೆಚ್ಚಿ ಮಾಡ್ತಾರೆ. ಹರೇ ಕೃಷ್ಣ. ಆಫ್ ಆಗುತ್ತೆ ಅವಾಗ ನೀವು ಓಕೆ ಮಾತಾಡೋದಾಗಲ್ಲ. ಓಕೆ, ಅದು ಅವರಿಂದ ಬರುವ ಸಿಗ್ನಲ್. ಓಕೆ ನೋಟಿದೆ. ಓಕೆ, ಸರಿ ಸರಿ ಪ್ಲಸ್ ಮೈನಸ್ ವಾಲ್ಯೂಮ್ಗೆ. ಸರಿ ಸರಿ ಸಾಕು. ಹರೇ ಕೃಷ್ಣ. ಹೇಗಿದ್ದೀರಿ ಎಲ್ಲರೂ? ಚೆನ್ನಾಗಿದ್ದೀರಾ? ಮ್ಯೂಟ ಮ್ಯೂಟಲ್ಲಿ ಇದಾರಲ್ಲ, ಆಲ್ ಮ್ಯೂಟ ಇಲ್ಲ ಇದ್ದಾರೆ. ಚೆನ್ನಾಗಿದ್ದೇವೆ ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ವಾಲ್ಯೂಮ್ ಕೇಳಿಸ್ತಾ ಇದೆ ಎಲ್ಲರಿಗೂ? ಕೇಳಿಸ್ತದೆ ಪ್ರಭುಜಿ. ಶ್ರೀಲ ಪ್ರಭುಪಾದರ ಕೃಪೆಯಿಂದ ನಾವೆಲ್ಲ ಭಕ್ತಿ ಮಾಡೋಕ್ಕೊಂದು ಅವಕಾಶ ಸಿಕ್ಕಿದೆ. ಪ್ರಭುಪಾದರು ಹಿರಿಯ ವಯಸ್ಸಿನಲ್ಲಿ ಹೋಗಿ ಎಲ್ಲ ದೇಶಗಳಲ್ಲಿ ಪ್ರಚಾರ ಮಾಡಿ ಭಗವಂತನ ಬಗ್ಗೆ, ಭಕ್ತಿ ಬಗ್ಗೆ, ನಮ್ಮ ಕರ್ತವ್ಯಗಳ ಬಗ್ಗೆ ಭಕ್ತಿ ಮಾಡಿದ್ರೆ ನಮ್ಗೆ ಎಷ್ಟು ಅನುಕೂಲ ಆಗುತ್ತೆ ಮನುಷ್ಯ ಜೀವನದಲ್ಲಿ. ಮತ್ತು ಭಗವಂತ ಸಂಪರ್ಕದಲ್ಲಿ ನಾವು ಯಾವಾಗಲೂ ಸಂತೋಷವಾಗಿರ್ಬೋದು. ಭಗವದ್ಗೀತೆ ಹೇಳ್ತಾರೆ ತುಷ್ಯಂತಿ ಚ ರಮಂತಿ ಚ ಅಂತಂದರೆ ಯಾವಾಗಲೂ ಭಕ್ತರು ಸೇರಿದಾಗ ಏನಾಗುತ್ತೆ, ಭಗವಂತನ ಬಗ್ಗೆ ಸಂಭಾಷಣೆ ಮಾಡ್ತಾರೆ, ತಿಳ್ಕೊತಾರೆ, ಹೇಳ್ತಾರೆ, ಕೇಳ್ತಾರೆ, ಕೊಂಡಾಡ್ತಾರೆ. ಅದರಿಂದ ನಾವು ಭಕ್ತಿಯಲ್ಲಿ ಚೆನ್ನಾಗಿ ಭಾಗವಹಿಸ್ಬೋದು. ಆವಾಗ ನಮಗೆ ಆನಂದ ಇರುತ್ತೆ. ಆನಂದ ಅನ್ನೋದು ಈ ಜಗತ್ತಿನ ವಸ್ತುನೇ ಅಲ್ಲ. ಇಲ್ಲಿ ಬರೀ ಸುಖ ದುಃಖ ಅದು ಸ್ವಲ್ಪ ಅಲ್ಪ ಮಾತ್ರದಲ್ಲಿ ನಾವು ಅನುಭವಿಸ್ತೀವಿ ಅಷ್ಟೆ. ಇಲ್ಲದಿದ್ರೆ ಇಲ್ಲಿ ಆನಂದ ಅನ್ನೋದು ಸಾಧ್ಯನೇ ಇಲ್ಲ. ಭಗವಂತ ಮತ್ತು ವೈಷ್ಣವರು, ಗುರುಗಳು, ಆಚಾರ್ಯ ಶ್ರೀಲ ಪ್ರಭುಪಾದರು ಯಾರ್ಯಾರಿಗೆ ಪ್ರದಾನ ಮಾಡ್ತಾರೆ ಅವ್ರಿಗೆ ಸಿಗತ್ತೆ. ಅದಕ್ಕೆ ನಾವು ಶ್ರಮ ಪಡಬೇಕು. ಅದರಿಂದ ಈ ಭಾಗವತ ಶ್ರವಣ, ಜಪ, ಭಗವಂತನ ದರ್ಶನ, ಭಕ್ತರ ಸೇವೆ, ಭಗವಂತನ ಸೇವೆ, ಪ್ರಸಾದ ಸೇವನೆ, ಹರಿನಾಮ ಸಂಕೀರ್ತನೆ, ಇದೆಲ್ಲ ನಮಗೆಲ್ಲ ಪ್ರಭುಪಾದರು ಕೊಟ್ಟಂಥ ಪರಮೈಶ್ವರ್ಯ, ಪರಮ ಭಾಗ್ಯ ನಮಗೆಲ್ಲ. ಜಯ ರಾಧ ಮಾಧವ ಜಯ ಕುಂಜ ವಿಹಾರಿ. ಹೇಳಿ ಎಲ್ಲರೂ ಕೀರ್ತನೆ ಹೇಳಿ. ಜಯ ರಾಧ ಮಾಧವ ಕುಂಜ ವಿಹಾರಿ.
ಕುಂಜ ಬಿಹಾರಿ ಜಯ ಗೋಪಿ ಜನ ವಲ್ಲಭ ಗಿರಿವರಧಾರಿ ಗೋಪಿ ಜನ ವಲ್ಲಭ ಗಿರಿವರಧಾರಿ ಜಯ ಗೋಪಿ ಜನ ವಲ್ಲಭ ಗಿರಿವರಧಾರಿ ಜಯ ಗೋಪಿ ಜನ ವಲ್ಲಭ ಗಿರಿವರಧಾರಿ ಯಶೋದಾನಂದನ ಬ್ರಜ ಜನರಂಜನ ಯಶೋದನಂದನ ಬ್ರಜನ ರಂಜನ ಯಶೋದಾನಂದನ ಬ್ರಜ ಜನರಂಜನ ಯಶೋದನಂದನ ಬ್ರಜನ ರಂಜನ ಯಮುನಾ ತೀರ ವನಚಾರಿ ಯಮುನ ತೀರ ವನಚಾರಿ ಯಮುನಾ ತೀರ ವನಚಾರಿ ಯಮುನ ತೀರ ವನಚಾರಿ ಮಾಧವ ಬಿಹಾರಿ ನಾಥ ಮಾಧವ ಬಿಹಾರಿ ಗೋಪಿ ಜನ ವಲ್ಲಭ ಗಿರಿವರಧಾರಿ ಜಯ ಗೋಪಿ ಜನ ಗಿರಿವರಧಾರಿ ಜಯ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಕೇಳುದಿಲ್ಲ ಮಾತಾಜಿ ಅವರಿಗೆ. ಪ್ರಭುಜಿ ವಾಯ್ಸ್ ಕಟ್ ಕಟ್ ಆಗ್ತದೆ. ಹರೇ ಕೃಷ್ಣ, ವಾಯ್ಸ್ ಕ್ಲಿಯರ್ ಇಲ್ಲ, ಕಟ್ ಕಟ್ ಆಗ್ತದೆ. ಓ, ಇದು ಏನ್ ಮಾಡ್ಬೇಕು ಗೊತ್ತಿಲ್ಲ. ಮತ್ತೆ ನಾನು ಫಸ್ಟ್ ಟೈಮ್ ಇಲ್ಲಿ ಕೂತಿರೋದು. ಪ್ರಭುಜಿ ಇನ್ನೊಂದು ಕ್ಲಾಸ್ಗೆ ಹೋಗಿದ್ದಾರೆ. Okay. ಅದು ವಾಯ್ಸ್ ಇದು ಇರ್ತದಲ್ಲ ಪ್ರಭುಜಿ, ಅದನ್ನ ಹಾ, ಸ್ವಲ್ಪ ತಿರುಗಿಸಿ, ಅದು micro- ಪ್ಲಸ್ ಹತ್ತು- ಮೈನಸ್ ಇರ್ಬೇಕಲ್ಲಿ. ಚಿಕ್ಕ ಒಂದು ಬಾಕ್ಸ್ ತರದೇ ಇತ್ತೆ ಪ್ರಭುಜಿ ಅಲ್ಲಿ ಹತ್ತಿರ. ಅದೇ ಇವಾಗ ಕೇಳಿಸ್ತಾ ಇದೆಯಾ ಸರಿಗೆ? ಈಗ ಕೇಳ್ತದೆ ಪ್ರಭುಜಿ. ಹತ್ತಿರ ಇರುವಾಗ ನಾನು ದೂರ ಇದ್ದೆ, ಅದರಿಂದ ಪ್ರಾಬ್ಲಮ್ ಅನ್ಸುತ್ತೆ. ಆಯ್ತು. Okay. ಜಯ ಶ್ರೀ ಕೃಷ್ಣ ಜಯ ಪ್ರಭು ನಿತ್ಯಾನಂದ ಪುನಃ ಕ್ಲಿಯರ್ ಆಗ್ಲಿಲ್ಲ ಪ್ರಭುಜಿ, ಅದು ಮಾತನಾಡ್ತಾ ಇರುವಾಗ ನಡುವಿನಲ್ಲಿ ಸ್ಟಾಪ್ ಆಗ್ತದೆ, ಅದು ಕಟ್ ಕಟ್ ಆಗ್ತದೆ. ನಾನು ಮೈಕ್ ಹತ್ರನೇ ಇದ್ದೀನಿ. ಈಗ ಕೇಳ್ತದೆ ನೋಡಿ. ಹಾ ಸರಿ, ಹೀಗೆ ಮಾಡ್ತೀನಿ ಹಾಗಾದ್ರೆ. ಆಯ್ತು. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ ರಾಮ ಹರೇ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಕೃಷ್ಣ ಕೃಷ್ಣ ಹರೇ ರಾಮ ಹರೇ Hare Krishna 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 Hare 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 Rama 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 Hare
हरे कृष्ण हरे राम हरे राम 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 हरे कृष्ण हरे हरे कृष्ण 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 हरे राम हरे राम हरे हरे राम 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 हरे 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 कृष्ण हरे हरे राम हरे हरे राम राम हरे राम 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 हरे 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 कृष्ण 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 हरे 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 राम हरे राम हरे राम 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 हरे 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 कृष्ण हरे 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 राम 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 हरे 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 कृष्ण 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 हरे 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 राम 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 हरे हरे गोविंद जय जय गोपाल जय जय 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 रमण हरि गोविंद जय जय गोविंद जय राधा रमण हरि गोविंद जय जय हरे 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 राम 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 हरे हरे कृष्ण 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 हरे 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 राम राम हरे कृष्ण हरे हरे राम 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 हरे 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 कृष्ण 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 हरे 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 राम 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 हरे 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 कृष्ण कृष्ण हरे 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 राम 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 हरे 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 कृष्ण 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 हरे 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 राम 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 हरे हरे कृष्ण हरे 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 राम राम हरे 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 कृष्ण 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 हरे 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 राम 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 हरे हरे जय गौरानिताय जय गौरानिताय गौरानिताय जय गौरानिताय जय गौरा हरि बोल हरि बोल निताय गौरा हरि बोल हरि बोल हरि बोल हरि बोल हरि बोल जय प्रभुपाद जय जय प्रभुपाद जय जय प्रभुपाद 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 जय जय प्रभुपाद गुरुदेव 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 जय जय गुरुदेव जय जय गुरुदेव 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 जय जय गुरुदेव राम कृष्ण महाराज की जय, प्रभुपाद जय की जय, गुरुदेव की जय जय।
ಜಯ. ಮತ್ತೆ ಎಲ್ರಿಗೂ ಸ್ವಾಗತ. ಇವತ್ತು ಶ್ರೀಲ ಪ್ರಭುಪಾದರ ಕೃಪೆಯಿಂದ ನಾವೆಲ್ಲ ಭಾಗವತವನ್ನ ಶ್ರವಣ ಮಾಡಿ ಭಗವಂತನ ಬಗ್ಗೆ ಭಕ್ತರ ಬಗ್ಗೆ ತಿಳ್ಕೊಳ್ಳೋಕೆ ಒಂದು ನಮಗೆಲ್ಲ ಕೃಪೆ ಕೊಟ್ಟಿದ್ದಾರೆ ಶ್ರೀಲ ಪ್ರಭುಪಾದರು. ಹರೇ ಓಂ ಕೃಷ್ಣ ನಮೋ ಪ್ರಭುಜಿ. ಹರೇ ಕೃಷ್ಣ. ಹೇಳಿ ಮಾತಾಜಿ. ಯಾರೋ ಒಬ್ರು ಶ್ಲೋಕ ಎಷ್ಟು ಅಂತ ಕೇಳಿದ್ದಾರೆ ಮಾತಾಜಿ. ಸ್ಕಂದ 4 ಅಧ್ಯಾಯ 13 ಶ್ಲೋಕ 25 ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು. ಧನ್ಯವಾದ. ಹರೇ ಕೃಷ್ಣ ಮಾತಾಜಿ. ಓಂ ನಮೋ ಭಗವತೆ ವಾಸುದೇವಾಯ. ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ನಾರಾಯಣಂ ನಮಸ್ಕೃತ್ಯ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ನರಂ ಚೈವ ನರೋತ್ತಮಂ ದೇವಿಂ ಸರಸ್ವತಿಂ ವ್ಯಾಸಂ ದೇವಿಂ ಸರಸ್ವತಿಂ ವ್ಯಾಸಂ ತತೋ ಜಯಮುದೀರಯೇತ್. ತತೋ ಜಯಮುದೀರಯೇತ್. ನಷ್ಟಪ್ರಾಯೇಷು ಅಭದ್ರೇಷು ನಷ್ಟಪ್ರಾಯೇಷು ಅಭದ್ರೇಷು ನಿತ್ಯಂ ಭಾಗವತ ಸೇವಯಾ. ನಿತ್ಯಂ ಭಾಗವತ ಸೇವಯಾ. ಭಗವತಿ ಉತ್ತಮ ಶ್ಲೋಕೆ ಭಗವತಿ ಉತ್ತಮ ಶ್ಲೋಕೆ ಭಕ್ತಿರ್ಭವತಿ ನೈಷ್ಟಿಕಿ. ಭಕ್ತಿರ್ಭವತಿ ನೈಷ್ಟಿಕಿ. ಹರೇ ಕೃಷ್ಣ. ಹರೇ ಕೃಷ್ಣ. ಮೈತ್ರೇಯ ಉವಾಚ. ಮೈತ್ರೇಯ ಉವಾಚ. ಮೈತ್ರೇಯ ಉವಾಚ. ಮೈತ್ರೇಯ ಉವಾಚ. ಅಂಗೋ 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 ಸ್ವಮೇಧಂ ಅಶ್ವಮೇಧಂ ಶ್ವಮೇಧಂ ಅಶ್ವಮೇಧಂ ರಾಜರ್ಷಿರ್ ರಾಜರ್ಷಿರ್ ಅಂಗೋಶ್ವಮೇಧಂ ರಾಜರ್ಷಿರ್ ಅಂಗೋ ಅಶ್ವಮೇಧಂ ರಾಜರ್ಷಿರ್ ಅಂಗೋಶ್ವಮೇಧಂ ರಾಜರ್ಷಿರ್ ಅಂಗೋ ಅಶ್ವಮೇಧಂ ರಾಜರ್ಷಿರ್. ಆಜಹಾರ ಆಜಾರ ಆಜಹಾರ ಆಜಾರ ಮಹಾಕ್ರತುಂ ಮಹಾಕೃತಂ ಮಹಾಕ್ರತುಂ ಮಹಾಕೃತಂ ಆಜಹಾರ ಮಹಾಕ್ರತುಂ ಆಜಾರ ಮಹಾಕೃತಂ ಆಜಹಾರ ಮಹಾಕ್ರತುಂ ಆಜಾರ ಮಹಾಕೃತಂ ನಾಜಗ್ಮುರ್ ನಾಜಗ್ಮುರ್ ದೇವತಾಸ್ ದೇವತಾ ದೇವತಾಸ್ ದೇವತಾ ತಸ್ಮಿನ್ 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 ನಾಜಗ್ಮುರ್ ದೇವತಾಸ್ತಸ್ಮಿನ್ ನಾಜ್ಮುನ್ ದೇವತಾ ಅಸ್ಮಿನ್ ನಾಜಗ್ಮುರ್ ದೇವತಾಸ್ತಸ್ಮಿನ್ ದೇವತಾ ತಸ್ಮಿನ್ ಆಹೂತ ಆಹುತ ಆಹೂತ ಆಹುತ ಬ್ರಹ್ಮವಾದಿಭಿಃ 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 ಆಹೂತ ಬ್ರಹ್ಮವಾದಿಭಿಃ ಆಹುತ ಬ್ರಹ್ಮವಾದಿಭಿಃ ಆಹೂತ ಬ್ರಹ್ಮವಾದಿಭಿಃ ಆಹುತ ಬ್ರಹ್ಮವಾದಿಭಿಃ. ಮೈತ್ರೇಯ ಉವಾಚ. ಮೈತ್ರೇಯ ಉವಾಚ. ಮೈತ್ರೇಯ ಉವಾಚ. ಮೈತ್ರೇಯ ಉವಾಚ. ಅಂಗೋಶ್ವಮೇಧಂ ರಾಜರ್ಷಿರ್ ಅಂಗೋಶ್ವಮೇಧಂ ರಾಜರ್ಷಿರ್ ಅಂಗೋಶ್ವಮೇಧಂ ರಾಜರ್ಷಿರ್ ಅಂಗೋಶ್ವಮೇಧಂ ರಾಜರ್ಷಿರ್ ಆಜಹಾರ ಮಹಾಕೃತುಂ ರಾಜಹಾರ ಮಹಾಕೃತಂ ಆಜಹಾರ ಮಹಾಕೃತುಂ ಆಜಹಾರ ಮಹಾಕೃತಂ ನಾಜಗ್ಮುರ್ದೇವತಾಸ್ತಸ್ಮಿನ್ ನಾಜಗ್ಮುರ್ದೇವತಾಸ್ತಸ್ಮಿನ್ ದೇವತಾಸ್ತಸ್ಮಿನ್ ಆಹೂತ ಬ್ರಹ್ಮವೇದ ಆಹೂತ ಬ್ರಹ್ಮವಾದಿಭಿಃ ಆಹುತ ಬ್ರಹ್ಮವಾದಿಭಿಃ ಆಹೂತ ಬ್ರಹ್ಮವಾದಿಭಿಃ ಆಹುತ ಬ್ರಹ್ಮವಾದಿಭಿಃ. ಹೇಳ್ತಾರೆ ಭಕ್ತರು ಹೇಳ್ತಾರ. ಹೇಳ್ತಾರೆ ಶ್ಲೋಕಗಳು ಹೇಳಿ. ಹೇಳ್ತಾರೆ. ಯಾರು ಹೇಳ್ತೀರಿ ಹೇಳಿ.
ಹರೇ ಕೃಷ್ಣ ಮಾತಾಜಿ. ಪ್ರಭುಜಿ ಮೈತ್ರೇಯ ಉವಾಚ ಅಂಗೋಶ್ವಮೇಧರಾಜರ್ಷಿರಾಜಹಾರ ಮಹಾಕೃತುಂ ನಾಜಗ್ಮುದೇವ ತಸ್ಮಿನ್ ಆಹುತ ಬ್ರಹ್ಮವಾದಿಭಿಃ. ಧನ್ಯವಾದ ಪ್ರಭುಜಿ. ಹರೇ ಕೃಷ್ಣ. ಹೇಳ್ತೀರಾ ಇಲ್ಲಿ ನೋಡಿ, ಹೇಳ್ತೀರಾ ಅದರ ಶ್ಲೋಕ ಹೇಳಿದ್ದೇನೆ. ಮುಂದೆ 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 ಬನ್ನಿ, ಮುಂದೆ ಬನ್ನಿ. ಅಂಗೋಶ್ವಮೇಧಂ ರಾಜರ್ಷಿ ರಾಜಹಾರ ಮಹಾಕೃತುಂ ನಾಜಗ್ಮುದೇಶ ದೇವತಾ ನಾಹುತ ಬ್ರಹ್ಮವಾದಿಭಿಃ. मैत्रेय उवाच अंगोश्वमेधं राजऋषि राजहार महाकृतुं नाजग्मुदेवतास्थिता नहोता ब्रह्मवादिभिः. मैत्रेय उवाच अंगो अश्वमेधं राजर्षि राजहार महाकृतुं नाजग्मुदेवतास्मिन् आहुत ಬ್ರಹ್ಮವಾದಿಭಿಃ. ಇಂಗ್ಲಿಷ್ ಅಲ್ಲಿ ಎಲ್ಲ ಪದಗಳನ್ನ ಬಿಡಿಸಿದ್ದಾರೆ, ಕನ್ನಡದಲ್ಲಿ ಜೋಡಿಸಿರೋದ್ರಿಂದ ಕಷ್ಟ ಆಗುತ್ತೆ. ಸಂಸ್ಕೃತ ಬಂದವರಿಗೆ ಸುಲಭ ಆಗುತ್ತೆ. ಸಂಸ್ಕೃತ ಇನ್ಯಾರಾದ್ರೂ ಹೇಳ್ತೀರಾ, ಉಚ್ಚರಿಸ್ತೀರಾ? ಹರೇ ಕೃಷ್ಣ ಪ್ರಭುಜಿ. ಮೈತ್ರೇಯ ಉವಾಚ ಅಂಗೋ ಅಶ್ವಮೇಧಂ ರಾಜರ್ಷಿ ರಾಜಹಾರ ಮಹಾಕೃತುಂ ನಾಜಗ್ಮು ದೇವತಾ ತಸ್ಮಿನ್ ಆಹುತ ಬ್ರಹ್ಮವಾದಿಭಿಃ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಹರೇ ಪ್ರಭು. ಕೃಷ್ಣ ಪ್ರಭುಜಿ. ಮೈತ್ರೇಯ ಉವಾಚ ಅಂಗೋಶ್ವಮೇಧಂ ರಾಜರ್ಷಿ ರಾಜಹಾರ ಮಹಾಕ್ರತುಂ ನಾಜಗ್ಮು ದೇವತಾಸ್ಮಿನ್ನಾಹೂತ ಬ್ರಹ್ಮವಾದಿಭಿಃ. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಮೈತ್ರೇಯ ಉವಾಚ ಅಂಗೋಶ್ವಮೇಧಂ ರಾಜರ್ಷಿ ರಾಜಹಾರ ಮಹಾಕೃತುಂ ನಾಜಗ್ಮುದೇವಾಸ್ತಸ್ಮಿನ್ನಾಹೂತ ಬ್ರಹ್ಮವಾದಿಭಿಃ. ಹರೇ ಕೃಷ್ಣ ಪ್ರಭು, ಧನ್ಯವಾದ. ಹರೇ ಕೃಷ್ಣ. ಈ ಅಧ್ಯಾಯ ಧ್ರುವ ಮಹಾರಾಜನ ವಂಶಜರು ಅಂತ, ಅಂದ್ರೆ ಎಲ್ಲ ಅವನ ಮುಂದೆ ಪೀಳಿಗೆಗಳು ಹೇಗೆ ಬಂದರು ಅಂತ ವಿವರಣೆ ಇಲ್ಲಿ. ಇದು ವಿದುರ ಮತ್ತು ಮೈತ್ರೇಯ ಮುನಿಗಳ ಬಗ್ಗೆ ಸಂವಾದ ನಡೀತಾ ಇದೆ. ಅವರು ಇದನ್ನು ಸಂವಾದ ಮಾಡ್ತಿರೋದು. ವಿದುರ ಪ್ರಶ್ನೆ ಮಾಡಿದ್ದಕ್ಕೆ ಮೈತ್ರೇಯ ಮುನಿಗಳು ಇದನ್ನ ಹೇಳಿದ್ದಾರೆ. ಮೈತ್ರೇಯ ವಾಚ ಅಂದ್ರೆ ಮೈತ್ರೇಯ ಮುನಿಗಳು ಮಾತಾಡಿದ್ರು ಅಂತ, ಮಾತಾಡಿದ್ರು. ಪದಗಳ ಅರ್ಥ: ಮೈತ್ರೇಯ ವಾಚ, ಮೈತ್ರೇಯರು ಉತ್ತರಿಸಿದರು. ಅಂಗಃ, ರಾಜ ಅಂಗನು. ಅಶ್ವಮೇಧಂ, ಅಶ್ವಮೇಧ ಯಾಗವನ್ನು. ರಾಜರ್ಷಿ, ರಾಜರ್ಷಿಯಾದ. ಆಜಹಾರ, ನೆರವೇರಿಸಿದನು. ಮಹಾಕೃತಂ, ಮಹಾಯಾಗವನ್ನು. ನ ಆಜಗ್ಮಹ, ಬರಲಿಲ್ಲ. ದೇವತಾಃ, ದೇವತೆಗಳು. ತಸ್ಮಿನ್, ಆ ಯಾಗದಲ್ಲಿ. ಆಹೂತಾಃ, ಕರೆಯಲ್ಪಟ್ಟರು. ಬ್ರಹ್ಮವಾದಿಭಿಃ, ಯಜ್ಞಗಳನ್ನು ನಡೆಸುವುದರಲ್ಲಿ ಪ್ರವೀಣರಾದ ಬ್ರಾಹ್ಮಣರಿಂದ. ಅನುವಾದ ಮತ್ತು ಭಾವಾರ್ಥ. ಶ್ರೀಲ ಪ್ರಭುಪಾದ ಕಿ ಜೈ. ಮೈತ್ರೇಯ ಋಷಿಗಳು ಉತ್ತರ ಕೊಟ್ಟರು: ನನ್ನ ಪ್ರಿಯ ವಿದುರನೇ, ಅಂಗರಾಜನು ಒಮ್ಮೆ ಅಶ್ವಮೇಧವೆಂಬ ಮಹಾಯಜ್ಞವನ್ನು ಮಾಡಲು ಉದ್ಯುಕ್ತನಾದನು. ಅದಕ್ಕಾಗಿ ಅಲ್ಲಿ ನೆರೆದಿದ್ದ ಬ್ರಾಹ್ಮಣರಿಗೆ ದೇವತೆಗಳನ್ನು ಯಜ್ಞಕ್ಕೆ ಆಹ್ವಾನಿಸುವುದು ಹೇಗೆ ಎನ್ನುವುದು ಚೆನ್ನಾಗಿ ತಿಳಿದಿತ್ತು. ಆದರೆ ಅವರು ಎಷ್ಟೇ ಪ್ರಯತ್ನ ಪಟ್ಟರೂ ಒಬ್ಬನೇ ಒಬ್ಬ ದೇವತೆಯು ಯಜ್ಞದಲ್ಲಿ ಪಾಲ್ಗೊಳ್ಳಲಿಲ್ಲ, ಕಾಣಿಸಿಕೊಳ್ಳಲೂ ಇಲ್ಲ.
ಭಾವಾರ್ಥ. ಭಾವಾರ್ಥ ಜ್ಯೋತಿಶ್ರೀ ಮಾತಾಜಿ ಓದಿ. ಹರೇ ಕೃಷ್ಣ. ಜ್ಯೋತಿಶ್ರೀ ಮಾತಾಜಿ ಕೇಳ್ತದಲ್ಲ ನಾನು ಮಾತನಾಡುದು? ಹರೇ ಕೃಷ್ಣ ಮಾತಾಜಿ, ಪ್ರಣಾಮ. ಓದಿ. ಪ್ರಣಾಮ. ಭಾವಾರ್ಥ ಶ್ರೀಲ ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದಕ್ಕೆ ಜಯ. ವೈದಿಕ ಯಜ್ಞವೆನ್ನುವುದು ಸಾಮಾನ್ಯವಾದ ಆಚರಣೆಯಲ್ಲ. ದೇವತೆಗಳು ಅದರಲ್ಲಿ ಸ್ವತಃ ಭಾಗವಹಿಸುತ್ತಿದ್ದರು. ಅಲ್ಲಿ ಆಹುತಿಗೊಂಡ ಪ್ರಾಣಿಗಳಿಗೆ ನೂತನ ಜನ್ಮವು ಲಭಿಸುತ್ತಿದ್ದಿತು. ಈ ಕಲಿಯುಗದಲ್ಲಿ ದೇವತೆಗಳನ್ನು ಬರಮಾಡುವ ಅಥವಾ ಆಹುತಿಗೊಂಡ ಪ್ರಾಣಿಗಳಿಗೆ ಮರುಹುಟ್ಟು ಕೊಡುವ ಸಾಮರ್ಥ್ಯವಿರುವ ಬ್ರಾಹ್ಮಣರೇ ಇಲ್ಲ. ಹಿಂದೆಯಾದರೂ ವೈದಿಕ ಮಂತ್ರಗಳಲ್ಲಿ ಪರಿಣತರಾದ ಬ್ರಾಹ್ಮಣರು ಆ ಮಂತ್ರಗಳ ಸುಪ್ತ ಸಾಮರ್ಥ್ಯವನ್ನು ತೋರಿಸಿಕೊಡುತ್ತಿದ್ದರು. ಈಗ ಅಂತಹ ಬ್ರಾಹ್ಮಣರೇ ಇಲ್ಲದಿರುವುದರಿಂದ ಅಂತಹ ಯಾಗಗಳನ್ನೇ ನಿಷೇಧಿಸಲಾಗಿದೆ. ಕುದುರೆಗಳನ್ನು ಆಹುತಿ ಕೊಡುವ ಯಾಗಗಳು ಅಶ್ವಮೇಧ ಯಾಗಗಳು. ಕೆಲವೊಮ್ಮೆ ಗೋವುಗಳನ್ನು ಯಾಗ ಮಾಡಲಾಗುತ್ತಿದ್ದಿತು. ಅದು ಕೇವಲ ಕೊಂದು ತಿನ್ನುವುದಕ್ಕಾಗಿಯಲ್ಲ, ಮಂತ್ರದ ಶಕ್ತಿಯಿಂದ ಅವಕ್ಕೆ ನೂತನ ಜನ್ಮವನ್ನು ಕೊಡುವ ಸಲುವಾಗಿ. ಹೀಗಿರುವುದರಿಂದ ಈ ಯುಗದಲ್ಲಿ ಕಾರ್ಯಸಾಧ್ಯವಾದ ಒಂದೇ ಒಂದು ಯಜ್ಞವೆಂದರೆ ಸಂಕೀರ್ತನ ಯಜ್ಞ. ದಿನದ 24 ಗಂಟೆಯು ಹರೇ ಕೃಷ್ಣ ಮಂತ್ರವನ್ನ ಪುನರುಚ್ಚರಿಸುತ್ತಿರುವುದು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಚೈತನ್ಯಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಃ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರುಂ ಶ್ರೀಯುತ ಪದಕಮಲಂ ಶ್ರೀಗುರುನ್ ವೈಷ್ಣವಾಂಶ್ಚ. ಶ್ರೀರೂಪಂ ಸಾಗ್ರಜಾತಂ ಸಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಾ ಸಹಿತಂ ಶ್ರೀಕೃಷ್ಣ ಚೈತನ್ಯದೇವಂ ಶ್ರೀರಾಧಾ ಕೃಷ್ಣಪಾದಾನ್ ಸಗಣಾ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ನಮೋ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಜಯಪತಾಕಸ್ಮನಿತಿ ನಾಮ್ನೆ. ನಮಾಚಾರ್ಯಪಾದಾಯ ನಿತಾಯ ಕೃಪಪ್ರದಾಯನೆ ಗೌರಕಥಾದಾಮದಾಯ ನಗರಗ್ರಾಮತರಣೆ. ನಮೋ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನಿತಿ ನಾಮ್ನೆ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಣೆ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮೋ ಮಹಾವದನ್ಯಾಯ ಕೃಷ್ಣ ಪ್ರೇಮ ಪ್ರದಾಯತೆ ಕೃಷ್ಣಾಯ ಕೃಷ್ಣ ಚೈತನ್ಯ ನಾಮ್ನೆ ಗೌರಕ್ಷೇ ನಮಃ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾಕಾಂತ ರಾಧಾಕಾಂತ ನಮಸ್ತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹಿಂದಿನ ಶ್ಲೋಕದಲ್ಲಿ ವಿದುರ ಪ್ರಾರ್ಥನೆ ಮಾಡುತ್ತಾನೆ ಮೈತ್ರೇಯ ಋಷಿಗಳ ಹತ್ರ. ವಿದುರನ ಮೈತ್ರಿಯನ್ನು ಪ್ರಾರ್ಥಿಸಿಕೊಂಡು, ಪ್ರಿಯ ಬ್ರಾಹ್ಮಣೋತ್ತಮರೇ, ಭೂತ ಭವಿಷ್ಯಗಳಲ್ಲಿ ಎಲ್ಲ ಘಟನೆಗಳನ್ನು ತಾವು ಚೆನ್ನಾಗಿ ಬಲ್ಲಿರಿ. ಆದ್ದರಿಂದ ವೇನ ಮಹಾರಾಜನ ಕೃತ್ಯಗಳ ವಿಷಯವಾಗಿ ತಿಳಿದುಕೊಳ್ಳಲು ಬಯಸುತ್ತೇನೆ. ತಮ್ಮ ವಿಧೇಯ ಭಕ್ತನಾಗಿರುವ ನನಗೆ ದಯವಿಟ್ಟು ಇದನ್ನು ವಿವರಿಸಿ. ಅದಕ್ಕೆ ಮುಂಚೆನೂ ಎಷ್ಟೊಂದು ಪ್ರಶ್ನೆಗಳನ್ನ ಮಾಡ್ತಾನೆ, ಏನೇನಾಗತ್ತೆ ಅಂತ. ಆವಾಗ ಮೈತ್ರೇಯ ಮುನಿಗಳು ಶುರು ಮಾಡ್ತಾರೆ. ಈ ಒಂದು ಅನುವಾದವನ್ನು ಹೇಳ್ತಾರೆ. ನನ್ನ ಪ್ರಿಯ ವಿದುರನೇ, ಅಂಗರಾಜನ ಒಮ್ಮೆ ಅಶ್ವಮೇಧವೆಂಬ ಹಿಂದೆ ಎಲ್ಲ ಯಾರ್ಯಾರ ಮಕ್ಕಳು ಎಲ್ಲ ಕೊಡ್ತಾ ಬರ್ತಾರೆ. ಅವಾಗ ಅಂಗನಿಂದ ಶುರು ಮಾಡ್ತಾರೆ. ಅಂಗರಾಜನ ಒಮ್ಮೆ ಅಶ್ವಮೇಧ ಯಾಗವನ್ನು ಮಾಡ್ಬೇಕು ಅಂತಿರ್ತಾನೆ. ಎಲ್ಲ ಬ್ರಾಹ್ಮಣರು, ಯೋಗ್ಯ ಬ್ರಾಹ್ಮಣರಲ್ಲಿ ವೇದ ಮಂತ್ರ ಪಠನೆ ಮಾಡ್ತಾರೆ. ಆದರೆ ಯಾವ ದೇವತೆಗಳು ಬರೋದಿಲ್ಲ. ಅವಾಗ ಮುಂದೆ ಹೇಳ್ತಾ ಹೋಗ್ತಾರ ಅದು ಕಾರಣ ಏನು ಅಂತ. ಎಲ್ಲ ಬ್ರಾಹ್ಮಣ ನೋಡಿ, ಈ ಜನ್ಮದಲ್ಲಿ ಯಾವ ಒಂದು ತಪ್ಪು ಮಾಡಿಲ್ಲ, ಪಾಪ ಕಾರ್ಯ ಮಾಡಿಲ್ಲ. ಆಮೇಲೆ ನೋಡ್ತಾರೆ, ಪೂರ್ವ ಜನ್ಮದಲ್ಲಿ
ಹಿಂದೆ ಒಂದು ಪಾಪ ಕಾರ್ಯ ಆಗಿರುತ್ತೆ, ಅದರಿಂದ ದೇವತೆಗಳು ಅದಕ್ಕೆ ವಿರೋಧ ಮಾಡಿ ಆ ಪಾಪ ಕೃತ್ಯ ಆಗಿದೆ ಅಂತ ಹೇಳಿ ಯಾರು ಬರೋದಿಲ್ಲ. ಮುಂದೆ ನೋಡ್ತಾ ಹೋದ್ರೆ ಆವಾಗ ಏನ್ ಮಾಡ್ತಾರೆ, ಎಲ್ಲರ ಹತ್ರ ವಿವರಣೆ ಕೇಳ್ತಾನೆ, ಏನ್ ಮಾಡ್ಬೇಕು ಇವಾಗ ಅಂತ. ಅವಾಗ ಒಳ್ಳೆ ಭಕ್ತ ಆದ್ರೆ ದೇವತೆಗಳು ಅದನ್ನ ಹಿಡಿದಿಟ್ಕೊಂಡಿರ್ತಾರೆ. ಯಾಗದ ಆಹುತಿಯನ್ನು ಸ್ವೀಕಾರ ಮಾಡೋದಿಲ್ಲ, ಮತ್ತೆ ಅಲ್ಲಿ ಪಾಲ್ಗೊಳ್ಳೋದಿಲ್ಲ. ಅವರೆಲ್ಲ ಅದು ಸ್ವೀಕಾರ ಮಾಡಿ ಪಾಲ್ಗೊಳ್ಳಿದ್ರೆ ಅವ್ರ ಕೃಪೆಯನ್ನು ಕೊಡ್ಬೇಕಾಗತ್ತೆ, ಫಲವನ್ನು ಕೊಡ್ಬೇಕಾಗತ್ತೆ. ಅವ್ರೇನ್ ಮಾಡ್ತಾರೆ, ಆಹುತಿನ ಸ್ವೀಕಾರ ಮಾಡದೇ ಇದ್ರೆ ಅವರು ಏನು ಕೊಡೋ ಅವಶ್ಯಕತೆ ಇರೋದಿಲ್ಲ, ಯಾರು ಅದನ್ನ ಒತ್ತಾಯ ಮಾಡೋಕ್ಕಾಗೋದಿಲ್ಲ. ಆವಾಗ ಎಲ್ಲರೂ ಏನ್ ಮಾಡ್ತಾರೆ, ಸಲಹೆ ಕೊಡ್ತಾರೆ, ನೀನು ಭಕ್ತನಾಗಿರೋದ್ರಿಂದ ಯಾತಕ್ಕೆ ಈ ದೇವತೆಗಳನ್ನ ಪೂಜೆ ಮಾಡ್ತೀಯಾ, ಸೀದಾ ಭಗವಂತನೇ ಪೂಜೆ ಮಾಡು. ಆಮೇಲೆ ವಿಷ್ಣುಗೋಸ್ಕರ ಯಾಗವನ್ನು ಮಾಡ್ತಾರೆ. ಮುಂದೆ ಈ ಅಧ್ಯಾಯದಲ್ಲಿ ಮುಂದೆ ಹೋಗ್ತಾ ಆವಾಗ ಭಗವಂತ ಪ್ರಸನ್ನಗೊಂಡು ಬಂದು ಆ ಫಲವನ್ನು ಕೊಡ್ತಾನೆ. ಮಗನಿಗೋಸ್ಕರ, ಮಗ ಇಲ್ಲ ಅಂತ ಹೇಳಿ ಒಂದು ಮಗನಿಗೋಸ್ಕರ, ಅವನೇ ಬೇಡ. ಅವನು ನೋಡಿದ್ರೆ ಎಲ್ಲ ಪಜೀತಿ, ಬರೀ ಕೆಟ್ಟದ್ದೆಲ್ಲ ಮಾಡ್ತಿರ್ತಾನೆ ಅವಾಗ. ಅವನ ಆಮೇಲೆ ಮಂತ್ರದಿಂದ ಅವನ್ನ ಹತ್ಯೆ ಮಾಡ್ತಾರೆ ಬ್ರಾಹ್ಮಣರು, ಮಂತ್ರ ಹೇಳಿ ಅವನ್ನ ಸಾಯಿಸ್ತಾರೆ. ಆಮೇಲೆ ಅವನ ಭುಜವನ್ನ ಮಂಥನ ಮಾಡಿ ಅದರಿಂದ ಪೃಥು ಮಹಾರಾಜ, ಅವನು ಭಗವಂತನ ಸ್ವರೂಪ. ಪೃಥು ಬಂದು ಇಡೀ ಭೂಮಂಡಲವನ್ನ ಫಲವತ್ತಾಗಿ ಮಾಡ್ತಾರೆ. ಏನು ಕೊಡುದಿಲ್ಲ ಬುಧ, ಎಲ್ಲ ವೇಣನ ಪಾಪ ಕೃತ್ಯದಿಂದ ಬುಧ ಏನ್ ಮಾಡಿರ್ತಾಳೆ, ಎಲ್ಲನೂ ಅಡಿಗಿಟ್ಟಿರ್ತಾಳೆ, ಎಲ್ಲ ಏನೂ ಕೊಡುದಿಲ್ಲ. ಎಷ್ಟು ಶ್ರಮ ಪಟ್ರು, ಎಷ್ಟು ಮಳೆ ಇದಂದ್ರು ಫಲ ಸಿಗೋದಿಲ್ಲ. ಧಾನ್ಯ ಇಲ್ಲದೆ ನಾವು ಬದುಕಕ್ಕಾಗೋದಿಲ್ಲ. ಅನ್ನಮಯ ಅಂತ ಹೇಳ್ತೀವಿ. ಮೊದಲು ನಾವು ಆಹಾರ ತಿಂದ್ರೆ ಉಸಿರಾಡಕ್ಕಾಗೋದು, ಬರೀ ಉಸಿರಾಟ ತಿಂದ್ರೆ ನಾವು ಯೋಗಿಗಳಲ್ಲ, ಎಲ್ಲ ಸಾಮಾನ್ಯ ಮನುಷ್ಯರಲ್ಲ. ಆಹಾರ ತಿಂದು ಅಂದ್ರೆ ಪ್ರಭುಪಾದ ಹೇಳ್ತಾರೆ ಪ್ರಸಾದ ತಿನ್ನಿ ಅಂತ. ಪ್ರಸಾದ ತಿಂದು ಆದ ಶಕ್ತಿಯಿಂದ ನಾವು ಉಸಿರಾಡ್ಬೋದು. ಬರೀ ಉಸಿರಾಟದಿಂದ ನಾವು ಬದುಕಕ್ಕಾಗೋದಿಲ್ಲ. ಬೆಳಗ್ಗೆ ಪ್ರಸಾದ ಆದ್ಮೇಲೆ ಸಾಯಂಕಾಲದವ್ರು ಮಾಡ್ತಿದ್ರೆ ಎಲ್ಲರೂ ಅಡುಗೆ ಮನೆಯೇ ನೋಡ್ತಿರ್ತೀವ, ಎಲ್ಲಿ ಪ್ರಸಾದ ಬಂದಿಲ್ಲ, ಪ್ರಸಾದ ಬಂದು ಏನ್ ಸಿಗುತ್ತೆ, ಉಪವಾಸ ಇದೆಯಾ, ಯಾವ್ದಾರು ಹಬ್ಬ ಇದೆಯಾ ಅಂತ, ವ್ರತ ಇದೆಯಾ ಅಂತ. ಸೊ ಹಾಗೆ ನಾವು ತಿಂದು ಆ ಶಕ್ತಿಯಲ್ಲಿ ನಾವು ಉಸಿರಾಡಿ ಚೆನ್ನಾಗಿ ಸೇವೆ ಮಾಡಿ ಭಗವಂತನಿಗೆ ಆನಂದ ಆಗೋ ಥರ, ಅವನಿಗೆ ಇಚ್ಛೆ ಆಗೋ ಥರ ನಾವು ಬಾಳಿ ಬದುಕಿದ್ರೆ ಆವಾಗ ಉತ್ತಮ ಜೀವನ. ಇಲ್ಲದರೆ ನಾವು ಮನುಷ್ಯ ರೂಪಿಗಳಷ್ಟೇ, ಮನುಷ್ಯರಾಗೋದಿಲ್ಲ. ಅದಕ್ಕೆ ದ್ವಿಪಾದ ಪಶು ಅಂತ ಒಂದು ಪದ ಇದೆ. ಅಂದ್ರೆ 2 ಕಾಲಿನ ಪ್ರಾಣಿಗಳು ನಾವು ಅಂತ. ನಾವು ಭಕ್ತಿ ಮಾಡದೇ ಇದ್ರೆ, ನಾವು ಭಗವಂತನ ಸೇವೆ ಮಾಡದೇ ಇದ್ರೆ, ಭಕ್ತರ ಸೇವೆ ಮಾಡದೇ ಇದ್ರೆ, ಭಕ್ತರ ಸಂಘ, ಹರಿನಾಮ, ಭಾಗವತ, ಭಗವದ್ಗೀತೆ ಶ್ರವಣ, ಚೈತನ್ಯ ಚರಿತಾಮೃತ ಕಥಾಶ್ರವಣ ಇದೆಲ್ಲ ಮಾಡದೇ ಇದ್ರೆ ನಾವು 2 ಕಾಲಿನ ದ್ವಿಪಾದ ಪಶು ಅಂತ, 2 ಕಾಲಿನ ಪ್ರಾಣಿ ಅಂತ. ಸಂಸ್ಕೃತ ಗೊತ್ತಿಲ್ದಿರೋರು ಚೆನ್ನಾಗಿದೆ ಪದ ಅಂತಾರೆ, ಅರ್ಥ ಗೊತ್ತ ತಕ್ಷಣ ಒಂದು 2 ಕಾಲು ತೆಗೆದು ಬಿಡ್ತಾರೆ ದ್ವಿಪಾದ ಪಶು ಅಂದ್ರೆ, ಇಲ್ಲ ತಲೆನೇ ತೆಗೆದು ಬಿಡ್ತಾರೆ. ಯಾಕೆಂದ್ರೆ ಅವ್ರಿಗೆ ದ್ವಿಪಾದ ಪಶು ಅಂದ ಕೂಡಲೇ ಅವ್ರಿಗೆ ಕೋಪ ಬಂದ್ಬಿಡುತ್ತೆ. ಆದ್ರೆ ಪ್ರಭುಪಾದರು ಏನ್ ಹೇಳ್ತಾರೆ ಅಂದ್ರೆ, ನಾವು ಭಕ್ತಿಯಲ್ಲಿ ಭಾಗವಹಿಸಿ ಮುಂದೆ ಹೋಗ್ತಾ ಹೋಗ್ತಾ ನಮ್ಮಲ್ಲಿರೋ ಎಲ್ಲ ದೋಷಗಳನ್ನ ನೋಡ್ತಾ ಹೋಗ್ಬೇಕಾಗುತ್ತೆ. ಅದನ್ನ ಸರಿ ಮಾಡ್ಕೊಳಕ್ಕೆ ನಾವು ಭಕ್ತಿ ಮಾಡ್ಬೇಕು. ನಾನು ದೋಷ ತುಂಬ್ಕೊಂಬಿಡಿ, ಇನ್ನು ಭಕ್ತಿ ಮಾಡೋಕ್ಕಾಗಲ್ಲ ಅಂತ ಹೇಳಕ್ಕಾಗಲ್ಲ. ಇವಾಗ ನಾನು ಕೊಳಕಾಗಿರ್ತೀನಿ, ನಾನು ಕೊಳಕಾಗ್ಬಿಡಿ, ನೀನು ಸ್ನಾನ ಮಾಡಲ್ಲ ಅಂದ್ರೆ ನಾನು ಸ್ನಾನ ಮಾಡಿದ್ರೆ ಕೊಳಕ್ ಹೋಗೋದು. ಹಾಗೆ ಭಗವಂತನ ನಾಮಸ್ಮರಣೆಯಿಂದ, ಪ್ರಸಾದ ಸೇವನೆಯಿಂದ, ಭಕ್ತರ ದರ್ಶನದಿಂದ, ಭಗವಂತನ ದರ್ಶನದಿಂದ, ಎಷ್ಟು ಸಾಧ್ಯವಾಗತ್ತೆ ಅಷ್ಟು ಸೇವೆಯಿಂದ, ಮತ್ತೆ ಕಥಾಶ್ರವಣದಿಂದ, ಮತ್ತೆ ಭಗವಂತನ ಬೇಡ್ಕೊಳ್ಳೋದ್ರಿಂದ, ಪ್ರಾರ್ಥನೆ ಮಾಡೋದ್ರಿಂದ. ಏನಕ್ಕೋ ಪ್ರಾರ್ಥನೆ ಮಾಡ್ತೀವಿ, ಅವ್ರ ಹತ್ರ ಕೇಳ್ತೀವಿ, ಇವ್ರ ಹತ್ರ ಕೇಳ್ತೀವಿ, ಏನೂ ಸಿಗೋದಿಲ್ಲ. ಆದ್ರೆ ಭಗವಂತನ ಕೃಷ್ಣ ಗೋವಿಂದ ಮುರಾರಿ ನಂಗೆ ಸ್ವಲ್ಪ ಸಹಾಯ ಮಾಡಪ್ಪ, ನನಗೆ ಗೋಳಲ್ಲಿದ್ದೀನಿ, ಕಷ್ಟ ಇದೆ ಅಂದ್ರೆ ತಕ್ಷಣ ಕೊಡ್ತಾನೆ. ಆವಾಗ ಮಾತ್ರ ನಾವು ಭಕ್ತಿಯನ್ನ ಆವಾಗ ಏನ್ ಮಾಡ್ತಾನೆ, ಭಕ್ತರನ್ನ ಕಳಿಸ್ಕೊಡ್ತಾನೆ ಮಾರ್ಗದರ್ಶನಕ್ಕೆ. ಈಗ ನಮ್ಗೆ ಗೊತ್ತಿಲ್ಲ ಭಕ್ತಿ ಏನು ಅಂತ. ಅದರಿಂದ ನಾವು ಭಕ್ತಿ ಮಾಡೋದಕ್ಕೆ ಮಾರ್ಗದರ್ಶನ ಬೇಕು. ಅವರ ಭಕ್ತರ ಮಾರ್ಗದರ್ಶನದಲ್ಲಿ ನಾವು ಮಾಡಿದಾಗ, ಗುರುಗಳ, ವೈಷ್ಣವರ, ಭಕ್ತರ ಮಾರ್ಗದರ್ಶನ ಮಾಡಿದಾಗ ನಮಗೆ ಯಾವಾಗಲೂ ಶ್ರೇಯಸ್ಸು. ಇಲ್ಲದಿದ್ರೆ ಏನೋ ತಪ್ಪು ಮಾಡ್ತಿರ್ತೀವಿ. ಅವಾಗ ಏನಾಗುತ್ತೆ, ನಾವು ಸರಿ ತಪ್ಪು ಗೊತ್ತಿಲ್ಲದೆ ಏನೋ ಮಾಡ್ತಿರ್ತೀವಿ. ನಾವು ಎಷ್ಟೋ ಉದಾಹರಣೆಗಳ ಥರ ಇರುತ್ತೆ. ಸೊ ಆಮೇಲೆ ಏನಾಗುತ್ತೆ, ಈ ಥರ ಮಾಡ್ಬೇಕಾ ಅಂತ. ಸೊ ಅದರಿಂದ ನಾವು ಭಕ್ತಿಯನ್ನ ಸರಿಯಾಗಿ ಮಾಡಿದಾಗ, ಭಕ್ತರ ಸಲಹೆ ಮೇಲೆ, ಅವರ ಮಾರ್ಗದರ್ಶನ, ಅವಾಗ ಏನಾಗುತ್ತೆ, ಗುರುಗಳ ನಮಗೆ ಆದೇಶ ಮಾಡ್ತಾರೆ, ಮಾರ್ಗದರ್ಶನ ಮಾಡ್ತಾರೆ. ಆವಾಗ ನಾವು ಒಳ್ಳೆ ಭಕ್ತಿಯನ್ನ ಮಾಡ್ಬೋದು. ಭಗವದ್ಗೀತೆಯಲ್ಲಿದೆ, ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಉಪದೇಕ್ಷಂತಿತೆ ಜ್ಞಾನಂ ಜ್ಞಾನಿನ ತತ್ವದರ್ಶಿನ. ಅಂದ್ರೆ ಗುರುಗಳ ಹತ್ರ ಹೋಗಿ ನಾವು ಅಂದ್ರೆ ನಮಸ್ಕಾರ ಮಾಡಿ, ವಿಧೇಯರಾಗಿ ಪ್ರಶ್ನೆಯನ್ನ ಮಾಡಿ, ಅವ್ರಿಗೆ ಚೆನ್ನಾಗಿ ಸೇವೆಯನ್ನು ಮಾಡಿ, ಅವ್ರಿಗೆ ಪ್ರಸನ್ನ ಆಗೋ ತರ ನಡ್ಕೊಂಡ್ರೆ ಮಾತ್ರ ಅವರು ನಮಗೆ ಉತ್ತರವನ್ನ ಕೊಡ್ತಾರೆ, ಮಾರ್ಗದರ್ಶನ ಮಾಡ್ತಾರೆ. ಇಲ್ಲದಿದ್ರೆ ಏನೋ ಸುಮ್ಮನೆ ನಾವು ನಾಟಕ ಆಡ್ತಿದ್ರೆ ಅವ್ರು ಸುಮ್ಮನೆ ಆಗ್ಬಿಡ್ತಾರೆ. ಯಾಕಂದ್ರೆ ಗುರುಗಳಿಗೆ ಯಾವ ಶಿಷ್ಯ ವಿನಮ್ರತೆಯಿಂದ, ಸರಳತೆಯಿಂದ ಹೇಳಿದ್ದನ್ನು ಮಾಡೋದು, ನಿಷ್ಠೆಯಿಂದ ಇರೋದು ಮಾಡಿದ್ರೆ ಅವಾಗ ಏನಾಗುತ್ತೆ, ಜ್ಞಾನವನ್ನ ಪ್ರದಾನ ಮಾಡ್ತಾರೆ. ಇಲ್ಲದೇ ಅವ್ರಿಗೆ ಖುಷಿ ಆಗದೆ ಇದ್ರೆ
ನಿಂತೋಗುತ್ತೆ. ಇವಾಗ ನಾವೇನ್ ಮಾಡ್ತೀವಿ, ಅಂಗಡಿಗೆ ಹೋಗ್ತೀವಿ, ದುಡ್ಡು ಕೊಟ್ಟರೆ ಅವ್ರು ಸಾಮಾನು ಪದಾರ್ಥ ಕೊಡ್ತಾರೆ. ಈ ಭಕ್ತಿಯನ್ನು ಕೃಪೆ, ಭಕ್ತಿಯನ್ನು ಜ್ಞಾನ ಇವೆಲ್ಲ ಆ ಥರ ಅಲ್ಲ. 100 ರೂಪಾಯಿ ಕೊಡ್ತೀನಿ ಸ್ವಲ್ಪ ಭಕ್ತಿ, 1000 ರೂಪಾಯಿ ಕೊಟ್ಟರೆ ಜಾಸ್ತಿ ಭಕ್ತಿ, 1 ಲಕ್ಷ ಕೊಟ್ಟರೆ ಜಾಸ್ತಿ ಭಕ್ತಿ, ಆ ಥರ ಏನೂ ಇಲ್ಲ. ನಾವು ಭಕ್ತಿ ಮಾಡಬೇಕು ಅನ್ನೋ ಇಚ್ಛೆ ಇರಬೇಕು, ಮತ್ತೆ ಶ್ರದ್ಧೆಯಿಂದ. ಆದವು ಶ್ರದ್ಧಾ ಅಂತ ರೂಪ ಗೋಸ್ವಾಮಿ ಹೇಳಿದರು. ಮೊದಲು ಶ್ರದ್ಧೆಯಿಂದ. ಈ ಮಟ್ಟದಲ್ಲಿ ಶ್ರದ್ಧಾ, ಆಮೇಲೆ ಸಾಧು ಸಂಘ ಅಂತೆಲ್ಲ ಹೇಳ್ತೀವಿ. ಅಲ್ಲಿ ಶ್ರವಣ ಕೀರ್ತನ, ನವವಿಧ ಭಕ್ತಿಯಲ್ಲಿ ಶ್ರವಣ ಕೀರ್ತನ ಸ್ಮರಣ ವಂದನ ಅಂತ. ಅದರಿಂದ ನಾವೆಲ್ಲರೂ ಇಲ್ಲಿ ಮೊದಲು ಶ್ರದ್ಧೆ ಬೇಕು, ಅಲ್ಲಿ ಮೊದಲು ಶ್ರವಣ. ಸೊ ನಾವೆಲ್ಲ ಮೊದಲು ಶ್ರದ್ಧೆಯಿಂದ ಶ್ರವಣ ಮಾಡೋದು, ಭಗವಂತನ ಬಗ್ಗೆ ಕೇಳಬೇಕು. ಇಲ್ಲದಿದ್ರೆ ನಾವೇ ಎಷ್ಟೋ ಜನ ಏನ್ ಮಾಡ್ತಾರೆ, ಅಯ್ಯೋ ದಿನ ಕೇಳಿದ್ದೆ ಕೇಳೋದು, ಏನು ಕೇಳೋದು ಅಂತ. ದಿನ ಕೇಳಿದ್ದೆ ಕೇಳೋದು, ಆದರೆ ಭಗವಂತನ ಬಗ್ಗೆ ನಾವು ಅದನ್ನೇ ಏನಿಲ್ಲ, ಗೋವಿಂದ ಕೃಷ್ಣ ಗೋವಿಂದ ಕೃಷ್ಣ ಕೃಷ್ಣ ರಾಮ, ಆ ನಾಮಸ್ಮರಣೆಯಿಂದ ಎಷ್ಟೊಂದು ನಮ್ಗೆ ಆನಂದ ಸಿಗ್ಬೇಕಾದ್ರೆ, ಶುದ್ಧಿ ಆಗಬೇಕಾದ್ರೆ ಭಗವಂತನ ಲೀಲೆ ಕೇಳಿದ್ರೆ ಇನ್ನೂ ಹೆಚ್ಚು ಕೃಪೆ ಸಿಗುತ್ತೆ. ಆ ಭಗವಂತನ ಬಗ್ಗೆ ನಮಗೆ ಆಸಕ್ತಿ ಬರುತ್ತೆ. ಪ್ರಭುಪಾದ ಹೇಳ್ತಾರೆ, ನಾವು ಶ್ರೀಕೃಷ್ಣನಲ್ಲಿ ಆಸಕ್ತಿಯನ್ನು ಬೆಳೆಸ್ಕೋಬೇಕು. ಪ್ರೀತಿಯಿಂದ ಆ ಕಥಾಶ್ರವಣ ಮಾಡಿದ್ರೆ ಆಸಕ್ತಿ ಬರುತ್ತೆ. ಓ ಕೃಷ್ಣನ್ನು ಕೇಳ್ಬೇಕಂತ. ರುಕ್ಮಿಣಿ ಸದಾಕಾಲ ಕೃಷ್ಣನ ಕಥೆಯನ್ನ ಕೇಳಿ 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 ಕೃಷ್ಣನನ್ನೇ ಮದುವೆ ಆಗೋದು ಅಂತ ನಿರ್ಧಾರ ಮಾಡೋದು. ಕೃಷ್ಣ ಯಾರು ಅಂತ ಗೊತ್ತಿಲ್ಲ, ಬರೀ ಕೇಳಿ 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 ಕೇಳಿನೇ. ಆಮೇಲೆ ಜಗತ್ತಿನಲ್ಲಿ ಮೊದಲನೇ ಪ್ರೇಮ ಪತ್ರ ಬರೆದು ಕಳಿಸ್ತಾರೆ, ಲವ್ ಲೆಟರ್ ಅಂತಾರೆ. ಮೊದಲನೇ ಪ್ರೇಮ ಪತ್ರ. ಓ ರುಕ್ಮಿಣಿಯ ಬದಲು ಎಲ್ಲಾ ಹುಡುಗಿರು ಬರೀಬೋದು ಅಂದ್ರೆ ಆ ಹುಡುಗಿರು ಅಷ್ಟು ಯೋಗ್ಯರಾಗಿರ್ಬೇಕು, ಗಂಡು ಕೃಷ್ಣನ್ ತರ ಯೋಗ್ಯನಾಗಿರ್ಬೇಕು, ಆವಾಗ ಮಾಡ್ಬೋದು. ಪ್ರಭುಪಾದ ಹೇಳ್ತಾರೆ, ಇವಾಗೆಲ್ಲ ಮಾಡೋದು ಹುಚ್ಚು. ಇವತ್ತು ಪ್ರೀತಿ ಅಂತಾರೆ, ನಾಳೆ ಬೇರೆ ಗತಿ ಅಂತಾರೆ, ಗತಿ ಇಲ್ಲ ಅಂತಾರೆ. ಅದು ಪ್ರೀತಿ ಅಲ್ಲ. ಯಾವಾಗ ನಾವು ಯಾವ ಇಚ್ಛೆ ಇಲ್ಲದೆ, ಲೋಭ ಇಲ್ಲದೆ ಮತ್ತೊಬ್ಬರಿಗೆ ಸೇವೆ ಮಾಡ್ತೀವಿ, ಅದನ್ನ ಪ್ರೀತಿ ಅಂತ ಹೇಳ್ತೀವಿ. ಅದು ಭಗವಂತನಲ್ಲಿ ಮಾಡಿದ್ರಂತೂ ಭಗವಂತ ಶಾಶ್ವತ ಆನಂದವನ್ನು ಕೊಡ್ತಾನೆ. ನಾವು ಇಲ್ಲಿ ಈ ಜಗತ್ತಲ್ಲಿ ಸಿಗೋದೆಲ್ಲ ಅಲ್ಪ, ಯಾವುದು ಶಾಶ್ವತ ಅಲ್ಲ. ಆದರೆ ಭಗವಂತನಿಗೆ ಸಂಬಂಧಪಟ್ಟಿದ್ದ ಪ್ರತಿಯೊಂದು ಒಂದು ಪ್ರಭುಪಾದರು ಪ್ರವಚನವನ್ನು ಕೊಟ್ಟಿದ್ದಾರೆ, ಭಕ್ತಿ ರಸ ಸಿಂಧು ಮೇಲೆ. ಅದ್ಮೇಲೆ ಒಂದು ಸಣ್ಣ ಗ್ರಂಥವನ್ನು ಮಾಡಿದ್ದಾರೆ, ಭಕ್ತಿ ದ ಆರ್ಟ್ ಆಫ್ ಎಟರ್ನಲ್ ಲವ್ ಅಂತಂದ್ರೆ ಭಕ್ತಿ ಶಾಶ್ವತ ಪ್ರೀತಿಯ ಒಂದು ಮಾರ್ಗ ಹೇಗೆ ಮಾಡೋದು ಅಂತ. ಅದರಲ್ಲಿ ಪ್ರಭುಪಾದರು ಹೇಳ್ತಾರೆ, ಭಗವಂತ ಶಾಶ್ವತ, ನಾವು ಆತ್ಮ ಶಾಶ್ವತ, ಮತ್ತೆ ಭಗವಂತ ಆ ಆತ್ಮದ ಭಕ್ತನ ಜೀವದ ಸಂಬಂಧ ಶಾಶ್ವತ, ಮತ್ತೆ ಆ ಜೀವ ಭಗವಂತನಿಗೆ ಸೇವೆ ಮಾಡೋದು ಶಾಶ್ವತ, ಭಗವಂತ ಏನ್ ನಮಗೆ ಪ್ರದಾನ ಮಾಡ್ತಾನೆ ಅದು ಶಾಶ್ವತ. ಹೀಗಿದ್ದಾಗ ಭಗವಂತನಿಗೆ ಯಾತಕ್ಕೆ ಸೇವೆ ಮಾಡಬಾರ್ದು ಅಂತ ಹೇಳ್ತಾರೆ. ನಾವು ಏನೇನೋ ಮಾಡ್ತೀವಿ, ಅಲ್ಲಿ ಮಾಡ್ತೀವಿ, ಇಲ್ಲಿ ಹೋಗ್ತೀವಿ, ಅಲ್ಲೇನೋ ಮೋಸ ಆಗುತ್ತೆ, ಇಲ್ಲೇನೋ ಬೇಜಾರಾಗುತ್ತೆ, ಅಲ್ಲೇನೋ ಕೋಪ ಬರುತ್ತೆ, ಅಲ್ಲಿ ನಮಗೆ ನಾವ್ಯಾರಿಗೋ ತೊಂದರೆ ಮಾಡ್ತೀವಿ. ಈ ಜಗತ್ತಲ್ಲಿ ಬರೀ ಇದೇನೆ. ಈ ಜಗತ್ತಲ್ಲಿ 4 ದೋಷಗಳಿದೆ. ಒಂದು, ನಾವು ತಪ್ಪು ಮಾಡೋದು, ಮತ್ತೆ ನಮಗೆ ಮೋಹ, ನಾವು ದೂರದಿಂದ ನೋಡ್ತೀವೋ ಅಲ್ಲೇನೋ, ಅಲ್ಲಿ ಹತ್ರ ಹೋಗ್ತೀವಿ, ಅಲ್ಲಿ ಬೇರೆ ಏನೋ, ಅಥವಾ ಯಾರೋ ಏನೋ ಹೇಳ್ತಾರೆ ಅಂತ ಕೇಳ್ತೀವಿ, ಹೋಗ್ತೀವಿ, ಅವರು ಇಲ್ಲ ಅಂತ ನಾನು ಹೇಳಲೇ ಅಂತ. ಆಮೇಲೆ ನಮಗೆಲ್ಲ ಮೋಸ ಮಾಡೋ ಪ್ರವೃತ್ತಿ. ಅದಕ್ಕೆ ಪ್ರಭುಪಾದ ಹೇಳ್ತಾರೆ, ಈ ಜಗತ್ತಲ್ಲಿ 2 ತರ ಜನ ಇದ್ದಾರೆ. ಯಾರು? ಒಬ್ರು ಮೋಸ ಮಾಡೋರು, ಇನ್ನೊಬ್ರು ಯಾರು ಮೋಸ ಮಾಡಿಸ್ಬೋದು. ಯಾತಕ್ಕೆ? ನಮ್ಮ ಕರ್ಮ ಆಗಿರುತ್ತೆ. ನಾನು ಮೋಸ ಮಾಡ್ಬೇಕು ಅಂತ ನಾವು ದೃಢವಾಗಿರ್ತೀನಿ. ಕೃಷ್ಣ ಆಯ್ತು ಮೋಸ ಮಾಡು ಅಂತ ಅವಕಾಶ ಕೊಡ್ತಾನೆ. ಪರಮಾತ್ಮ ಒಳಗೆ ಕೂತೇನ, ನೀವು ಇಷ್ಟೊಂದು ಪ್ರಬಲ ಇಚ್ಛೆ ಇದೆ ಮಾಡು. ಆಮೇಲೆ ನಾನು ಮೋಸ ಮಾಡಾಯ್ತಲ್ಲ, ಅದ್ರ ಫಲ ಏನು? ನಾನು ಮೋಸ ಮಾಡಿಸ್ಕೊಳ್ಳೋದು. ಸೊ ಈ ಜಗತ್ತಲ್ಲಿ ಮೋಸ ಮಾಡೋರು, ಮೋಸ ಮಾಡಿಸ್ಕೊಳ್ಳೋದು ಇದ್ದೇ ಇದೆ. ಮತ್ತೆ ಇನ್ನೊಂದೇನಂದ್ರೆ, ನಮ್ಮ ಇಂದ್ರಿಯಗಳು ಅಪೂರ್ಣ ಇಂದ್ರಿಯಗಳು. ಇವಾಗ ಇಲ್ಲಿ ಎಷ್ಟು ದೂರ ಕಾಣುತ್ತೋ ಅಷ್ಟೇ ನನಗೆ, ಅದ್ರ ಹಿಂದೆ ಈ ಮನೆಯಿಂದ ಏನಿದೆ ಅಂತ ಗೊತ್ತಾಗಲ್ಲ, ಈ ಗೋಡೆಯಿಂದ ಏನಿದೆ ನನ್ಗೆ ಗೊತ್ತಿಲ್ಲ, ಅಥವಾ ನನ್ನಿಂದ ಯಾರಿದ್ದಾರೆ ಗೊತ್ತಾಗ. ಅದು ಅಪೂರ್ಣ. ಶುದ್ಧ ಇಂದ್ರಿಯಗಳು ಅಂತ ಹೇಳಿದ್ರೆ ಎಲ್ಲ ಚೇತನ, ಎಲ್ಲ ಕಡೆ ಎಲ್ಲ ಗೊತ್ತಾಗಬೇಕು, ಎಲ್ಲ ಎಲ್ಲಿಂದ ಎಲ್ಲಿಗೆ ಬೇಕಾದ್ರೂ ಮಾತಾಡ್ತಾರ, ನೋಡುತ್ತಾರ. ಇವಾಗ್ಲೂ ಇದೆ ಅದು, ಆದ್ರೆ ಎಲ್ರಿಗೂ ಅದು ಯೋಗ್ಯತೆ ಇಲ್ಲ. ಅದು ಯಾರು ಸಾಧನೆ ಮಾಡಿ ಭಗವಂತ ಯಾರಿಗೆ ಪ್ರದಾನ ಮಾಡ್ತಾನೋ ತ್ರಿಕಾಲ ಜ್ಞಾನಿಗಳು ಅಂತ ಹೇಳೋ ಋಷಿಮುನಿಗಳನ್ನ, ಅಂದ್ರೆ ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯ ಕಾಲದೆಲ್ಲ ಅವರು ತಿಳ್ಕೊಂಡಿರ್ತೀವಿ. ಹಿಂದೆ ಯಾವ ಜನ್ಮದಲ್ಲಿ ಏನಾಗಿದ್ರು, ಇವಾಗ ಹೇಗಿದ್ದಾರೆ. ಯಾರಾದ್ರು ವ್ಯಾಸದೇವರಿಗೆ, ವ್ಯಾಸ ಮಹರ್ಷಿಗಳಿಗೆ ಎಲ್ಲ ಪುರಾಣಗಳು, ಗ್ರಂಥಗಳು, ವೇದಗಳು, ಉಪನಿಷತ್ತು ಎಲ್ಲ ಬರೋದು ಅಸಮಾಧಾನ ಇತ್ತು. ಆವಾಗ ಅಸಮಾಧಾನ ಇದ್ದಾಗ ನಾರದ ಮುನಿ ಗುರುಗಳು ತಾವೇಗೆ ಬಂದರು. ನಾರದ ಮುನಿಗಳು ಬಂದು, ಯಾಕೆ ಮುಖ ಒಂಥರ ಇದೆಯಲ್ಲ ಇವತ್ತು ಅಂತ. ಎಲ್ಲ ಗೊತ್ತಿದೆ, ಆದ್ರೂ ಸುಮ್ಮನೆ ಸಂಭಾಷಣೆ ಶುರು ಮಾಡ್ಬೇಕಲ್ಲ. ಸೊ ಆಮೇಲೆ ಯಾಕೋ ಗೊತ್ತಿಲ್ಲ, ಎಲ್ಲ ರಚನೆ ಆಯ್ತು, ಮನಸ್ಸಲ್ಲಿ ಸಮಾಧಾನನೇ ಇಲ್ಲ ಅಂತ. ಆವಾಗ ನಾರದ ಮುನಿಗಳು ಹೇಳ್ತಾರೆ,
ಬರ್ದಿರೋದೆಲ್ಲ ಈ ಜಗತ್ತಿನ ವಿಷಯಗಳು, ಫಲ, ಸುಖ, ದುಃಖ, ಬರೀ ಇಷ್ಟೇನೆ. ಹೇಗ್ ಮಾಡು, ಭಗವಂತನ ಕೊಂಡಾಡೇ ಇಲ್ಲ ಯಾವುದು ಗ್ರಂಥದಲ್ಲಿ ಪೂರ್ಣವಾಗಿ ಅಂತ. ಎಲ್ಲ ಕಡೆ ಪೂಜೆ ಅದು ಇದೇನೋ ಇರುತ್ತೆ, ಆ ಪೂಜೆ. ಸೊ ಅದರಿಂದ ಆವಾಗ ಜ್ಞಾನವನ್ನು ಕೊಟ್ಟು ಚತುಶ್ಲೋಕಿ ಭಾಗವತ ಬ್ರಹ್ಮನಿಂದ ನಾರದ ಮುನಿಗೆ ಬಂದಿರುತ್ತೆ. ನಾರದ ಮುನಿಗಳನ್ನು ವ್ಯಾಸ ಮಹರ್ಷಿಗಳು ಕೊಡ್ತಾರೆ, ಅವರು ಅದನ್ನು ಮಧ್ವಾಚಾರ್ಯ ಕೊಡ್ತಾರೆ. ಹಾಗೆ ಈ ಒಂದು ಸಂಪ್ರದಾಯ ಬ್ರಹ್ಮ ಮಧ್ವ ಒಡೆಯುವ ಸಂಪ್ರದಾಯ ಅಂತ. ಹಾಗೆ ಶ್ರೀ ಸಂಪ್ರದಾಯ ಇದೆ, ಕುಮಾರ ಸಂಪ್ರದಾಯ ಇದೆ, ರುದ್ರ ಸಂಪ್ರದಾಯ ಕೂಡ ಇದೆ. ಸೊ ಇಲ್ಲಿ ಹೇಗೆ ನಾವು ಭಕ್ತಿ ಮಾಡ್ತೀವಿ ಅದು ಬಹಳ ಮುಖ್ಯ. ಸಣ್ಣ ಸಣ್ಣ ರೀತಿಯಲ್ಲಿ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ನೇಹಾ ಬಿಕ್ರನಾಶೋಸ್ತಿ ಪ್ರತ್ಯಾವಾಯೋನ ವಿದ್ಯತೆ ಸ್ವಲ್ಪಮಪಿ ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್. ಅದರಿಂದ ನಾವು ಸ್ವಲ್ಪ ಸ್ವಲ್ಪ ಭಕ್ತಿ, ಪ್ರಭುಪಾದರು ಈ ಶ್ಲೋಕದಲ್ಲಿ ಎಲ್ಲ ಹೇಳಿದ್ದಾರೆ. ಆ ವೈದಿಕ ಬ್ರಾಹ್ಮಣರು ಪಾರಂಗತರಿದ್ರು, ಅವ್ರ ದೇವತೆಗಳು ಬರಲಿಲ್ಲ ಅಂತ. ಸೊ ಅಲ್ಲಿ ಹೇಳ್ತಾರೆ, ಈ ಕಾಲದಲ್ಲಿ ಒಂದೇ ಒಂದು ಏನ್ ಮಾಡಕ್ಕಾಗತ್ತೆ ಅಂದ್ರೆ ಈ ಯಜ್ಞ ಅಂದ್ರೆ ಸಂಕೀರ್ತನೆ ಯಜ್ಞ. ದಿನದ 24 ಗಂಟೆಯೂ ಹರೇ ಕೃಷ್ಣ ಮಂತ್ರವನ್ನು ಪುನರುಚ್ಚರಿಸುತ್ತಿರುವುದು. ಯಾಕಂದ್ರೆ ಭಗವಂತನ ನಾಮಸ್ಮರಣೆಯಿಂದ ಯಾವ ಕ್ಲೇಶಗಳು, ದೋಷಗಳು, ಸಂಕಟಗಳು ಅಥವಾ ಇನ್ನೇನು ಪಾಪಕೃತಿ ಆಗೋಕೆ ಸಾಧ್ಯ ಇಲ್ಲ. ಅದಕ್ಕೆ ಪ್ರಭುಪಾದರು 24 ಗಂಟೆ ಯಾವ್ದಾದ್ರು ರೀತಿನಲ್ಲಿ ಅಡುಗೆ ಮಾಡಿ ಭೋಗವನ್ನು ಮಾಡಿ ಭಗವಂತನ ರಕ್ಷಿ ಕೃಷ್ಣ ತಿನ್ನೋ ಅಂತ ಕೇಳ್ಕೊಳ್ಳೋದು. ಆಮೇಲೆ ನಾವು ಪ್ರಸಾದ ಸ್ವೀಕಾರ ಮಾಡ್ತೀವಿ. ಮತ್ತೆ ಭಗವಂತನಿಗೆ ಹೇಗೆ ಅಣಿ ಮಾಡೋದು, ವಸ್ತ್ರಗಳಿರ್ಬೋದು, ಅಲಂಕಾರ ಭೂಷಣಗಳಿರ್ಬೋದು, ಅಥವಾ ಭಕ್ತರಿಗೆ ಬೇರೆಯವ್ರಿಗೆ ತಿಳಿಸ್ಕೊಡೋದು, ಸಂಕೀರ್ತನೆ ಮಾಡೋದು, ಅಥವಾ ಗ್ರಂಥ ವಿತರಣೆ, ಅಥವಾ ಆಲಯ ಶುಚಿ, ಅಥವಾ ನಾವು ಆಯಾಸ ಆಗಿರುತ್ತೆ ನಾವು ಸ್ವಲ್ಪ, ಆವಾಗಲೂ ಅಷ್ಟೇ ಕೃಷ್ಣ ಜಾಸ್ತಿ ಕುಂಬ್ಕೊಂಡಂತರ ನಿದ್ದೆ ಕೊಡ್ಬೇಡಪ್ಪ, ಸ್ವಲ್ಪ ನಿದ್ದೆ ಕೊಡು. ನೀನು ಜಾಸ್ತಿ ನಿದ್ದೆ ಮಾಡಿದ್ರೆ ಏನಾಗುತ್ತೆ, ಸಮಯ ವ್ಯರ್ಥ ಆಗುತ್ತೆ, ಆಮೇಲೆ ಆಲಸ್ಯ. ಸೊ ಪ್ರಭುಪಾದರು ಇಸ್ಕಾನ್ ಶುರು ಮಾಡಿದಾಗ ಅಮೆರಿಕನಲ್ಲಿ ಚೆನ್ನಾಗಿ ಪ್ರಸಾದ ಕೊಡ್ತಿದ್ರು, ತಿನ್ನಿ 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 ಅಂತ ಬಂದ್ರೆ ಅವರು ಕ್ಲೀನ್ ಮಾಡ್ತಾರೆ ಅವ್ರ ಹೊರಗೆ. ಸೊ ಪ್ರಭುಪಾದರು ತಿನ್ನಿ ತಿನ್ನಿ ಅಂತಾರೆ. ಸ್ವಲ್ಪ ದಿವಸ ಆದ್ಮೇಲೆ ಜಾಸ್ತಿ ತಿನ್ಬೇಡಿ ಅಂದ್ರು. ಪ್ರಭುಪಾದ್ ಹೊಟ್ಟೆ ಎಷ್ಟುತ್ತೆ ಅಂದ್ರು. ನೀವು ಜಾಸ್ತಿ ತಿಂದ್ರೆ ನಿದ್ದೆ ಮಾಡ್ತೀರಾ, ಏನು ಕೇಳಲ್ಲ, ನೀವು ನಿದ್ದೆ ಮಾಡ್ತೀರಾ ಕ್ಲಾಸಲ್ಲಿ ಕೂತ್ಕೊಂಡು, ಕೇಳಲ್ಲ. ಬೇರೆ ಟೈಮಲ್ಲಿ ನಿದ್ದೆ ಮಾಡ್ತೀರಿ, ಕ್ಲಾಸಲ್ಲೂ ನಿದ್ದೆ ಮಾಡ್ತೀರಿ, ಆಚೆ ಕಡೆ ನಿದ್ದೆ ಮಾಡ್ತೀರಿ, ಆಲಸ್ಯ ಬಂದ್ಬಿಡುತ್ತೆ. ಆಮೇಲೆ ಪ್ರಭುಪಾದ ಹೇಳಿದ್ರು, ಎಷ್ಟು ಬೇಕೋ ಹೊಟ್ಟೆಗೆ ಶರೀರಕ್ಕೆ ಅಷ್ಟು ತಿನ್ನಿ, ಚಟುವಟಿಕೆ ಇರಬೇಕು. ಲವಲವಿಕೆಯಿಂದಿದ್ದಾಗ ಏನಾಗುತ್ತೆ, ಚೆನ್ನಾಗಿ ತಿನ್ಬಿಟ್ರೆ ಏನಾಗುತ್ತೆ, ಸ್ವಲ್ಪ ಕೂತ್ಕೊಳ್ಳೋಣ ಅನ್ಸುತ್ತೆ. ಆಮೇಲೆ ನೋಡಿದ್ರೆ 4 ಗಂಟೆ ಬೆಳಗ್ಗೆ ಸಾಯಂಕಾಲ 4:15 ಪ್ರಸಾದ ತಿಂದ್ರೆ ಆಮೇಲೆ ನೋಡ್ತೀವಿ 7:30-8 ಗಂಟೆ ಆಗುತ್ತೆ. ಅಷ್ಟು ಗಂಟೆ ನಿದ್ದೆ ಮಾಡ್ತೀವಿ, ಕೂತ್ಕಡೆ ನಿದ್ದೆ ಬಂದ್ಬಿಡುತ್ತೆ. ಏನು ಜಾಸ್ತಿ ತಿನ್ನಿ, ಶರೀರಕ್ಕೆ ಎಷ್ಟು ಬೇಕೋ ಅಷ್ಟು ತಿಂದಾಗ ಲವಲವಿಕೆ ಇರುತ್ತೆ. ಅವಾಗ ಆದರೆ ಭಾಷೆ ಜಾಸ್ತಿ ಇದ್ದಾಗ ತಿನ್ಬೇಕಾಗುತ್ತೆ, ಹಾಗೆ ಚಟುವಟಿಕೆಯನ್ನು ಮಾಡ್ಬೇಕಾಗುತ್ತೆ, ಆವಾಗ ನಿದ್ದೆ ಬರೋದಿಲ್ಲ. ಆಚೆ ಕಡೆ ಕೆಲಸ ಮಾಡ್ತಿದ್ದಾಗ ನಮಗೆ ನಿದ್ದೆ ಬರೋದಿಲ್ಲ. ಅಂದ್ರೆ ಕೂತ್ಕೊಂಡು ಕತೆ ಕೇಳಬೇಕು ಅಂದ್ರೆ ಸ್ವಲ್ಪ ಹೊತ್ತು ಕೂತ್ಕೊಳ್ತೀವಿ, ಆಮೇಲೆ ಸ್ವಲ್ಪ ಕಣ್ಮುಚ್ತೀವಿ, ಆಮೇಲೆ ಅಂತ ನಿದ್ದೆ ಬೆರಕೆ ಹೊಡಿತೀವಿ, ಹೊರತೋಗ್ಬಿಡ್ತೀವಿ. ಇಲ್ಲ ಸ್ವಲ್ಪ 5 ನಿಮಿಷ ರೆಸ್ಟ್ ತಗೊಂಡು ಬರ್ತೀನಿ ಅಂತ ಹೋಗ್ತೀವಿ, ಅಲ್ಲಿ ನೋಡಿದ್ರೆ 4 ಗಂಟೆ ಟೈಮ್ ಆದ್ರೂ ಬರೋದಿಲ್ಲ. ಯಾಕೆಂದ್ರೆ ಮಲ್ಕೊಂಡು ಕೂಡಲೇ ನಿದ್ದೆ. ಆ ಥರ 1 ನಿಮಿಷ. ಹರೇ ಕೃಷ್ಣ. Happy New Year. I'm in a seva. I'll call you back. Yeah. After between 9:30 and 10:30. 10:30 again program starts. You can call on 10 o'clock. Hare Krishna. Shamshad, Calcutta in the phone. ನಮ್ದು ಇದಿದೆ, ಆದಿವಾಸಿಗಳ ಸೇವಾ ಅಂತೆ, ಟ್ರೈಬಲ್ ಸೇವಾ ಅಂತ. ನಮ್ಮ ಗುರುಗಳ 9 ರಾಜ್ಯದಲ್ಲಿ ಮಾಡ್ತಾ ಇದ್ದಾರೆ. ವೆಸ್ಟ್ ಬೆಂಗಾಲ್, ಒರಿಸ್ಸಾ, ತ್ರಿಪುರ, ಅಸ್ಸಾಂ, ಆಂಧ್ರ ಪ್ರದೇಶ್, ಮಹಾರಾಷ್ಟ್ರ, ಜಾರ್ಖಂಡ್, ಬಿಹಾರಲ್ಲೂ ನಡೀತಾ ಇದೆ. ಇಷ್ಟು 9 ಭಕ್ತಿ ಪುರುಷೋತ್ತಮ ಸ್ವಾಮಿ ಅಂತ ಅದನ್ನ ಮಾಡ್ತಾರೆ. ನಾನು 6 ವರ್ಷದಿಂದ 2 ತಿಂಗಳಲ್ಲಿ ಸೇವೆಗೆ ಹೋಗಿದ್ದೆ, ಪುರುಳಿಯಾ ಅಂತ. ಸೊ ಅಲ್ಲಿ ಆಫೀಸ್ ಮ್ಯಾನೇಜರ್ ಅವ್ರು ಆವಾಗ ಏನಾದರೂ ಇದ್ದರೆ ಫೋನ್ ಮಾಡ್ತಿರ್ತಾರೆ ಕೇಳೋದಕ್ಕೆ. ನಾನು ಮುಂಚೆ ಕೆಲಸ ಮಾಡ್ತಿದ್ದಾಗ ದೊಡ್ಡ ಕತ್ತೆ ಆಗಿದ್ದೆ, ಅದಕ್ಕೋಸ್ಕರ ಆ ಕತ್ತೆಗೆ ನಾನು ಕೊಡೋದಕ್ಕೆ ಅವ್ರು ಏನಾದರೂ ಬೇಕಾದಾಗ ಫೋನ್ ಮಾಡ್ತಿರ್ತಾರೆ. ಅದರಿಂದ ನಾವು ಈ ಕಲಿಯುಗದಲ್ಲಿ ನಾವು ಎಷ್ಟು ಭಕ್ತಿಯಲ್ಲಿ ತೊಡಗಿಸ್ಕೊಳ್ತೀವೋ ನಾವು ಈ ಜಗತ್ತಿನ ಕಲ್ಮಶ, ಕ್ಲೇಶ, ದೋಷ, ಸಂಕಟದಿಂದ ದೂರ ಇರ್ತೀವಿ. ಸಂಕೀರ್ತನ ಯಜ್ಞ ಅಂತ ಹೇಳಿದ್ರೆ ಭಗವಂತನ ಜೊತೆ ಸದಾ ಕಾಲ ನಾವು ಸಂಪರ್ಕದಲ್ಲಿರೋದು. ಪ್ರಭುಪಾದರು ಸಂಕೀರ್ತನ ಯಜ್ಞದ ಬಗ್ಗೆ
ಎಷ್ಟೊಂದು ವಿಷಯಗಳನ್ನು ತಿಳಿಸ್ಕೊಟ್ಯಾರ ನಾವು. ಪ್ರಭು ಈ ಶ್ಲೋಕ ಕೊಟ್ಟಾಗ ನಿನ್ನೆ ಆ ಸಂಕೀರ್ತನ ಯಜ್ಞದ ಬಗ್ಗೆ ನೋಡ್ತಿದ್ದೆ. ಮತ್ತೆ ಪ್ರಭುಪಾದ ಹೇಳ್ತಾರೆ, ನಾವು ಸದಾ ಕಾಲ ಕೃಷ್ಣನ ಸಂಘದಲ್ಲಿದ್ರೆ, ಇವಾಗ ನಾವು ಕೃಷ್ಣ ಅಂತ ಹೇಳಿದ ಕೂಡಲೇ ಕೃಷ್ಣ ಬಂದು ನನ್ನ ನಾಲ್ಗೆ ಮೇಲೆ ಕುಣಿತಾನೆ, ಅದಕ್ಕೆ ನಾವು ಕೃಷ್ಣ ಅಂತ ಹೇಳಕ್ಕ. ಕೃಷ್ಣ ಅನುಮತಿ ಕೊಡದೇ ಇದ್ರೆ ಎಷ್ಟೊಂದು ಜನ ನಾವು ಕೃಷ್ಣನ ಭಗವಂತನ ನಾಮ ಸ್ಮರಣೆ ಮಾಡೋದಿಲ್ಲ ಅಂತಾರೆ. ಯಾಕೆಂದ್ರೆ ಅಷ್ಟು ಪಾಪ ಕೃತ್ಯ ಮಾಡಿ ಭಗವಂತನ ಅವ್ರಿಗೆ ಆ ಥರ ಬುದ್ಧಿ ಕೊಡ್ತಾರೆ. ಅಷ್ಟು ಪಾಪ ಮಾಡಿ ನನ್ನ ಹೆಸರು ಹೇಳ್ಬಿಟ್ರೆ ಅವ್ರಿಗೆ ಒಳ್ಳೇದಾಗ್ಬಿಡುತ್ತಲ್ಲ. ಪಾಪಿಗಳು ಇನ್ನು ಚೆನ್ನಾಗಿ ಒದ್ದಾಡ್ಲಿ ಅವರು. ಅಂದ್ರೆ ಇವಾಗ ಸಣ್ಣ ಮಕ್ಕಳಿಗೆ ನಾವು ಹೇಳ್ತೀವಿ, ಓದ್ಕೊಳಪ್ಪ ಚೆನ್ನಾಗಿತ್ತು, ಮಕ್ಕಳು ಓದ್ಕೊಂಡ್ರೆ ಚೆನ್ನಾಗಿರುತ್ತೆ. ಓದಿದ್ರೆ ಜೀವನ ಎಲ್ಲ ಆಟ ಆಡ್ಕೊಂಡೇ ಇದ್ಬಿಟ್ರೆ ಆಮೇಲೆ ಎಷ್ಟು ಕಷ್ಟ ಆಗುತ್ತೆ. ನೋಡ್ತೀವಲ್ಲ ಆಚೆ ಕಡೆ ಜನರಿಗೆ ಯಾತಕ್ಕೆ ಕಷ್ಟ ಇದೆ ಅಂತ ಹೇಳಿದ್ರೆ ಅವ್ರು ಸರಿಗೆ ಮಾರ್ಗದರ್ಶನ ಆಗಿಲ್ಲ, ಜೊತೆಗೆ ಹಿಂದಿನ ಕರ್ಮದ ಫಲನೂ ಸಿಗುತ್ತೆ ಅವ್ರಿಗೆ. ಒಳ್ಳೇದು ಸಿಕ್ಕಿದಾಗ ಅವರು ಒಳ್ಳೇದು ಮಾಡಿರಲ್ಲ, ಇಲ್ಲ ಮಾರ್ಗದರ್ಶನ ಕೊಟ್ಟಾಗ ಅದನ್ನ ಸರಿಯಾಗಿ ಉಪಯೋಗಿಸ್ಕೊಂಡಿರಲ್ಲ, ಅವಾಗ ಸಮಸ್ಯೆಗಳಾಗುತ್ತೆ. ಆದರೆ ಪ್ರಭುಪಾದ ಹೇಳ್ತಾರೆ, ನಾವು ಯಾರೇ ಆಗಲಿ ಹೇಗೇ ಇರಲಿ ಭಕ್ತಿಯನ್ನ ಮಾಡ್ತಾ 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 ಭಗವಂತನ ಎಲ್ಲ ಕೃಪೆಯನ್ನ ಪಡ್ಕೋಬೇಕು. ನಾವು ಎಲ್ಲ ಅನುಕೂಲ ಪಡ್ಕೋಬೇಕು, ಎಲ್ಲ ಚೆನ್ನಾಗಿರ್ಬೇಕು, ಆವಾಗಲೇ ಭಕ್ತರು ಅಂತಲ್ಲ. ಭಕ್ತಿಯಲ್ಲಿ ನಾವು ಏನಂದ್ರೆ ಏನೇ ಬರಲಿ ಗೋವಿಂದನ ದಯೆ ಬಂದಿರಲಿ, ಎಲ್ಲ ಪರಿಸ್ಥಿತಿಯಲ್ಲೂ ನಾವು ಭಗವಂತನ ಸ್ಮರಣೆ. ಸುಖ ಬಂತು ನಾವು ಭಗವಂತನ ಮರ್ತ್ಬಿಡ್ತೀನಿ, ಇಲ್ಲ ಕಷ್ಟ ಬಂತು ನಾನು ಭಗವಂತನ ಸ್ಮರಣೆ ಮಾಡ್ತೀನಿ, ಇಲ್ಲ ನಾವು ಭಗವಂತ ನಂಗೊಂದು 10,000 ಕೋಟಿ ಕೊಟ್ರೆ ಅವ್ನಿಗೊಂದು 500 ರೂಪಾಯಿ ಕೊಡ್ತೀನಿ. ಇವೆಲ್ಲ ಭಕ್ತಿ ಅಲ್ಲ ಇದು. 10,000 ಕೋಟಿ ಕೊಡೋ, ನಿಂಗೆ 500 ರೂಪಾಯಿ ಕೊಡ್ತೀನಿ. ತಿರುಪತಿನಲ್ಲಿ ತಿರುಮಲ ತಿಮ್ಮಪ್ಪನಿಗೆ ಹೇಳ್ತಾರೆ, ಅಲ್ಲೆಲ್ಲ ಹುಂಡಿಗೆ ಹಾಕ್ತಾ ಇರುತ್ತೆ. ಏನ್ ಮಾಡ್ತಾರೆ ಅವರು, ತಿಮ್ಮಪ್ಪ ನಾನು 1 ರೂಪಾಯಿ ಹಾಕ್ತಿದ್ದೀನಿ, ನನಗೆ ಬರೀ 1 ಕೋಟಿ ಕೊಟ್ಬಿಡು ಅಷ್ಟೇ. ಅದು ಯಾತಕ್ಕೆ ಅಂದ್ರೆ ನನಗೆ 1 ರೂಪಾಯಿ ತುಂಬಾ ದೊಡ್ಡದು, ನಿನಗೆ 1 ಕೋಟಿ, ನೀನು ಲಕ್ಷ್ಮೀಪತಿ, ನೀನು ಕೋಟಿ 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 ಎಲ್ಲ ನಿಂದೆ, ಅದಕ್ಕೆ ಬರೀ 1 ಕೋಟಿ ಕೊಟ್ಟು ನಾನು 1 ರೂಪಾಯಿ ಹಾಕ್ತೀನಿ. ಅವ್ರೇನೋ ನಮಗೆ 1 ರೂಪಾಯಿ ದೊಡ್ಡದು, ನಿಂಗೆ 1 ಕೋಟಿ ಚಿಕ್ಕದು, ಅದಕ್ಕೆ ಕೊಟ್ಬಿಟ್ಟ ನನಗೆ ಅನುಕೂಲ ಆಗುತ್ತೆ. ಆಮೇಲೆ ಟಾಟಾ ಬಾಯ್ ಬಾಯ್, ಹೋಗೋದಿಲ್ಲ, ಅವ್ನಿಗೆ ಸೇವ್ ಮಾಡೋದಿಲ್ಲ, ಅವ್ನು ನೋಡೋದಿಲ್ಲ, ಕೊಟ್ಟೆ ಧನ್ಯವಾದಗಳು ಕೂಡ ಹೇಳೋದಿಲ್ಲ. ಅವಾಗ ಏನಾಗುತ್ತೆ, ಆ ಕೃತಜ್ಞತಾ ಭಾವ ಇದ್ರೆ ಮಾತ್ರ ಭಗವಂತ ನಮ್ಮ ಜೊತೆ ಒಡನಾಟ ಇಟ್ಕೋತಾನೆ, ಸಂಬಂಧ ಇಟ್ಕೊ. ನಾನು ಕೊಟ್ಟಿದ್ದೀನಿ, ಚೆನ್ನಾಗಿ ಉಪಯೋಗಿಸುತ್ತೆ, ನನ್ನ ಸೇವ್ ಮಾಡ್ತೀಯಾನೆ, ಒಳ್ಳೆಯವನಾಗಿ ಬಾಳ್ತೀಯಾನೆ ಅಂತ. ಇಲ್ಲದಿದ್ರೆ ಬರೀ ತಗೊಂಡು ನಾವು ತಪ್ಪಿಸ್ಕೊಂಡು ಓಡೋಗ್ಬಿಟ್ರೆ ಭಗವಂತ ಏನ್ ಮಾಡ್ತಾನೆ, ಮಾಯಾದೇವಿ ದುರ್ಗಂಗೆ ಹೇಳ್ತಾನೆ, ನೋಡ್ಕೊಮ್ಮ ನಿನ್ ಗಿರಾಕಿ ಅವನು ಚೆನ್ನಾಗಿ ಹೊಡಿ ನನ್ನ ಹತ್ರ ಲೂಟಿ ಮಾಡ್ಕೊಂಡು ಹೋಗಿದಾನೆ, ಒಳ್ಳೇದೇನು ಮಾಡ್ತಿಲ್ಲ, ಭಕ್ತಿ ಮಾಡ್ತಿಲ್ಲ, ನನಗೆ ಜ್ಞಾಪಿಸ್ಕೊಳ್ಳಲ್ಲ. ಕೃಷ್ಣ ಹೇಳೋದು ಅಷ್ಟೇ, ಮನ್ಮನ ಉದ್ಯುಕ್ತ ಮಧ್ಯಾಜಿ ಮಾನ್ ನಮಸ್ಕಾರ, ಮನಸ್ಸಲ್ಲಿ ಸ್ಮರಣೆ ಮಾಡಿ, ನನ್ನ ಪೂಜೆ ಮಾಡಿ, ನನ್ನ ನಮಸ್ಕಾರ ಮಾಡಿ, ನನ್ನ ನೆನೆರಿ ಯಾವಾಗಲೂ. ಅವಾಗ ಏನಾಗುತ್ತೆ, ನಾನು ನಿಮ್ಮ ಶ್ರೇಯಸ್ಸನ್ನ ಬಯಸ್ತೀನಿ, ಅದರಿಂದ ರಕ್ಷಣೆ ಮಾಡ್ತೀನಿ. ಭಗವಂತ ಶ್ರೀಕೃಷ್ಣ ಅಂದ್ರೆ ವಿಷ್ಣು ತತ್ವ ಅಂತ ಹೇಳ್ತೀವಿ, ರಾಮ ಕೃಷ್ಣ ನರಸಿಂಹ, ಇವ್ರು ಬಿಟ್ಟರೆ ನಾವು ಬೇರೆ ಯಾರನ್ನ ನಾವು ಪೂಜೆ ಮಾಡಿದ್ರು ಅವ್ರೇನ್ ಮಾಡ್ತಾರೆ, ಭಗವಂತನ ಕೇಳಬೇಕು. ಭಗವಂತ ಅವ್ರಿಗೆ ಎಷ್ಟು ಕೊಡ್ತಾನೆ ಅದನ್ನ ನಮ್ಗೆ ಒಂಚೂರು ಕೊಡ್ತಾನೆ. ಅದೇ ಪ್ರಭುಪಾದ ಹೇಳ್ತಾರೆ, ನಾವು ಸೀದಾ ಭಗವಂತನ ಕೇಳಿದ್ರೆ ಪೂರ್ಣವಾಗಿ ನಮ್ಗೆ ರಕ್ಷಣೆ ಕೊಡ್ತಾನೆ. ಪ್ರಹ್ಲಾದನ್ನ ನರಸಿಂಹದೇವರು ಕೇಳಿದ್ರು, ಪ್ರಹ್ಲಾದ ನಿನ್ ಮೇಲೆ ನನಗೆ ತುಂಬಾ ಪ್ರೀತಿ ಜಾಸ್ತಿ, ಹಿರಣ್ಯಕಶಿಪುನ ಧ್ವಂಸ ಮಾಡಾಯ್ತು, ಎಲ್ಲ ಆಯ್ತು, ಸಮಾಧಾನ ಆಯ್ತು, ನಿಂಗೆ ಏನ್ ಬೇಕು ಕೇಳು ಅಂತ. ಪ್ರಹ್ಲಾದ ಹೇಳ್ತಾನೆ, ಏನು ಬೇಡ ಹೇಳ್ತೇನೆ ಕಡೆಗೆ. ಆಮೇಲೆ ಸರಿ, ಒಂದು ವರ ಕೊಡಿ ಅಂತ. ಏನ್ ವರ ಅಂದ್ರೆ, ಏನು ಕೇಳ್ದಿರೋ ಒಂದು ವರ ಕೊಡಿ ಅಂತ. ಏನ್ ವರ ಅದು? ವರನೇ ಅಲ್ಲ ಅದು, ಏನ ಕೇಳಿದ್ರೆ ಅದನ್ನ ವರ ಅಂತ ಹೇಳುದು ಭಗವಂತ. ಅದು ಕೊಡು, ಇದು ಕೊಡು, ಅದು ಬೇಕು, ಇದು ಬೇಕು, ಅದಿಲ್ಲ ಇದಿಲ್ಲ ಅಂತ ಇರ್ತೇವೆ. ಅದೇ ಪ್ರಹ್ಲಾದ ಮಾರ ಹೇಳ್ತಾನೆ, ನನಗೆ ಯಾವ ಇಚ್ಛೆ ಇಲ್ಲದೆ ಇರೋ ತರ ವರ ಕೊಡಿ, ಏನು ಕೇಳಬಾರ್ದು ಹಾಗೆ ವರ ಕೊಡಿ. ಯಾಕೆಂದ್ರೆ ಭಗವಂತ ಇರ್ಬೇಕಾದ್ರೆ ನನಗೇನು ಅವಶ್ಯಕತೆ ಇದೆ, ಆ ಒಂದು ಮಟ್ಟಕ್ಕೆ ಎಲ್ಲ ಬರಬೇಕು ಅಂತ ಪ್ರಭುಪಾದ ಇಚ್ಛೆ ಮಾಡ್ತಾರೆ. ನಾವೇನ್ ಮಾಡ್ತೀವಿ, ಸೇವೆ ಮಾಡ್ತೀವಿ, ಪ್ರಭುಪಾದ ಪ್ರಸಾದಕ್ಕೆ ಹೋಗ್ತೀವಿ, ಅಯ್ಯೋ ಕಿಚಿಡಿನಾ ಅಂತೀವಿ, ಅಯ್ಯೋ ರೈಸ್ ದಾಲ ಅಂತೀವಿ. ಅಯ್ಯೋ ದಿನ ನಾವು ಹಬ್ಬದ ಊಟ ದಿನ ಹಬ್ಬದ ಊಟ ತಿಂದೇನಾಗುತ್ತೆ, ನಾವು ಹಾಸ್ಪಿಟಲ್ ಇರ್ಬೇಕಾದ್ರೆ ಯಾವತ್ತೋ ವಾರಕ್ಕೆ 1 ದಿವಸ 15 ದಿವಸಕ್ಕೆ 1 ತಿಂಗಳು ದಿನ ಎಲ್ಲ ಚಪ್ಪನ್ ಬೋಗ್ ತಿಂದು ಎಷ್ಟು ಯಾಕೆ ಆರೋಗ್ಯ. ಪ್ರಭುಪಾದ ಕೇಳ್ತಾರೆ, ನಮ್ಮ ಶರೀರಕ್ಕೆ ಏನು ಹೋಗುತ್ತೆ ಅದು ಸುಮಾರಾಗಿ ತಗೊಳ್ಳಿ. ನನಗೆ ಸ್ವೀಟ್ ಇಷ್ಟ ಅಂತೇಳಿ ಊಟದ ಬದಲು ಬರೀ ಪ್ರಸಾದ ಬರೀ ಸ್ವೀಟ್ ತಿಂದ್ರೆ ಹಾಗೆ ರೋಗ ಬೀಳ್ಬಾರ್ದು. ಅಥವಾ ನನಗೆ ಬರೀ ಮೆಣಸಿನ್ಕಾಯಿ ಇಷ್ಟ, ಈ ಬೆಂಗಾಲಿಗಳು ತುಂಬ ಖಾರ ತಿಂತಾರೆ, ಎಷ್ಟು ಖಾರ ಹಾಕಿರೋದು, ಅದ್ರ ಜೊತೆನೂ ಹಸಿ ಮೆಣಸಿನ್ಕಾಯಿ ಲವಣ ಅಂತಾರ, ಲವಣ ಮೆಣಸಿನ್ಕಾಯಿ ಏನು ಹೇಳ್ತಾರೆ, ಅದನ್ನ ಕಾಚಾ ತಿಂತಾರೆ, ಹಸಿ ಮೆಣಸಿನ್ಕಾಯಿ ತುಂಬ ಖಾರ. ಆಮೇಲೆ 30-40 ಆಗ್ತಿದ್ದಂಗೆ ಎಲ್ಲ ಹೊಟ್ಟೆ ಪ್ರಾಬ್ಲಮ್ಮು, ಶರೀರ ಪ್ರಾಬ್ಲಮ್, ಡಾಕ್ಟರ್ ತಗೊಂಡು ಬರ್ತಾರೆ. ನೋಡ್ಕೊಳ್ಳಿ, ಯಾಕೆಂದ್ರೆ ಮುಂಚೆ ಮಾಡಿದ್ದು ಮಾರಾಯ. ನಾವು ಪ್ರಸಾದನೆ ಆದ್ರೂ ನಮ್ಮ ಶರೀರಕ್ಕೆ ಏನು ಹೊಂದ್ಕೊಳುತ್ತೆ ಹಂಗೆ ಇತಿಮಿತಿಯಿಂದ ತಿಂದಾಗ ಚೆನ್ನಾಗಿರುತ್ತೆ, ಇಲ್ಲೇ ತುಂಬಾ ಕಷ್ಟ ಆಗುತ್ತೆ. ಅದಕ್ಕೆ ಪ್ರಭುಪಾದರು ನಮ್ಮ ಭಕ್ತಿ ಜೀವನ ಮತ್ತೆ ನಮ್ಮ ಪ್ರಸಾದ
ಅನ್ಸುತ್ತೆ, ಗೊತ್ತಿಲ್ಲ. ಸೊ ಅದರಿಂದ ನಾವು ಎಷ್ಟು ಚೆನ್ನಾಗಿ ಭಕ್ತಿ ಮಾಡ್ತೀವೋ ಭಗವಂತ ನಮ್ಮ ಅಷ್ಟು ಕೃಪೆಯನ್ನ ಕೊಡ್ತಾನೆ. ಇಲ್ಲಿ ಪ್ರಭುಪಾದ ಹೇಳ್ತಾರೆ, ನಾವು ಸದಾಕಾಲ ಕೃಷ್ಣನ ನಾಮಸ್ಮರಣೆ, ಕೃಷ್ಣನ ಸಂಘ ಪಡೆದಾಗ ನಾವು ಯಾವಾಗಲೂ ಶುದ್ಧರಾಗಿ ಆನಂದವಾಗಿ ನಾವು ಜಪ ಹರೇ ಕೃಷ್ಣ ಜಪ ಮಾಡಿಕೊಂಡು ಈ ಭಕ್ತಿ ಮಾರ್ಗದಲ್ಲಿ ಇನ್ನು ಅಲ್ಲಿ ಕ್ಲಾಸ್ ಇದೆ ಬರ್ತಾರೆ ಇಲ್ಲಿ ಪಕ್ಕ, ಅವ್ರು ಇನ್ನೊಂದು ಕ್ಲಾಸ್ ಹೇಳ್ತಾರೆ ಇಲ್ಲಿ ಕನ್ನಡದ. ಸೊ ಅದರಿಂದ ನಾವೆಲ್ಲರೂ ಎಷ್ಟು ಸರಳತೆಯಿಂದ, ವಿನಮ್ರತೆಯಿಂದ, ಶ್ರದ್ಧೆಯಿಂದ, ನಿಷ್ಠೆಯಿಂದ ಭಕ್ತಿಯನ್ನು ಮಾಡ್ತೀವೋ ಈ ಸಂಕೀರ್ತನೆಯನ್ನ ಅಷ್ಟು ನಾವು ಮುಂದುವರಿಬಹುದು. ಇಲ್ಲದೇ ಇದ್ರೆ ನಾವು ಎಲ್ಲರನ್ನೂ ದೂರ್ತೀವಿ. ಅವರಿಂದ ಹೀಗಾಯ್ತು, ಇವರಿಂದ ಹೀಗಾಯ್ತು, ಅವ್ರಿಗೆ ಹೇಳಿದ್ರು ಅದು ಮಾಡ್ಲಿಲ್ಲ, ಅದಕ್ಕೆ ನಾನು ಹೀಗಿದ್ದೀನಿ, ನನ್ನ ಪರಿಸ್ಥಿತಿ ಅಂತ ಏನು ಹೇಳಕ್ಕೆ. ಇವಾಗ ನಾವೆಲ್ಲ ದೇವಸ್ಥಾನಕ್ಕೆ ಬರ್ತೀವಿ, ನಮ್ಮ ಮನೆಯಲ್ಲಿ ಕೂತ್ಕೊಂಡು ನಾವು ರಾಧಾ ಗೋವಿಂದ ದೇವಸ್ಥಾನ ಕೊಲೆ ಇಸ್ಕಾನ್ ಮಂಗಳೂರು ಹೋಗ್ಬೇಕು ಅಂದ್ರೆ ಬರೋದಿಲ್ಲ. ನಡ್ಕೊಂಡು ಸೈಕಲಲ್ಲೋ, ಸ್ಕೂಟರ್ಲೋ, ಕಾರ್ಲೋ ಯಾರು ಕರ್ಕೊಂಡ್ ಬಿಡಬೇಕು, ಆಟೋ, ಬಸ್ ಹೆಂಗೋ ಬರ್ಬೇಕು. ನಾವೆಲ್ಲ ಅಷ್ಟೊಂದು ಯೋಗ್ಯ ಇರಲ್ಲ. ಕೂತ್ಕಡೆನೆ ಭಗವಂತನ ಬಾ ಅಂತ ಕರೆಯೋಷ್ಟು ಯೋಗ್ಯತೆ ನಮಗಿಲ್ಲ. ಭಗವಂತ ಇರೋ ಕಡೆ ಒಂದು ಮಂತ್ರ ಹೇಳಿ ಹೋಗುವಷ್ಟು ಯೋಗ್ಯತೆ ನಮಗಿಲ್ಲ. ಯಾಕೆಂತ ಹೇಳಿದ್ರೆ ಭಗವಂತ ಯಾರಿಗೆ ಏನು ಕೊಟ್ರೆ ಅನುಕೂಲವಾಗಿ ಅವರು ಬದುಕ್ತಾರೆ, ಅನುಕೂಲವಾಗಿ ಮಾಡ್ತಾರೆ, ಅವ್ರಿಗೆಲ್ಲ ನೋಡಿ ನೋಡಿ ಕೊಡ್ತಾನೆ. ಆದ್ರೂ ಒಂದ್ಸತಿ ಏನ್ ಮಾಡ್ತಾರೆ, ಈ ಆಸುರಿಕ ಸ್ವಭಾವ, ಅವ್ರಿರೋ ಏನ್ ಸಿಕ್ಕಿದ್ರು ಅವ್ರಿಗೆ ಸಮಾಧಾನ ಇರಲ್ಲ, ಬೇರೆಯವ್ರಿಗೆಲ್ಲ ತೊಂದರೆ ಕೊಡ್ತಾರೆ ಎಷ್ಟೋ ಜನ. ಸೊ ಅದರಿಂದ ಎಚ್ಚರಿಕೆಯಿಂದ ಪ್ರಭುಪಾದ ಹೇಳ್ತಾರೆ, ನಾವೆಲ್ಲ ಮನುಷ್ಯರು ಬುದ್ಧಿಜೀವಿಗಳು, ಬುದ್ಧಿ ಇದೆ ನಮಗೆ. ಯಾರಾದ್ರೂ ಕೋಲ್ ತಗೊಂಡು ಹೊಡಿಯಕ್ಕೆ ಬರ್ತಾ ಇದ್ರೆ ನಾವು ಹೊಡಿಯಪ್ಪ ಅಂತ ನೋಡಲ್ಲ, ನಾವು ಓಡ್ತೀವಿ, ನಾವು ಅಯ್ಯೋ ಕಾಪಾಡಿ ಕಾಪಾಡಿ ಅಂತ. ಹಾಗೆ ನಾವು ಭಕ್ತಿಯಲ್ಲೂ ಎಚ್ಚರಿಕೆಯಿಂದ ಅನುಕೂಲ ಭಕ್ತಿಯನ್ನು ಮಾಡಬೇಕು. ಏನ್ ನಮ್ಗೆ ಅನಾನುಕೂಲ ಆಗುತ್ತೆ ಭಕ್ತಿಗೆ ಅದನ್ನ ಬೇರೆ ಮಾಡಬೇಕು. ಉದಾಹರಣೆಗೆ ಎಲ್ಲರೂ ಸಾಮಾನ್ಯವಾಗಿ ಎಲ್ಲರೂ ಜಪ ಅಂದ್ರೆ ಎಲ್ರಿಗೂ ಸ್ವಲ್ಪ ಕಷ್ಟ. ಜಪ ಎಲ್ಲರಿಗೂ 2 ಗಂಟೆ ಜಪ ಮಾಡಂದ್ರೆ ಎಲ್ರಿಗೂ ಆಗ್ಲಿ ಭಯ ಶುರು ಆಗ್ಬಿಡುತ್ತೆ. ನಾನು ನಿದ್ದೆ ಮಾಡೋದ್ರು ಗೊತ್ತಾಗ್ಬಿಡುತ್ತೆ, ನಾನು ಜಪ ಸರಿ ಮಾಡದೇ ಇರೋರು ಗೊತ್ತಾಗ್ಬಿಡುತ್ತೆ. ಜೊತೆಗೆ ಮನಸ್ಸಿದೆ, ಯಾತಕ್ಕೆ ನಮಗೆ ಮನಸ್ಸಿರಲ್ಲ ಅಂದ್ರೆ ನಾವು ಸದಾಕಾಲ ಭಗವಂತನ ಹತ್ರ ನಾವು ಸಂಪರ್ಕ ಇಟ್ಕೊಂಡಿರಲ್ಲ. ಅದಕ್ಕೋಸ್ಕರ ಮಕ್ಳು ನೋಡಿ, ಆಟ ಸಾಮಾನು ಕೊಟ್ಬಿಡಿ, ಊಟ ತಿಂಡಿ ನಿದ್ದೆ ಏನು ಬೇಡ ಅವ್ರಿಗೆ, ಯಾವಾಗಲೂ ಆಟ ಆಡ್ಕೊಂಡು ಇರ್ತಾರೆ. ಅದು 2-3 ಜನ ಮಕ್ಕಳು ಸೇರ್ಬಿಟ್ರೆ ಮಕ್ಕಳ ಪ್ರಪಂಚ. ಆತರ ನಾವು ಭಗವಂತನ ನಾಮ ಸ್ಮರಣೆಯಲ್ಲಿ, ಭಗವಂತನ ಸೇವೆಯಲ್ಲಿ, ಭಗವಂತನ ಕಥಾಶ್ರವಣದಲ್ಲಿ ಭಾಗವಹಿಸಿದ್ರೆ ಮಾತ್ರ ಈ ಮನುಷ್ಯ ಜನ್ಮ ಸ್ವಲ್ಪ ಮುಂದಕ್ಕೆ ಹೋಗುತ್ತೆ, ಅಂದ್ರೆ ಭಗವಂತನ ಕಡೆ. ಇಲ್ಲದೆ ಹೀಗೆ ಇರುತ್ತೆ, ಪುನರಪಿ ಜನನಂ ಪುನರಪಿ ಮರಣಂ. ಅವಾಗೇನಾಗುತ್ತೆ, ನಮಗೆ ಯಾವ ಸ್ಥಿತಿನಲ್ಲಿ ನಮಗೆ ಸಾವು ಬರುತ್ತೆ, ಸಾವು ಬಂದ್ರೆ ಹೇಗೆ ಅನ್ನೋದನ್ನು ಸ್ವೀಕಾರ ಮಾಡೋದು, ಸಾವು ನಂತರ ನಮ್ಮ ಮುಂದಿನ ಜೀವನ ಏನು. ಮನುಷ್ಯ ಜನ್ಮ ಸಿಕ್ಕಿದ್ರೆ ಒಂದು ಅವಕಾಶ ಸಿಗ್ಬೋದೇನೋ, ಮನುಷ್ಯ ಜನ್ಮ ಸಿಕ್ಕಿದ್ರೆ ನಾವು ಒಳ್ಳೆಯವರಾಗಿ ಭಕ್ತರ ಸಂಘ ಸಿಗುತ್ತೆ ಅಂತ ಏನ್ ಗ್ಯಾರಂಟಿ. ಅದಕ್ಕೆ ಪ್ರಭುಪಾದ ಹೇಳ್ತಾರೆ, ಇವಾಗ ನಿಮಗೆ ಸಿಕ್ಕಿದೆ, ಪ್ರಭುಪಾದ ಏನ್ ಹೇಳ್ತಾರೆ, ಯಾವ ಮನುಷ್ಯ ಜನ್ಮ ಸಿಕ್ಕಿದೆ, ಭಕ್ತಿ ಸಿಕ್ಕಿದೆ, ಮಾಡ್ಬೇಕು ಅನ್ನೋ ಇಚ್ಛೆ ಇದೆ, ಎಷ್ಟು ಸಾಧ್ಯವಾಗುತ್ತೆ ಕೃಷ್ಣನ ಮೆಚ್ಚುಗೆಯಾಗಿ ಅವನ ಆನಂದಕ್ಕೋಸ್ಕರ ನೀವು ಭಕ್ತಿ ಮಾಡಿ. ಆವಾಗ ಭಗವಂತ ನಮ್ಗೆ ಆಶೀರ್ವಾದ ಮಾಡಿ ಅವನ ಪ್ರೀತಿಯನ್ನು ಪ್ರದಾನ ಮಾಡಿ ಬಾಪ ಧಾಮಕ್ಕೆ ಅಂತ ಹೇಳ್ಬೋದು. ಇಲ್ಲ ಇನ್ನೊಂದು ಜನ್ಮ ಇದೆಯೋ, ಇನ್ನು ಎಷ್ಟು ಜನ್ಮ ಕರ್ಮಗಳಿದೆಯೋ ನಮ್ಗೆ ಗೊತ್ತಿಲ್ಲ, ಅದು ಮುಗಿದ್ಮೇಲಾದ್ರೂ ಕಲಿಸ್ಕೊತಾನೆ. ಇಲ್ಲದಿದ್ರೆ ನಾವು ಭಕ್ತಿ ಮಾಡದೇ ತುಂಬಾ ಕಷ್ಟ ಆಗುತ್ತೆ. ಪ್ರಭುಪಾದರ ಕೃಪೆ ಇವತ್ತು ವಿಶ್ವದಲ್ಲಿ ಎಲ್ಲಾ ಕಡೆ ಕೊಂಡಾಡ್ತಾರೆ. ಪ್ರಭುಪಾದನ ಕೊಂಡಾಡ್ತಾರೆ, ರಾಧಾಕೃಷ್ಣನ್ ಕೊಂಡಾಡ್ತಾರೆ, ಗೋನಿತಾರನ್ ಕೊಂಡಾಡ್ತಾರೆ. ಭಕ್ತರು, ಭಗವಂತ, ಗುರು ಇವೆಲ್ಲ ಎಲ್ಲಿ ಗೊತ್ತಾಯ್ತು? ಮುಂಚೆನೂ ಇತ್ತು, ನಮ್ಮ ಸನಾತನ ಧರ್ಮದಲ್ಲಿ ಇದೆ, ಆದ್ರೆ ಅದು ಆ ಕಾಲಕ್ರಮೇಣ ಹೋಗ್ಬಿಡುತ್ತೆ. ಇವಾಗ ಎಷ್ಟೋ ಜನ ಮನೆಯವ್ರು ದೊಡ್ಡವರೆಲ್ಲ ಮಾಡ್ತಾರೆ, ಮಕ್ಕಳು ಮಾಡೋದಿಲ್ಲ. ಚಿಕ್ಕ ಚಿಕ್ಕ ಮಕ್ಕಳಂತೂ ಸದಾಕಾಲ ಟಿವಿ, ಮೊಬೈಲ್, ಅದೇ ಹುಚ್ಚು. ಸಿಟಿಗಳಲ್ಲಿ ತುಂಬಾ ಕಷ್ಟ. ಇಂಥ ಕಡೆ ಆದ್ರೂ ಸ್ವಲ್ಪ ಪರವಾಗಿಲ್ಲ. ಮಂಗಳೂರು ಬಗ್ಗೆ ನಂಗೆ ಗೊತ್ತಿಲ್ಲ, ಮೊದಲನೇ ಸರ್ತಿ ನಾನು ಬಂದಿರೋದು. ಬೆಂಗಳೂರಲ್ಲಂತೂ ಬರೀ ಟಿವಿ, ಮೊಬೈಲ್, ಓಡು ಓಡು ಓಡು. ಯಾಕಂದ್ರೆ ಅಲ್ಲಿ ಸಾಫ್ಟ್ವೇರ್ ಜಾಸ್ತಿ, ಎಲ್ಲರೂ ಸಂಪಾದನೆ ಮಾಡ್ಬೇಕು, ಇಲ್ಲದ್ರೆ ಜೀವನ ಕಷ್ಟ, ದುಬಾರಿಯಲ್ಲಿ ತುಂಬಾ ಖರ್ಚು ಜಾಸ್ತಿ ಆಗುತ್ತೆ. ಜೊತೆಗೆ ನಮ್ಮ ಹುಚ್ಚು ಜಾಸ್ತಿ ಇದೆ, ಅದು ಬೇಕು, ಇದು ಬೇಕು, ಇದು ಬೇಕು, ಅದು ಬೇಕು. ಎಷ್ಟೊಂದು ಜನ ಜೀವನ ನಡೆಯಲ್ಲ ಅಂತಾರೆ. ದೊಡ್ಡ ಬಂಗ್ಲೋ ಬೇಕು ಅವ್ರಿಗೆ, ಮನೆಯವ್ರಿಗೆಲ್ಲ ಒಂದೊಂದು ಗಾಡಿ ಬೇಕು, ಎಲ್ಲರ ಕೈಲೂ ಮೊಬೈಲ್ ಬೇಕು, ಹುಚ್ಚುಚ್ಚದು. ಅಲ್ಲಿ ಹೋಗ್ಬೇಕು, ಇಲ್ಲಿ ಹೋಗ್ಬೇಕು. ಅವಾಗ ಏನಾಗುತ್ತೆ, ಖರ್ಚು ಜಾಸ್ತಿ ಆಗುತ್ತೆ, ತಲೆನೋವು ಜಾಸ್ತಿ ಆಗುತ್ತೆ, ಭಗವಂತನಿಗೆ ಸಮಯ ಇಲ್ಲ. ಪ್ರಭುಪಾದ ಹೇಳ್ತಾರೆ, ನಮ್ಮ ಜೀವನ ಶೈಲಿ ಹೇಗಿರ್ಬೇಕು ಅಂದ್ರೆ, ಸ್ವಲ್ಪ ನಾವು ನಮ್ಮ ಜೀವನಕ್ಕೆ ಎಷ್ಟು ಬೇಕೋ ಅಷ್ಟು ಆದಾಯ ಬರೋ ಥರ ಇದ್ರೆ ಹೆಚ್ಚು ಸಮಯ ಭಗವಂತನಿಗೆ ಕೊಡ್ಬೋದು. ಜೊತೆಗೆ ಏನಾಗುತ್ತೆ, ಮನಸ್ಸು ಉಲ್ಲಾಸದಿಂದ ಇರುತ್ತೆ. ಸೊ ಅದರಿಂದ ನಾವು ಎಷ್ಟು ಸಮಯ ಭಗವಂತನಿಗೋಸ್ಕರ ಕೊಡ್ತೀವೋ ಆ ಒಂದು ಕೃಪೆಯಿಂದ ನಾವು ಹರಿನಾಮ ಜಪ ಇರ್ಬೋದು, ಸಂಕೀರ್ತನೆ, ಯಜ್ಞ. ಪ್ರಭುಪಾದ ಹೇಳ್ತಾರೆ, ಕೀರ್ತನೆ ಅಂದ್ರೆ ನಾವು ಹಾಡೋದು ಅಥವಾ ಜಪ ಮಾಡೋದು. ಸಂಕೀರ್ತನೆ ಅಂದ್ರೆ 2, 3 ಜನ, 10 ಜನ, 50 ಜನ, 100 ಜನ ಎಲ್ಲರೂ ಸೇರಿ ಮಾಡೋದಕ್ಕೆ ಸಂಕೀರ್ತನೆ ಯಜ್ಞ. ಈ ಕಲಿಯುಗದಲ್ಲಿ ಸಂಕೀರ್ತನ ಯಜ್ಞಕ್ಕೆ ಮಾತ್ರ ಅದಕ್ಕೆ ಪ್ರಧಾನ ಇರೋದು, ಅವಕಾಶ ಇರೋದು. ಬೇರೆ ಯಾವ್ದು ಮಾಡೋದಕ್ಕೂ ಪ್ರಭುಪಾದ ಹೇಳ್ದಂಗೆ
ಯಾವ ಪದಾರ್ಥಗಳು ಶುದ್ಧವಾಗಿಲ್ಲ, ಮಾಡೋರು ಶುದ್ಧವಾಗಿಲ್ಲ, ಮಾಡಿಸೋರು ಶುದ್ಧವಾಗಿಲ್ಲ. ಮಾಡ್ರಿ ಪುರೋಹಿತರೆ ಅಂತ ಮಾಡ್ತಿರ್ತಾರೆ. ಟೈಮ್ ಆಯ್ತು ಬೇಗ ಮುಗಿಸ್ಬಿಡ್ರಿ ಅಂತಾರೆ. ಬೇಗ ಮುಗಿಸ್ಬಿಡಿ ಅಂತ ಹೇಳಿದ್ರೆ ಇವಾಗ ಒಂದು 5 kg ಅನ್ನ, 5 kg ಅಕ್ಕಿ ಅನ್ನ ಮಾಡೋದಕ್ಕೆ ಸಾಧಾರಣ 1 ಗಂಟೆ ಅಂತ ಇಟ್ಕೊಳ್ಳಿ. ಅದನ್ನ 5 ನಿಮಿಷ ಮುಗಿಸ್ಬಿಡಿ ಅಂತ ಹೇಳಿದ್ರೆ ಅಕ್ಕಿ ನೀರು ಕೊಡ್ಬೋದು. ಇಲ್ಲ ಒಳ್ಳೆ ಜೋರು ಒಳ್ಳೆ ಜೋರು 5 ನಿಮಿಷದಲ್ಲಿ ಆಗೋದಿಲ್ಲ, ಅದು ಸಮಯ ಕೊಡ್ಬೇಕು. ಸೊ ಅದರಿಂದ ಪ್ರಭುಪಾದರು ಏನ್ ಹೇಳ್ತಾರೆ ಅಂದ್ರೆ, ಹೇಗೆ ನಾವು ಪ್ರತಿಯೊಂದಕ್ಕೂ ಕಾಯ್ಬೇಕು. ಈಗ ಒಂದು ಬೀಜ ಹಾಕಿದ್ರೆ ಗಿಡ ಆಗಿ ಅದು ಮೊಳಕೆ ಬಂದು ಗಿಡ ಆಗಿ ಮರ ಬಂದು ಅದು ಫಲ ಕೊಡೋದು ಒಂದ್ಸತಿ 3 ತಿಂಗಳು 6 ತಿಂಗಳಾಗುತ್ತೆ, ವರ್ಷಾನುಗಟ್ಲೆ ಆಗುತ್ತೆ. ತೆಂಗಿನ ಮರ 5 ರಿಂದ 7 ವರ್ಷ 8 ವರ್ಷ ಆಗುತ್ತೆ ನಾ ಹಾಕಿದ್ ಕೊಡ್ಲೆ. ಅದರಿಂದ ಚೈತನ್ಯ ಮಹಾಪ್ರಭು ಏನ್ ಹೇಳ್ತಾರೆ, ಹೇಗೆ ಬೀಜವನ್ನು ಬಿತ್ತನೆ ಮಾಡಿ ನಾವು ವೃಕ್ಷವನ್ನ ರಕ್ಷಿಸ್ತೀವೋ ಹಾಗೆ ಭಕ್ತಿ ಲತಾ ಬೀಜ ಚೈತನ್ಯ ಚರಿತಾಮೃತದಲ್ಲಿ ಮಧ್ಯಲ್ಯನಲ್ಲಿ ನಮ್ಮ ಭಕ್ತಿ ಲತಾ ನಮ್ಮ ಹೃದಯದಲ್ಲಿ ವೈಷ್ಣವರಿಂದ ಗುರುಗಳಿಂದ ಶುದ್ಧ ಭಕ್ತಿಯಿಂದ ನಮಗೆ ನಾವು ಯೋಗ್ಯರು ಅಂತ ಹೇಳಿ, ನಾವು ಯೋಗ್ಯರಲ್ಲದೇ ಇದ್ರೂ ಅವ್ರೇನ್ ಮಾಡ್ತಾರೆ, ಬೀಜವನ್ನು ಬಿತ್ತನೆ ಮಾಡ್ತಾರೆ. ಭಕ್ತಿಯಲ್ಲಿ ಮುಂದೆ ಬಂದು ಭಗವಂತನ ಪ್ರಿಯನಾಗ್ಲಿ, ಉದ್ಧಾರ ಆಗ್ಲಿ ಆತ್ಮ ಅಂತ. ಅದನ್ನ ನಾವೇನ್ ಮಾಡ್ಬೇಕು, ಭಕ್ತಿಯ ಶ್ರದ್ಧೆಯಿಂದ ಅದನ್ನ ರಕ್ಷಣೆ ಮಾಡಿಕೊಂಡು ಶ್ರವಣ ಕೀರ್ತನದ ನೀರನ್ನ, ಆ ಶ್ರವಣ ಕೀರ್ತನ ಮಾಡ್ತಾ 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 ಏನಾಗುತ್ತೆ, ಸ್ವಲ್ಪ ಶುದ್ಧಿ ಆಗ್ತಿರ್ತೀವಿ. ಆಮೇಲೆ ಶ್ರವಣ ಕೀರ್ತನ ಮಾಡಿ ಮಾಡಿ ಆಮೇಲೆ ಸಾಧು ಸಂಘರ ಒಂದು ಅವಕಾಶ ಸಿಗುತ್ತೆ. ಸಾಧುಗಳ ಸಂಘ ಸಿಕ್ಕಿದಾಗ ಅವ್ರೇನ್ ಮಾಡ್ತಾರೆ, ನಮ್ಗೆ ಭಜನ ಕ್ರಿಯೆ ಅಂದ್ರೆ ಭಕ್ತಿ ಹೇಗ್ ಮಾಡೋದು, ಶ್ರವಣ ಮಾಡೋದು, ಓದೋದು, ಜಪ ಮಾಡೋದು, ಭಗವಂತನಿಗೆ ಸೇವೆ ಮಾಡೋದು, ಭೋಗ ಹೇಗ್ ಮಾಡೋದು, ನೈವೇದ್ಯ ಹೇಗ್ ಮಾಡೋದು, ಪ್ರಸಾದ ತಿನ್ನೋದು, ದೇವಸ್ಥಾನಕ್ಕೆ ಬಂದು ದರ್ಶನ, ಸೇವೆ, ಇದೆಲ್ಲ ಮತ್ತೆ ಭಕ್ತರ ಸಂಘ, ಯಾತ್ರೆಗಳು, ಇದೆಲ್ಲ ಮಾಡ್ತಾ 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 ಏನಾಗುತ್ತೆ, ಅನರ್ಥ ನಿವೃತ್ತಿ. ನಮ್ಮಲ್ಲಿರೋ ಎಲ್ಲ ಅನರ್ಥ ಸ್ವಲ್ಪನೇ ಹೋಗುತ್ತೆ. ಪ್ರತಿಯೊಂದು ಜೀವ, ಪ್ರತಿಯೊಬ್ಬ ಭಕ್ತರ ಜೀವನದಲ್ಲಿ ಈ ಅನರ್ಥ ನಿವೃತ್ತಿ ಅನ್ನೋದು ಹೆಚ್ಚು ಸಮಯ ತಗೊಳ್ಳಿ. ಭಕ್ತಿ ಮಾಡ್ತಿರ್ತೀವಿ ಆದ್ರೆ ಒಂದ್ಸತಿ ಮನ್ಸಿರೋದಿಲ್ಲ, ಇಲ್ಲ ಮಾಡ್ದಿರ್ತೀವಿ ಯಾರಿಗೂ ಅಪರಾಧ ಮಾಡ್ಬಿಡ್ತೀವಿ. ವೈಷ್ಣವ ಅಪರಾಧ ಅನ್ನೋದು ಘೋರ ಕೃತ್ಯ. ಶ್ರೀಲ ಭಕ್ತಿಯನ್ನು ಉಂಟಾಕೊಟ್ಟು ಪ್ರಭುಪಾದರ ಗುರುಗಳ ತಂದೆ ಅವ್ರು ಹೇಳ್ತಾರೆ, ವೈಷ್ಣವ ಅಪರಾಧ ಮಾಡಿದ್ರೆ ಆನೆಗನ ಒಂದು ಸುಂದರ ಹೂವಿನ ತೋಟಕ್ಕೆ ಬಿಟ್ರೆ ಏನ್ ಮಾಡ್ತಾರೆ, ಕೊಚ್ಚಿ ಬಿಚ್ಚಿ ಎಲ್ಲ ಧ್ವಂಸ ಮಾಡ್ಬೇಕು. ಅದ್ರಿಂದ ನಾವ್ ಎಷ್ಟೇ ಭಕ್ತಿ ಚೆನ್ನಾಗಿ ಮಾಡ್ತಿರೋ ಸಣ್ಣ ವೈಷ್ಣವ ಅಪರಾಧದಿಂದವೆಲ್ಲ ನೀರಲ್ಲಿ ಹೋಮ ತರ ಕೂರಿಸ್ತೋಗ್ಬೋದು. ಅದರಿಂದ ನಾವು ಒಂದ್ ಕಡೆ ಭಕ್ತಿ ಚೆನ್ನಾಗಿ ಮಾಡ್ಬೇಕು, ಇನ್ನೊಂದ್ ಕಡೆ ಅಪರಾಧ ಮಾಡದೇ ಇರೋ ತರ, ಏನು ತಪ್ಪಾಗದೇ ಇರೋ ತರ, ಪಾಪಕೃತ್ಯ ಆಗದೆ ಇರೋ ತರ ಹೆಚ್ಚು. ಅದಕ್ಕೆ ಪ್ರತಿಯೊಂದು ದಿವಸ ನಾವು ಜೈ ಶ್ರೀಕೃಷ್ಣ ಮಹಾಮಂತ್ರ ಹೇಳ್ತೀವಿ. ಪ್ರಭುಪಾದರ ಪ್ರಣಾಮ ಮಂತ್ರ ಹೇಳಿ, ಜೈ ಶ್ರೀಕೃಷ್ಣ ಹೇಳಿ ನಾವು ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡ್ತೀವಿ. ಅವಾಗ ಎಷ್ಟು ಸಾಧ್ಯವಾಗುತ್ತೆ ಅಷ್ಟು ನಾವು ಗಮನ ಕೊಡ್ಬೇಕು, ಶ್ರವಣ ಮಾಡ್ಬೇಕು. ಈ 10 ಅಪರಾಧ, 10 ಅಪರಾಧ ಅಂತ ಹೇಳ್ತೀವಿ, ಬೆಳಗ್ಗೆ ಹೇಳ್ತೀವಿ ನಾವು ನಾಮ ಸ್ಮರಣೆಗೆ, ಹರಿನಾಮಕ್ಕೆ. ಅದರಲ್ಲಿ ಭಕ್ತಿವಿನೋದ ಠಾಕೂರ್ ಹೇಳಿದರೆ, ನಾವು ಗಮನ ಕೊಡದೆ ನಾವು ಜಪ ಮಾಡೋದ್ರಿಂದ ಈ 10 ಅಪರಾಧಗಳು ಆಗತ್ತೆ. ಎಷ್ಟೊಂದು ಜನ ಜಪ ಮಾಡ್ತೇನೆ, ಸ್ವಲ್ಪ ಕೂತ್ಕೊಳ್ತೀನಿ ಹೀಗೆ ಅಂತ, ಹಂಗೆ ಕೂತ್ಕೊಂಡು ನಿದ್ದೆ ಬಂದ್ಬಿಡುತ್ತೆ, ಜಪ ಮಾಡ್ತಿರೋದೇ ಮರ್ತೋಗುತ್ತೆ. ಇಲ್ಲ ಜಪ ಮಾಡ್ತಿರ್ತೀವಿ, ಮಧ್ಯ ಮಾತಾಡ್ತಿರ್ತೀವಿ, ಮತ್ತೆ ಜಪ ಮಾಡ್ತಿರ್ತೀವಿ, ಮೊಬೈಲ್ ನೋಡ್ತಿರ್ತಾರೆ ಜನ. ಅಂದ್ರೆ ನಾವು ಹರಿನಾಮ ಪ್ರಭು ನಿಮ್ಮ ನಾಮಸ್ಮರಣೆಯನ್ನು ಮಾಡ್ತೀವಿ. ಈ ಕಲಿಯುಗದಲ್ಲಿ ಹರಿನಾಮಕ್ಕೆ ಅತ್ಯುನ್ನತವಾದ ಒಂದು ಶ್ರೇಷ್ಠತೆ. ಯಾಕೆಂತ ಹೇಳಿದ್ರೆ ಕಲಿಯುಗೇ ನಾಮರೂಪೇ ಕೃಷ್ಣ ಅವತಾರ. ಕಲಿಯುಗದಲ್ಲಿ ಕೃಷ್ಣ ನಾಮರೂಪದಲ್ಲಿ ಬಂದಿದ್ದಾನೆ. ಅದಕ್ಕೆ ನಾಮಕ್ಕೆ ಅಷ್ಟೊಂದು ಇಲ್ಲಿ ಮಹಿಮೆ. ಭಗವಂತನ ಮಹಿಮೆ, ನಾಮ ಭಗವಂತನ ಮಹಿಮೆ ಬೇಕಾದಷ್ಟಿದೆ, ಕೊಂಡಾಡ್ಬೋದು. ಈ ಕಲಿಯುಗದಲ್ಲಿ ಸರಳವಾಗಿ, ಕಲಿಯುಗದಲ್ಲಿ ಸತ್ಯಯುಗದಲ್ಲಿ, ತ್ರೇತಾಯುಗದಲ್ಲಿ, ದ್ವಾಪರಯುಗದಲ್ಲಿ ಬೇರೆ 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 ಧರ್ಮಗಳಿತ್ತು. ಅವಾಗೆಲ್ಲ ಆಯುಷ್ ಜಾಸ್ತಿ ಇತ್ತು, ಶುದ್ಧವಾಗಿರ್ತಿದ್ರು. ಸತ್ಯಯುಗದಲ್ಲಿ 60,000 ವರ್ಷ ತಪಸ್ ಮಾಡೋದು, 60,000 ವರ್ಷಗಳು. ಈಗ ನಾವು 60 ಸೆಕೆಂಡ್ ಕೂತ್ಕೊಳ್ಳೋಕೆ ಕಷ್ಟ ಆಗುತ್ತೆ. ಜಪ ಮಾಡ್ತಿರ್ತೀವಿ, ಸ್ವಲ್ಪ ಬೆಳಗ್ಗೆಯಿಂದ ಸೇವೆ ಜಾಸ್ತಿ ಆಗಿದೆ ಅಂತ ಮನ್ಸು ಬಂದ್ಬಿಡ್ತಾರೆ. ಹಂಗ್ ಬರ್ತಿದ್ದಂಗೆ ಏನಾಗುತ್ತೆ, ಕಣ್ಣು ಅದಕ್ಕೆ ಕೇಳಿಸ್ಕೊಳುತ್ತೆ, ಕಣ್ಣು ಮುಚ್ಚುತ್ತೆ. ಆಮೇಲೆ ನಾವು ಕುಂಭಕರ್ಣನ ಸೇವಕರಾಗ್ತೀವಿ, ಕುಂಭಕರ್ಣ ದಾಸರಾಗ್ತೀವಿ. ಅದರಿಂದ ಎಚ್ಚರಿಕೆಯಿಂದ ನಾವು ಜಪ ಮಾಡಿದ್ರೆ ಮಾತ್ರ ನಮಗೆ ಅನುಕೂಲ ಆಗುತ್ತೆ, ಇಲ್ಲ ತುಂಬ ಕಷ್ಟ ಆಗುತ್ತೆ. ಪ್ರಭುಪಾದರದು ಸಂಕೀರ್ತನೆ ಬಗ್ಗೆ ಒಂದೆರಡು ಹೇಳಿ ಆಮೇಲೆ ಪ್ರಭುಪಾದ ಹೇಳ್ತಾರೆ, ಈ ಕಲಿಯುಗದಲ್ಲಿ ಯಾವ ಥರದ ನಾವು ಯಾಗ ಯಜ್ಞಗಳು ಮಾಡೋಕ್ಕೆ ಯಾವುದೂ ಶುದ್ಧವಾಗಿಲ್ಲ, ಸಾಧ್ಯ ಇಲ್ಲ. ಅದಕ್ಕೋಸ್ಕರ
ಎಲ್ಲದಕ್ಕಿಂತ ಶ್ರೇಷ್ಠವಾದ ಯಾವುದು ಅಂದ್ರೆ ನಾವು ಸಂಕೀರ್ತನೆ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ 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 ಹರೇ. ಈ ಒಂದು ನಾಮಸ್ಮರಣೆ ಮಾಡೋದು ಬಹಳ ಮುಖ್ಯ. ಅದು ಹೇಳ್ತಾ ಹೋಗ್ತಾರೆ ಪ್ರಭುಪಾದ. ಈ ಕಲಿಯುಗದಲ್ಲಿ ಹೇಳಿರೋದು ಸಂಕೀರ್ತಜ್ಞ ಮಾತ್ರ ಅಂತ. ಅದಕ್ಕೆ 11ನೇ ಸ್ಕಂದದಲ್ಲಿ ಇದೆ. ಕೃಷ್ಣ ವರ್ಣಂ ತುಷಾ ಕೃಷ್ಣಂ ಸಂಗೋಪಾಂಗಾಸ್ತ್ರ ಯಜ್ಞ ಸಂಕೀರ್ತನ ಯಜ್ಞ ಸುಮೇಧಶ. ಚೈತನ್ಯ ಮಹಾಪ್ರಭುಗಳು ಈ ಕಲಿಯುಗದಲ್ಲಿ ಗೌರವರ್ಣದಲ್ಲಿ ಬಂದು ಕೃಷ್ಣನೇ ಆದ್ರೆ ಮುಸ್ಕಿನಲ್ಲಿ ಬಂದಿದ್ದು. ಕೃಷ್ಣ ಅಂತ ತೋರಿಸ್ಕೊಂಡು ನಾನು ಕೃಷ್ಣನ್ ಭಕ್ತ ಅಂತ ಚೈತನ್ಯ ಮಹಾಪ್ರಭು ಹೇಳಿದ್ದು. ಕೃಷ್ಣನೇ ರಾಧಾ ಭಾವದಲ್ಲಿ ಬಂದರು. ರಾಧಾ ಕೃಷ್ಣ ಇಬ್ಬರ ಸಮ್ಮಿಲನ ಶ್ರೀ ಚೈತನ್ಯ ಬಂದು ಭಕ್ತಿ ಮಾಡೋದು ಹೇಗೆ. ಕೃಷ್ಣ ಪ್ರೇಮ ಅತ್ಯುನ್ನತವಾದಂತ ಅಮೃತವನ್ನ ರಸದೌತಣವನ್ನ ಕೊಟ್ಟರು ಚೈತನ್ಯ ಪ್ರಭು. ನಾವೆಲ್ಲ ಮಾಡ್ತಿರೋ ಚೈತನ್ಯ ಮಹಾಪ್ರಭುಗಳು ಶುರು ಮಾಡುವಂತ ಸಂಕೀರ್ತನೆ ಯಜ್ಞ. ಅದನ್ನ ನಾವು ಎಷ್ಟು ಚೆನ್ನಾಗಿ ಮಾಡ್ತೀವೋ ಭಗವಂತನ ಅಷ್ಟು ಕೃಪೆ ಸಿಗುತ್ತೆ. ಯಾವ ಪರಿಸ್ಥಿತಿ ಇದ್ರೂ ನಾವು ಈ ಸಂಕೀರ್ತನೆ ಯಜ್ಞ ಮಾಡ್ತೀವಿ. ಹಾಸ್ಪಿಟಲ್ ಇರ್ಲಿ, ನಮ್ಗೆ ಹುಷಾರಿಲ್ಲ, ಅವಾಗ ಬೇರೇನ್ ಕೆಲಸ, ಎಲ್ಲೂ ಹೋಗಕ್ಕಾಗಲ್ಲ. ನಾವು ಸ್ಮರಣೆ ಮಾಡೋದು, ಭಗವಂತನ ಲೀಲೆಗಳ ಸ್ಮರಣೆ ಮಾಡೋದು. ಅಲ್ಲಿ ಅಕಸ್ಮಾತ್ ಪರ್ಮಿಷನ್ ಕೊಟ್ಟರೆ ಯಾರ ಜೊತೆ ಆದ್ರೂ ಮಾತಾಡ್ಬೋದು, ಕೇಳ್ಬೋದು, ತಿಳ್ಕೊಬೋದು. ಸೊ ಈ ಆತ್ಮಕ್ಕೆ ಯಾವಾಗಲೂ ಭಗವಂತನ ಸಂಪರ್ಕ ಇರುತ್ತೆ. ಆದ್ರೆ ನಾವು ಈ ಭೌತಿಕ ಜಗತ್ತಿಗೆ ಬಂದು ಆ ಇಚ್ಛೆ ಈ ಇಚ್ಛೆ ಸತ್ವಗುಣ ರಜಗುಣ ತಮಗುಣ ಇದೆಲ್ಲ ಸೇರ್ಕೊಂಡು ಆ ಸಂಘ ದೋಷ ಅಂತ ಹೇಳ್ತೀವಿ ನಾವು. ಸಾಧು ಸಂಘ ಅಂತೇವಿ, ಸಜ್ಜನರ ಸಂಘ ಸವಿಜೇನಿದ್ದಾನೆ ಅಂತ. ಹಂಗೆ ದುರ್ಜನರ ಸಂಘ ಬಂದ್ರೆ ನಮ್ಗೆ ದುರ್ಗತಿ. ಒಳ್ಳೆಯವ್ರ ಸಂಘ ಮಾಡಿದ್ರೆ ನಮ್ಗೆ ಅನುಕೂಲ ಆಗುತ್ತೆ, ಕೆಟ್ಟವ್ರ ಸಂಘ ಮಾಡಿದ್ರೆ ನಮ್ಗೆ ಅವನತಿ ಸಿಗುತ್ತೆ. ಆವಾಗ ನಾವು ಅವ್ರನ್ನ ದೂರಕ್ಕಾಗೋದಿಲ್ಲ. ತಪ್ಪು ನಂದು, ನಾನು ಹೋಗಿದ್ದು. ಸೊ ಅದರಿಂದ ಪ್ರಭುಪಾದ ಹೇಳ್ತಾರೆ, ಯಾವ ಪರಿಸ್ಥಿತಿಲಿದ್ದು ನಾವು ಸಂಕೀರ್ತನೆ ಜ್ಞಾನ ಮಾಡ್ಬೋದು. ಅದಕ್ಕೇನು ದುಡ್ಡು ಬೇಕಾಗಿಲ್ಲ, ಬೇರೇನು ರಾಜ್ಯ ಬೇಕಾಗಿಲ್ಲ, ಅಥವಾ ನಾನು ತುಂಬಾ ದೊಡ್ಡ ಮನುಷ್ಯ ಆದ್ರೆ ಮಾತ್ರ ಜಪ ಮಾಡ್ತೀನಿ ಮಾಡಬೇಕು ಆ ಥರ ಏನು. ಯಾರು ಬೇಕು, ಸಣ್ಣ ಮಗು ಬೇಕಾದ್ರೂ ಮಾಡ್ಬೋದು, ವಯಸ್ಸಾದವರು ಮಾಡ್ಬೋದು, ಯುವಕರು ಎಲ್ಲರೂ ಮಾಡ್ಬೋದು. ಅದಕ್ಕೆ ಇದು ಯಾವ ಭೌತಿಕ ಅನುಕೂಲ ಬೇಕಾಗಿಲ್ಲ, ಎಲ್ಲಿದ್ರೂ ಮಾಡ್ಬೋದು. ಅದಕ್ಕೆ ಇಚ್ಛೆ ಇರ್ಬೇಕಷ್ಟೆ. ನಾವು ಮಾಡ್ಬೇಕು ಅನ್ನೋ ಇಚ್ಛೆ ಇರ್ಬೇಕು. ಅವಾಗ ಏನಾಗುತ್ತೆ, ಭಕ್ತಿ ಮಾಡೋದಕ್ಕೆ ತುಂಬಾ ಅನುಕೂಲ ಆಗುತ್ತೆ. ಸೊ ಪ್ರಭುಪಾದ ಹೇಳ್ತಾರೆ, ನಾವು ಈ ಹರೇ ಕೃಷ್ಣ ಮಹಾಮಂತ್ರ ಹೇಳೋದ್ರಿಂದ ನಮಗೆ ಮೊದಲನೇದು ಏನಾಗುತ್ತೆ ಅಂದ್ರೆ ನಮ್ಮಲ್ಲಿರೋ ಕೊಳಕೆಲ್ಲ ಹೋಗುತ್ತೆ. ಚೇತೋದರ್ಪಣ ಮಾರ್ಜನ ನಾವು ಚೇತನ ಶಿಕ್ಷಾಷ್ಟಕಂ ಹೇಳ್ತಿದ್ದೆ. ಚೇತೋದರ್ಪಣ ಮಾರ್ಜನ ನಮ್ಮ ಹೃದಯದ ಮನಸ್ಸಿನ ಕನ್ನಡಿ ಏನಿದೆ ಅದೆಲ್ಲ ಕೊಳಕಾಗ್ಬಿಡುತ್ತೆ, ದರ್ಪಣ. ಅದರಿಂದ ನಾವು ಚೇತೋದರ್ಪಣ ಮಾಡಿದ ಆ ಚಿತ್ತ ಏನಾಗುತ್ತೆ, ಹೃದಯ ಏನಾಗುತ್ತೆ, ಅದೆಲ್ಲ ಶುದ್ಧಿ ಆಗುತ್ತೆ. ಹೇಗೆ? ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ. ಬರೀ ನಾಮಸ್ಮರಣೆಯಿಂದ ಕಲಿಯುಗದಲ್ಲಿ ನಾವು ಶುದ್ಧರಾಗ್ಬೋದು. ಬೇರೆ ಟೈಮಲ್ಲಿ ಹಿಂದಿನ ಯಾಗ ಯಜ್ಞ ತಪಸ್ಸು ಧ್ಯಾನ ಎಲ್ಲ ಮಾಡ್ಬೇಕು. ಇವಾಗ ಏನಿಲ್ಲ, ನಿದ್ದೆ ಮಾಡ್ಕೊಂಡು ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ ಎಂದು ಕೃಪೆ ಸಿಗುತ್ತೆ. ಅದನ್ನ ಶುರು ಆಗುತ್ತೆ. ಆಮೇಲೆ ಬೆಳಗ್ಗೆ ಜಪ ಮಾಡೋಣ, ಬ್ರಹ್ಮ ಮುಹೂರ್ತದಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತೆ. ಯಾವ್ಯಾವ ಟೈಮಲ್ಲಿ ಮಾಡಿದ್ರು ಅದು ಕೃಪೆ ಸಿಗುತ್ತೆ. ಆದ್ರೆ ಬೆಳಗ್ಗೆ ಮಾಡಿದಾಗಂತೆ ಪ್ರಶಾಂತವಾಗಿರುತ್ತೆ ಮನಸ್ಸು. ನಾವು ನಿದ್ದೆ ಮಾಡಿರ್ತೀವಿ, ಮನಸ್ಸು ಚೆನ್ನಾಗಿರುತ್ತೆ, ಆಯಾಸ ಇರಲ್ಲ. ಅವಾಗ ನಾವು ಶುಚಿಯಾಗಿ ಬಂದು ಭಗವಂತನ ದರ್ಶನ ಮಾಡಿ ಜಪ ಮಾಡಿದ್ರೆ ಆನಂದ ಆಗಿರುತ್ತೆ, ಹೆಚ್ಚು ಕೃಪೆ ಸಿಗುತ್ತೆ. ಆಮೇಲೆ ಹೇಳ್ತಾರೆ ಚೇತೋದರ್ಪಣ ಮಾರ್ಜನ, ಅದು ಮೊದಲನೇದು. ಅದಾದ್ಮೇಲೆ ಏನಾಗುತ್ತೆ, ನಮ್ಮ ಹೃದಯ ಕ್ಲೀನ್ ಏನಾಗುತ್ತೆ, ಅವಾಗ ಅವಾಗೇನಾಗುತ್ತೆ, ಈ ಜಗತ್ತಿನ ಎಲ್ಲ ಭೌತಿಕ ಕೃತ್ಯಗಳು ಏನ್ ಮಾಡ್ಬೇಕು ಅಂತ ಭೌತಿಕ ನಮ್ಗೆ ಕಲ್ಮಶಗಳಿರುತ್ತೆ ಅಥವಾ ಸಂಕಟಗಳಿರುತ್ತೆ, ಅವೆಲ್ಲ ಸಮಾಧಾನ ಆಗುತ್ತೆ, ಹೊರಟೋಗುತ್ತೆ. ಆಮೇಲೆ ಅದನ್ನ ಮಾಡ್ತಾ 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 ನಾವು ಮುಂದೆ ಬಂದ್ರೆ ಅದೇನಾಗುತ್ತೆ, ಅವಾಗೇನಾಗುತ್ತೆ, ನಾವು ಆನಂದವಾಗಿ ನಾವು ಜಪ ಮಾಡೋದಕ್ಕೆ ಭಕ್ತಿ ಸೇವೆಯಲ್ಲಿ ಭಾಗವಹಿಸೋದಕ್ಕೆ ಭಗವಂತ ಅನುಮತಿ ಕೊಡ್ತಾನೆ. ಯಾಕೆಂದ್ರೆ ನಾವು ಮುಂಚೆ ಶುದ್ಧವಾಗಿಲ್ದೇ ಇರೋದ್ರಿಂದ ಮೊದಲು ಶುದ್ಧರಾಗಬೇಕು. ಹೃದಯದಲ್ಲಿ ಏನೇನೋ ಅವ್ರ ಮೇಲೆ ಕೋಪ ಇರುತ್ತೆ, ಇವ್ರ ಮೇಲೆ ದ್ವೇಷ ಇರುತ್ತೆ, ಅವ್ರು ಹಿಂಗ್ ಮಾಡಿದ್ರು ಇವ್ರು ಏನೇನೋ ಇಟ್ಕೊಂಡಿರ್ತೀವಿ ಮನಸ್ಸು. ಅದೆಲ್ಲ ಕಿತ್ತಾಕ. ಯಾಕಂದ್ರೆ ನಾವು ಸಾಯುವಾಗ ಯಾವುದು ಪ್ರಯೋಜನ ಇಲ್ಲ, ಅದೆಲ್ಲ ಕಸ. ಅದು ಭಗವಂತನ ಸ್ಮರಣೆ ಮಾಡೋದಕ್ಕೆ ನಾವೆಲ್ಲ ತಯಾರಿ ಮಾಡ್ಕೊಂಡ್ರೆ ಭಗವಂತ ಅನುಮತಿ ಕೊಡ್ತಾನೆ. ಎಲ್ಲ ಕೆಲಸ ಮಾಡ್ತಿದ್ರೆ ಭಗವಂತ ನಮಗೆ ಅನುಮತಿ ಕೊಡೋದಿಲ್ಲ. ಅದರಿಂದ ಪ್ರಭುಪಾದರು ಭಕ್ತಿಯನ್ನ ಮಾಡಿ ಭಗವಂತ ಮೆಚ್ಕೊಳ್ಳೋ ತರ ನಾವು ಮಾಡಿದಾಗ ಅವಾಗ
ಪ್ರಭು ಹೇಳ್ತಾರೆ ನಾವು ಕೃಷ್ಣ ಭಾವಾಮೃತಕ್ಕೆ ಬಂದಾಗ ನಾವು ಆನಂದವಾಗಿರ್ತೀವಿ. ಬ್ರಹ್ಮಭೂತ ಪ್ರಸನ್ನಾತ್ಮ ನ ಶೋಚತಿ ನ ಕಾಂಕ್ಷತಿ ಸಮ ಸರ್ವೇಶು ಭೂತೇಶು ಮದ್ ಭಕ್ತಿ ಲಭತೆ ಪ್ರಾಣ. ಸೊ ಅದರಿಂದ ನಾವು ಎಷ್ಟು ಚೆನ್ನಾಗಿ ಭಕ್ತಿ ಮಾಡ್ತೀವೋ ಅದೇ ಸಂಕೀರ್ತಜ್ಞ. ಗ್ರಂಥ ವಿತರಣೆ ಮಾಡೋದು, ಪ್ರಸಾದ, ಪ್ರತಿಯೊಂದು ಸಂಕೀರ್ತದಿಂದ ಸೇರ್ಕೊಳುತ್ತೆ ಕೃಷ್ಣ ಭಾವಾಮೃತ. ಜೊತೆಗೆ ಈ ಜಗತ್ನಲ್ಲಿ ಏನಂದ್ರೆ ನಮ್ಗೆ ನ ಶೋಚತಿ ನ ಕಾಂಕ್ಷತಿ. ನಮ್ಗೆ ಏನಾಗುತ್ತೆ, ನಮ್ಗೆ ಆಸಕ್ತಿ ಇರುತ್ತೆ, ಇಲ್ಲ ಗೋಳ್ ಇರುತ್ತೆ. ಏನು ಪದಾರ್ಥ ನಮ್ಮ ಹತ್ರ ಇರಲ್ಲ ಅದ್ರ ಬಗ್ಗೆ ಆಸಕ್ತಿ, ಅದು ಪಡ್ಕೋಬೇಕು ಅಂತ. ಅಥವಾ ನಮ್ಮ ಹತ್ರ ಏನೋ ಇತ್ತು ಅದು ಕಳ್ಕೊಂಡ್ಬಿಟ್ವಿ, ಗೋಳಾಡ್ತೀವಿ. ಇವೆರಡರಿಂದ ಏನಾಗುತ್ತೆ, ಆಸಕ್ತಿ ಮತ್ತು ನಮ್ಗೆ ಚಂಚಲತೆ. ಒಂದು ಆಸಕ್ತಿ ಬೇಕು ಅಂತ, ಇನ್ನೊಂದು ಭಯ ಅಥವಾ ಗೋಳು, ಸಂಕಟ. ಅಯ್ಯೋ ಕಳೆದೋಯ್ತು, ಚೆನ್ನಾಗಿತ್ತು, ದುಡ್ಡು ಹೋಯ್ತು. ನಾವೇ ನಮ್ಮ ಕರ್ಮದಿಂದ ಎಲ್ಲ ಆಗೋದು. ಅದನ್ನ ಪ್ರಭುಪಾದ ಹೇಳ್ತಾರೆ, ಇವೆಲ್ಲ ಏನು ಪ್ರಯೋಜನ ಇಲ್ಲ. ಯಾವ್ದಿದ್ರು ನಾವು ಸಾಯ್ಬೇಕು, ಯಾವ್ದು ಇಲ್ಲದಿದ್ರು ಸಾಯ್ಬೇಕು. ಆದ್ರೆ ಭಗವಂತನ ನಾವು ಪ್ರಾರ್ಥನೆ ಮಾಡ್ಕೊಂಡು ಭಕ್ತಿ ಮಾಡಿದ್ರೆ ಅದು ಶಾಶ್ವತ ನಮಗೆ ಒಂದು ಪದವಿ, ಸ್ಥಿತಿ. ಆವಾಗ ಅದಕ್ಕೋಸ್ಕರ ನಾವು ಭಗವಂತನ ಸದಾ ಕಾಲ ಸ್ಮರಣೆ ಮಾಡಿ ಸದ್ಗೀರ್ತಗಳಲ್ಲಿ ಭಾಗವಹಿಸಿ. ಹೇಗೆ ಧ್ರುವ ಮಹಾರಾಜ 6 ತಿಂಗಳಲ್ಲಿ ಒಂದೊಂದು ತಿಂಗಳು ಎಲ್ಲ ಕಡೆಗೆ ಉಸಿರಾಟವನ್ನು ನಿಲ್ಲಿಸಿ ಎಲ್ಲ ಲೋಕಗಳಿಗೂ ಆ ಶಾಖ ತಾಪ, ಅಷ್ಟು ಶಕ್ತಿ ಆ ಧ್ರುವ ಮಹಾರಾಜನ ಇದರಿಂದ, ಧ್ಯಾನದಿಂದ ಭಗವಂತನ. ಆಮೇಲೆ ಭಗವಂತನ ಧ್ಯಾನ ಆನಂದವಾಗಿ, ಭಗವಂತ ಸ್ವಯಂ ಬಂದ್ರು ಕಣ್ ತೆಗಿತಿಲ್ಲ. ಯಾಕೆಂದ್ರೆ ಆನಂದ ಭಗವಂತ ಏನ್ ಮಾಡ್ತಾನೆ, ಒಳಗೆ ದರ್ಶನ ಮಾಡ್ತಾನೆ, ದರ್ಶನ ಮಾಡೋದ್ರಿಂದ ಅವನ ಕಣ್ ತೆಗಿ ಸರಿ. ಆಮೇಲೆ ಆ ದೃಶ್ಯ, ಒಳಗಿರೋ ಆನಂದನ ಇಲ್ದೇ ಇರೋ ತರ ಮಾಡ್ಬಿಡ್ತಾನೆ. ಏನಾಯ್ತು ನೋಡ್ತಾನೆ, ಅದೇ ಸಾಕ್ಷಾತ್ ನಾರಾಯಣ ಮುಂದೆ ನಿಂತಿರ್ತಾನೆ. ಭಗವಂತ ದರ್ಶನ ಮಾಡಿ ಏನು ಮಾತಾಡೋಕ್ಕಾಗೋದಿಲ್ಲ, ನೋಡಿ ಆನಂದ ಆಗುತ್ತೆ, ನಮಸ್ಕಾರ ಮಾಡ್ತಾನೆ. ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ, ದಿಗ್ಭ್ರಮೆ ಆಗುತ್ತೆ. ಆವಾಗ ಶಂಖದಿಂದ ತಲೆಯನ್ನ ಸ್ಪರ್ಶ ಮಾಡಿ ಆಮೇಲೆ ಚೆನ್ನಾಗಿ ಹೋಗ್ತಾನೆ ಭಗವಂತನ. ಆಮೇಲೆ ಹೇಳ್ತಾನೆ, ನೀನು ಧ್ಯಾನ ಮಾಡಿದ್ದು ನಿನ್ ತಂದೆಗಿಂತ ದೊಡ್ಡ ಸಾಮ್ರಾಜ್ಯಕ್ಕೆ, ಅದಕ್ಕೆ ಧ್ರುವಲೋಕವನ್ನ 36,000 ವರ್ಷ ಇಲ್ಲಿ ರಾಜ್ಯಭಾರ ಮಾಡಿ ಆಮೇಲೆ ಆಧ್ಯಾತ್ಮಿಕ ಜಗತ್ತಲ್ಲಿ ಧ್ರುವಲೋಕ, ವಿಶೇಷವಾಗಿ ವಿಷ್ಣು ಲೋಕದಲ್ಲಿ ಧ್ರುವಲೋಕ ಅಂತ ವಿಶೇಷ. ಅದರಿಂದ ಆ ಅಧ್ಯಾಯದಲ್ಲಿ ಹೇಳಿದೆ, ನಾವು ಧ್ರುವಮಾಚಾರ್ಯನ ಕಥೆಯನ್ನು ಕೇಳಿ ಧ್ರುವಮಾಚಾರ್ಯನ ಸ್ತುತಿಯನ್ನು ಮಾಡಿ ಅವನಿಗೆ ಪ್ರಣಾಮ ಮಾಡಿ ಪ್ರಾರ್ಥನೆ ಮಾಡಿಕೊಂಡ್ರೆ ನಮಗೆಲ್ಲ ದೋಷಗಳು ಹೋಗುತ್ತೆ, ಪಾಪಗಳು ಹೋಗುತ್ತೆ, ಮತ್ತೆ ಅನುಕೂಲ ಆಗುತ್ತೆ. ಮತ್ತು ಭಕ್ತಿಯಲ್ಲಿ ನಾವು ಬರೋದಕ್ಕೆ, ಭಕ್ತರನ್ನ ನಾವು ಪ್ರಾರ್ಥನೆ ಮಾಡಿದ್ರೆ, ಭಕ್ತರ ಆಶೀರ್ವಾದ ಪಡ್ಕೊಂಡ್ರೆ ಭಕ್ತಿಯಲ್ಲಿ ತುಂಬಾ ಅನುಕೂಲ ಆಗುತ್ತೆ. ಅದು ಬಹಳ ಮುಖ್ಯ ನಮಗೆಲ್ಲ. ಹರೇ ಕೃಷ್ಣ. ಪ್ರಶ್ನೆಗಳೇನಾದ್ರು ಕೇಳ್ತಾರಾ? ಕ್ಲಾಸ್ ಮುಗೀತಾ ಹೇಗೆ? ನಾನು ಇವತ್ತು ಮೊದಲನೇ ದಿವಸ ಮಾಡಿ. ಹರೇ ಕೃಷ್ಣ. ಏನಾದ್ರೂ ಇದ್ರೆ ಕೇಳ್ಲಿಕ್ಕಿದ್ರೆ ಕೇಳ್ಬೋದು. ಏನು ಇದು ಮಾಡಲ್ಲ, 1,000 ರೂಪಾಯಿ ಕೊಟ್ರೆ ನಮ್ಗೆ ಆಶೀರ್ವಾದ ಮಾಡ್ತಾರೆ, ಪ್ರಸಾದ ಕೊಡ್ತಾರೆ. ಅಲ್ಲ, ಈ ಜಗತ್ತಿನಲ್ಲಿ ಎಲ್ಲರೂ ದುಡ್ಡಿಗೋಸ್ಕರ ಮಾಡ್ತಾರೆ. ಅದು ಶುದ್ಧ ಭಕ್ತಿ ಅಲ್ಲ. ಶುದ್ಧ ಭಕ್ತಿ ಅಂತ ಹೇಳಿದ್ರೆ ಭಗವಂತನ ಕೃಪೆಯನ್ನ ಅಲ್ಲಿ ಯಾರು ಪೂಜೆ ಮಾಡ್ತಾರೆ ಅವರು ಎಲ್ರಿಗೂ ಹಂಚ್ಬೇಕು. ಇದೆಲ್ಲ ಅವ್ರವ್ರ ಅನುಕೂಲಕ್ಕೆ ಮಾಡ್ಕೊಂಡಿರೋ ವ್ಯವಹಾರಗಳಿರಲ್ಲ. 100 ರೂಪಾಯಿ ಕೊಟ್ರೆ ಜಾಸ್ತಿ ಭಕ್ತಿ, 10 ರೂಪಾಯಿ ಕೊಟ್ರೆ ಕಮ್ಮಿ ಭಕ್ತಿ, ಅಥವಾ 1 ಕೋಟಿ ಕೊಟ್ರೆ ಜಾಸ್ತಿ, ಅದು ಭಗವಂತನ ಇಚ್ಛೆಲಿಲ್ಲ. ಅದು ಅಥವಾ ಭಗವಂತನ ಪೂಜಾರಿಗಳನ್ನ ಹಾಗೆ ಮಾಡ್ತಾರೆ ಪ್ರಭುಜಿ. ಮತ್ತೆ ಅವ್ರು ಅಷ್ಟು ಓದ್ಕೊಂಡಿರ್ತಾರ, ಸಾಧನೆ ಮಾಡಿರ್ತಾರ, ಮತ್ತ್ಯಾಕ ಅವ್ರು ಹಾಗೆ ಮಾಡ್ತಾರೆ? ಅದಲ್ಲ, ನಾವು ಅನ್ಕೊಂಡಿದೀವಿ ಪೂಜೆ ಸಾಧನೆ ಅಷ್ಟು ಮಾಡಿದ್ದಾರೆ ಅಂತ. ಅವ್ರ ಭಕ್ತಿ ಕೃಷ್ಣ ಗೊತ್ತ, ನಮ್ಗೆ ಗೊತ್ತಿಲ್ಲ. ಅವ್ರು ನಿಜವಾಗ್ಲೂ ಅಷ್ಟೊಂದು ಭಕ್ತಿ ಇದೆ, ಅಲ್ಲಿ ಭಗವಂತ ಕೂಡ್ಸಿ ಅನ್ನ ಸೇವೆ ಮಾಡಪ್ಪ ಅಂತ. ಯಾಕಂದ್ರೆ ನಾವು ಅಲ್ಲಿ ಹೋಗಿ ಮಾಡ್ತಿಲ್ಲ, ಬೇರೆಯವ್ರು ಯಾರು ಮಾಡಪ್ಪ ಅಂತ. ಸೊ ಅವ್ರಿಗೂ ಆಸೆಗಳಿರುತ್ತೆ. ಸೊ ಅದಕ್ಕೆ ಒಂದ್ಸರಿ ಏನಾಗುತ್ತೆ, ಭಗವಂತ ಏನ್ ಮಾಡ್ತಾನೆ, ಯಾರು ಇಲ್ಲದೆ ಇದ್ದಾಗ ನೀವು ಮಾಡ್ಕೊಳ್ಳಿ, ಆ ವ್ಯವಹಾರನ ಮಾಡ್ಕೊಳ್ಳಿ, ಪೂಜಾನ ಮಾಡ್ಕೊಳ್ಳಿ ಅಂತ. ಎಷ್ಟೊಂದ್ ಕಡೆ ಏನಾಗುತ್ತೆ, ಆಮೇಲೆ ಬರೀ ದುಡ್ಡಿಗೆ ಬಂದು ಎಷ್ಟೊಂದು ಅದಕ್ಕೆ ದೇವಸ್ಥಾನ ಆಯ್ತು ಕ್ಷೀಣ ಆಗುತ್ತೆ. ಅಂದ್ರೆ ಅಲ್ಲಿ ಭಕ್ತಿ ಹೋಗಿ ಬರೀ ಭೋಗ ಚಪಲ ಸಿಗ್ತದೆ. ಅವಾಗ ಸಮಸ್ಯೆಗಳು ಜಾಸ್ತಿ ಆಗುತ್ತೆ. ಸಮಸ್ಯೆ ಜಾಸ್ತಿ ಅವರೇನೆ ನಮಗೆ ಮಾರ್ಗದರ್ಶನ ತಪ್ಪಿಸಿದ್ರೆ ಆವಾಗ ಅದಕ್ಕೆ ಹೇಳ್ತಾರೆ, ನಾವು ಎಚ್ಚರಿಕೆಯಿಂದ ಯಾರು ಮಾರ್ಗದರ್ಶನ ತಗೊಳ್ತೀವಿ ಅವ್ರನ್ನ ನಾವು ಗಮನಿಸ್ತಾ ಇರ್ಬೇಕು. ಅವ್ರು ಹೇಳಿದ್ದೆಲ್ಲ ಮಾಡೋದು ಹೇಳಿ ಅವ್ರು ಹಿಂಗ ಆಗೋಯ್ತು. ಹೌದು, ಅವ್ರು ಹೇಳ್ತೀವಿ, ನಿಮ್ಗೆ ಬುದ್ಧಿ ಇರ್ಲಿಲ್ವಾ? ಇವಾಗ ನಾವು ಯಾರಾದ್ರೂ ಹೊಡಿತಾರೆ ಅಂದ್ರೆ ಅವ್ರ ಮನೆಗೆ ಹೋಗೋದಿಲ್ಲ. ಅಲ್ಲಿ ತೊಂದ್ರೆ, ಒಂದ್ಸತಿ ತೊಂದ್ರೆ ಆಯ್ತು ಅಂದ್ರೆ ಎಷ್ಟೇ ಕರೆದ್ರು ಅವರು ಏನೋ ಒಂದು ನೆಪ ಹೇಳ್ತೀವಿ, ಬಾಯ್ ಬಿಟ್ಟು ಹೇಳಕ್ಕೆ ನಮ್ಗೆ ಮನ್ಸಿರೋದಿಲ್ಲ, ಬರಲ್ಲ ಅಂತ ಬೇಜಾರು ಮಾಡ್ಕೋತಾರೆ. ಕೋಪಿಷ್ಟ್ರು, ಆಮೇಲೆ ದೊಡ್ಡ ಮನುಷ್ಯರು ನಮಗೆ ಇನ್ನೊಂದು ದೊಡ್ಡ ತೊಂದರೆ ಮಾಡೋದಂತ. ಇಲ್ಲ ಪರವಾಗಿಲ್ಲ, ಸ್ವಲ್ಪ ಅಲ್ಲಿ ಹೋಗ್ಬೇಕು, ಇಲ್ಲಿ ಹೋಗ್ಬೇಕು. ಜೊತೆಗೆ ಭಕ್ತಿ ಮಾಡೋದು ಅಷ್ಟೇ. ನಾವೇನ್ ಮಾಡ್ತೀವಿ, ಯಾರೋ ಬಂದ್ರೆ ಮಾತಾಡ್ತಿದ್ರೆ ಭಕ್ತಿ ಬಗ್ಗೆ ಹೇಳ್ತೀವಿ.
ಅವರು ಕೇವಲ ಸುಮ್ಮನೆ ಕತೆ ತರ ಕೇಳ್ತಿರ್ತಾರೆ. ಅಂತವ್ರ ಹತ್ರ ಸಮಯ ವ್ಯರ್ಥ ಮಾಡೋ ಪ್ರಯೋಜನ ಇಲ್ಲ, ನಿಮ್ಗೆ ಗೊತ್ತಿದ್ರೆ. ಅಥವಾ ಯಾರೋ ನೀವು ಭಕ್ತಿ ಅವ್ರಿಗೆ ಗೊತ್ತು ಅಂತ ಹೇಳಕ್ ಹೋಗ್ತೀವಿ, ಅವ್ರು ಬರೀ ಸಿನಿಮಾ ಬಗ್ಗೆ, ದುಡ್ಡಿನ ಬಗ್ಗೆ, ಪ್ರಪಂಚದ ಬಗ್ಗೆ ಹೇಳ್ತಿದ್ರೆ ತಕ್ಷಣ ನೀವು ಸ್ವಲ್ಪ ಸೇವೆ ಅಂತ ತಪ್ಪಿಸ್ಕೊಂಡು ಓಡ್ಬರೋಕೆ. ನಮಗೆ ಚೂಚೂರು ಭಕ್ತಿ ಇರುವ ಮಾರ್ಗದಲ್ಲಿ ಅದನ್ನ ಮನಸ್ಸು ಚಂಚಲ ಆಗ್ಬಿಡುತ್ತೆ ನಮಗೆ. ಯಾಕಂದ್ರೆ ಭಕ್ತಿ ಅನ್ನೋದು ಸರ್ವಶ್ರೇಷ್ಠ ಪರಮ ಐಶ್ವರ್ಯ. ಅದು ಭಗವಂತ ಭಗವಂತ, ನಾವು ಪರಂ ಭಾಗ್ಯವಂತರು. ಯಾಕೆ ಭಗವಂತನ ಸೇವೆ ಮಾಡೋದಕ್ಕೆ ಪ್ರಭುಪಾದ ನಮ್ಗೆ ಕೃಪೆ ಕೊಟ್ಟಿದ್ದ ನಾವೆಲ್ಲ ಪರಮ ಭಾಗ್ಯವಂತರು. ಆ ಒಂದು ಜ್ಞಾಪಕ ಸದಾಕಾಲ ಪ್ರಭುಪಾದ ಹೇಳ್ತಾರೆ, ಸದಾಕಾಲ ನಾವು ಭಗವಂತನ ಸೇವಕರು. ಜೀವರ ಸ್ವರೂಪ ಹೇ ಕೃಷ್ಣ ರಣತ್ಯ ದಾಸ್. ಮಹಾಪ್ರಭು ಹೇಳಿ ಚೇತನ ಜೀವದ ನಿತ್ಯ ಸ್ಥಿತಿ ಏನು? ಕೃಷ್ಣನ ದಾಸ. ಆದ್ರೆ ನಾವು ಕೃಷ್ಣ ಯಾರು ಅಂತ ಗೊತ್ತಿಲ್ಲ, ಸೊ ಭಕ್ತಿ ಮಾಡಕ್ ಕಷ್ಟ ಆಗುತ್ತೆ. ಅದಕ್ಕೆ ನಾವು ದಾಸ ಯಾರು ಆಚಾರ್ಯರು ಮಾಡಿ, ಗುರು ಮಹಾರಾಜರು, ಪ್ರಭುಪಾದಿದ್ದಾರೆ, ಅವರಿಂದ ಪ್ರಭುಪಾದ ಗುರುಗಳು ಶ್ರೀ ಭಕ್ತಿ ಸಂಸ್ಥಾಪಕ ಅವರು ಗೌರಕ್ಷ ಮಹಾರಾಜ್, ನಾನು ಭಕ್ತಿ ನೋಟ್ ಹಾಕೋದು ಸಚಿವಾನಂದ ಜಗನ್ನಾಥದಾಸ್ ಬಾಬುಜಿ, ಹಾಗೆ ಷಡ್ಗೋಸ್ವಾಮಿ, ಹಾಗೆ ಪಂಚತತ್ವ, ಹಾಗೆ ಅದು ಹೋಗಿ ನಾರದ ಬ್ರಹ್ಮ ಕೃಷ್ಣರು, ಆತ 4 ಸಂಪ್ರದಾಯಗಳೇ. ನಾವು ಅಕಸ್ಮಾತ್ ಯಾರೋ ನಾವು ಒಳ್ಳೆ ಭಕ್ತರು ಅಂತ ಮಾರ್ಗದರ್ಶನ ತಗೊಳ್ತಿರ್ತೀವಿ, ಆಮೇಲೆ ಅವರು ಸರಿ ಜಪ ಮಾಡೋದಿಲ್ಲ, ಓದೋದಿಲ್ಲ, ಏನೋ ಬರೀ ಸಿನಿಮಾ ಕತೆ ಅಥವಾ ಬೇರೆ ಏನೋ ಕತೆ, ನಮ್ಮ ಹತ್ರನೇ ಏನೇನೋ ಮೋಸ ಮಾಡಕ್ಕೋ ಅಥವಾ ಬೇರೆ ಏನೋ ತೊಂದರೆ ಮಾಡಕ್ ನೋಡಿದ್ರೆ ಅವಾಗ ಅವರಿಂದ ತಪ್ಪಿಸ್ಕೊಳ್ದಾಗೆ ಅಂತ ಪ್ರಾರ್ಥನೆ ಮಾಡ್ಕೋಬೇಕು. ಅವ್ರು ಇಲ್ಲ ಅವ್ರು ಭಕ್ತಿ ಮಾಡ್ತಾರೆ, ಅವ್ರು ಹೇಳಿದ್ದೆಲ್ಲ ಸರಿ ಅಂತ ನಾವು ಇದ್ರೆ. ಯಾಕಂದ್ರೆ ಈ ಜಗತ್ತಲ್ಲೆಲ್ಲ ಒಂದೊಂದು ಕಡೆ ಪೇಪರ್ಲ ಟಿವಿ ನ್ಯೂಸ್ ಕಥೆಗಳು ಬರ್ತಿದ್ರೆ ಭಯ ಆಗುತ್ತೆ. ಎಲ್ಲಿ ಒಳ್ಳೇದಿದೆ ಎಲ್ಲಿ ಕೆಟ್ಟದ್ದಿದೆ ಗೊತ್ತಿಲ್ಲ. ಆದ್ರೆ ಏನಕ್ಕೆ ಅದೆಲ್ಲ ಆಗುತ್ತೆ? ನಮ್ಮ ಕರ್ಮ ಆಗಿರುತ್ತೆ, ನಮ್ಮ ಕರ್ಮನಾಗಿರುತ್ತೆ. ಸುಮ್ಮನೆ ಯಾರು ಪ್ರಭುಪಾದರಿಗೆ ಎಲ್ಲಾ ತರ ಕಷ್ಟಗಳು ಬಂತು, ಎಲ್ಲಾ ತರ ಮೋಸ ಮಾಡಿತು, ಏನೇನೋ ತೊಂದರೆಗಳಾಯ್ತು. ಅದ್ರ ಪ್ರಭುಪಾದ ಯಾಕೆ ಜಯಗಳಿಸಿದ್ರು? ಸದಾಕಾಲ ಭಗವಂತರ ಶ್ರೀ ಕೃಷ್ಣ ಚರಣ ಕಮಲಗಳನ್ನ ಆಶ್ರಯ ಪಡೆದ್ರು, ಮಹಾಪ್ರಭುಗಳ ಆಶ್ರಯ. ಹೇಳಿದ್ರು, ನನ್ನ ಗುರುಗಳು ಕೃಷ್ಣ ಮಹಾಪ್ರಭು ಸದಾಕಾಲ ನನ್ನ ರಕ್ಷಣೆ ಮಾಡ್ತಾರೆ. ಸದಾಕಾಲ ಅವರು ಏನಾದ್ರೂ ಆಗ್ಲಿ, ಅದಕ್ಕೆ ಹೇಳೋದು ಏನೇ ಬರಲಿ ಗೋವಿಂದನ ದಯೆ ಹೊಂದಿರ್ಲಿ ಅಂತ ನಾವು ಕೃಷ್ಣನ ಸ್ಮರಣೆ ಮಾಡೋಣಪ್ಪ. ಕೃಷ್ಣನ ಕಷ್ಟ ಇದೆ, ಭಕ್ತಿ ಮಾಡ್ಬೇಕು ಅಂತ ಇಷ್ಟ ಇದೆ, ಮಾಡೋಕ್ಕಾಗ್ತಿಲ್ಲ, ಸ್ವಲ್ಪ ಸಹಾಯ ಮಾಡು ಅಂತ ಕೇಳ್ಕೊತಿರ್ಬೇಕು. ಇಲ್ಲ ನಾನೇ ಸರ್ವಶ್ರೇಷ್ಠ ಭಕ್ತ, ನಾನೇ ಎಲ್ರಿಗಿನ ಚೆನ್ನಾಗಿ ಜಪ ಮಾಡೋದು, ನಾನೇ ಚೆನ್ನಾಗಿ ಅಡುಗೆ ಮಾಡೋದು, ನಾನೇ ಚೆನ್ನಾಗಿ ಕೀರ್ತನೆ ಮಾಡೋದು, ನಾನೇ ಭಾಗವತ ಕೊಡೋದು ಅಂದ್ಕೊಂಡ್ರೆ ಕೃಷ್ಣನ್ ಮಾಡ್ತಾನೆ. ಹೌದೇನಪ್ಪ ಅಂತ ಮುಗಿದೋಯ್ತು ಅಷ್ಟೇ. ನಾವು ಹೇಳ್ಕೊಳ್ಬೇಕು ಅಂತಿದ್ದಂಗೆ ನಮ್ಮ ಪತನ ಶುರು ಆಯ್ತು. ಮಾಯದೇವಿ ಏನ್ ಮಾಡ್ತಾರೆ ನೋಡು, ನೀನೇ ರಾಜ, ನೀನೇ ಚೆನ್ನಾಗಿ ಮಾಡೋದು. ಆವಾಗ ನಾನು ಸಿನಿಮಾ ಕತೆ ಹೇಳಕ್ ಶುರು ಮಾಡ್ತೀನಿ, ಜನರೆಲ್ಲ ಓಡಿಸ್ತಾರೆ. ಸಿನಿಮಾ ಕತೆ ಹೇಳೋದು ಬೇರೆ ಕಡೆ ಹೋಗೋ, ಇಲ್ಲಿ ಭಕ್ತಿ ಇಲ್ಲ, ನನಗೆ ಜಾಗ ಇಲ್ಲ. ಯಾಕಂದ್ರೆ ಭಕ್ತಿ ಅಂತ ಹೇಳಿದ್ರೆ ಸರಳತೆ, ವಿನಮ್ರತೆ, ಶ್ರದ್ಧೆ, ನಿಷ್ಠೆ ಇವೆಲ್ಲ ಬಹಳ ಮುಖ್ಯ. ಭಕ್ತರ ಗುಣಗಳು, ಭಕ್ತರ ಸಂಘ, ಅದಕ್ಕೆ ನೋಡಿ 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 ಸಂಘ ಮಾಡಿರ್ತಾರೆ. ಎಲ್ಲಾರು ಭಕ್ತರು, ಎಲ್ಲಾರು ಇಲ್ಲ. ನಾಮನಿಷ್ಠ ಪ್ರಭು ಇದ್ದಾರೆ, ಶ್ರೀಧರ್ ಪ್ರಭು ಇದಾರಲ್ಲಿ, ಶ್ರೀವಾಸ್ ಪ್ರಭು, ಇವರೆಲ್ಲ ಚೆನ್ನಾಗಿ ಮಾಡ್ತೀವಿ. ಯಾರೋ ಹೊಸಬ್ರು ಬರ್ತಾರೆ, 4 ದಿವಸ ಇರ್ತಾರೆ, ಅವ್ರು ಏನೇನೋ ಮಾತಾಡಿ ಶುರು ಮಾಡ್ತಾರೆ. ನೀವೆಲ್ಲ ಎಚ್ಚರಿಕೆಯಿಂದ ಇರ್ಬೇಕು. ಯಾರೇ ಆಗಲಿ, ನಾನು ಆಚೆ ಕಡೆಯಿಂದ ಬಂದೀನಿ, ನಿಮಗೆ ಗೊತ್ತಿಲ್ಲ, ಸೊ ನಾನು ಸರಿ ಮಾಡ್ತೀನಿ ಅಂತಾದ್ರೆ ನಾನು ಮಾತು ಕೇಳ್ಬೇಕು. ಇಲ್ದಿದ್ರೆ ಹರೇ ಕೃಷ್ಣ ಪ್ರಭುಜಿ, ಆಮೇಲೆ ನಾನೇನು ಮಾರ್ಗದರ್ಶನ ತೊಂದರೆ ಮಾಡಿದ್ರೆ. ಸೊ ಅದನ್ನ ಪ್ರತಿಯೊಬ್ಬರು ಎಚ್ಚರಿಕೆಯಿಂದ ಇರ್ಬೇಕು. ನಾವೇನ್ ಮಾಡ್ತೀವಿ, ನಮಗೆ ಎಷ್ಟು ತಿನ್ನಕ್ಕಾಗುತ್ತೆ ಅಷ್ಟು ತಗೋತೀವಿ ತಾನೆ. ಪಕ್ಕದವ್ರು ಜಾಸ್ತಿ ಇದ್ರೆ ನಾನು ಜಾಸ್ತಿ ತಟ್ಟೆ ಹಾಕೊಂಡ್ರೆ ಏನಾಗುತ್ತೆ? ವಾಂತಿ ಮಾಡೋದು, ಹೊಟ್ಟೆ ಕೆಡುತ್ತೆ, ಇಲ್ಲ ವಾಂತಿ ಮಾಡ್ಬೇಕು, ಇಲ್ಲ ಹಾಸ್ಪಿಟ್ಲ್ಗೆ ಹೋಗ್ಬೇಕು. ನನ್ನ ಹೊಟ್ಟೆಗೆ ಎಷ್ಟು ಬೇಕು ಹಾಗೆ ನನ್ನ ಭಕ್ತಿ ಮಿತಿ ಎಷ್ಟಿದೆ ಅಷ್ಟು. ಅವ್ರು 64 ಮಾಲೆ ಮಾಡ್ತಾರೆ, ನಾನು ಬರೀ 16 ಮಾಡ್ತೀನಿ, 8 ಮಾಡ್ತೀನಿ, 4 ಮಾಡ್ತೀನಿ, ನಾನು ಭಕ್ತನಲ್ಲ ಅಂತ ಅವ್ಳು ಗೋಳೋದ್ರಲ್ಲಿ ಪ್ರಯೋಜನ ಇಲ್ಲ. ನಾನು 4 ಮಾಡೋಕ್ಕಾಗುತ್ತಾ? 4, 8 ಮಾಡ್ತೀನಿ, 8, 12, 16. ಯಾಕೆಂದ್ರೆ ಅವರವರ ಎಷ್ಟು ಮಿತಿ ಇರುತ್ತೆ, ಕೆಪಾಸಿಟಿ ಎಷ್ಟಿರುತ್ತೆ, ಕ್ಷಮತೆ ಎಷ್ಟಿದೆ ಅವ್ರಿಗೆ ಗೊತ್ತಿರುತ್ತೆ. ಸೊ ಅದರಿಂದ ಆ ಪ್ರಭುಜಿ ಮಾಡ್ತಾರೆ, ಈ ಪ್ರಭುಜಿ ಹಂಗ್ ಮಾಡ್ತಾರೆ, ಹಿಂಗ್ ಮಾಡ್ತಾರೆ, ಅವ್ರು ಕೀರ್ತನೆ ಮಾಡ್ತಾರೆ, ನಂದು ಕತ್ತೆ ಬಂದಿದೆ ಕಾಡಿದ್ರೆ ಯಾರಪ್ಪ ಬಂದ್ರು ಇವರು ದೇವಸ್ಥಾನಕ್ಕೆ ಅಂತ ಇರೋರೆಲ್ಲ ಓಡೋಗ್ಬಿಡ್ತಾರೆ. ಅದಕ್ಕೆ ಕೀರ್ತನೆ ಪ್ರಭುಪಾದ ಹೇಳ್ತಾರೆ ಅಂದ್ರೆ, ಯಾವ್ಯಾವ ಭಕ್ತರಿಗೆ ಯಾವ್ಯಾವ್ದ್ರಲ್ಲಿ ಆಸಕ್ತಿ ಇದೆ, ಯಾವ್ಯಾವ ಗುಣಗಳು ಭಗವಂತ ಅವ್ರಿಗೆ ಪ್ರದಾನ ಮಾಡಿದ, ಅದನ್ನ ಎಷ್ಟು ಭಕ್ತಿಲಿ ಒದಗಿಸ್ಕೊಳ್ತಾರೆ, ಅವ್ರವ್ರಿಗೆ ಸೇವೆ ಕೊಡ್ತಾರೆ. ಅದಕ್ಕೆ ಪ್ರಭುಪಾದ ಹೇಳ್ತಾರೆ, ಒಂದೊಂದು ಕಡೆ ಏನಾಗುತ್ತೆ, ಯಾರೊಬ್ರು ಕೂತಿರ್ತಾರೆ ಮ್ಯಾನೇಜರ್, ಯಾರು ತರಲಿ, ಅವ್ರೇನ್ ಮಾಡ್ತಾರೆ, ಈ ಸೇವೆ ನೀವು ಮಾಡಿ ಇಲ್ಲಿ ಹೋಗಿ, ಅಲ್ಲಿ ಮಾಡಿ ಇಲ್ಲಿ ಹೋಗಿ, ಎಲ್ಲರೂ ಹೇಳ್ತಿರ್ತಾರೆ. ಯಾಕೆಂದ್ರೆ ಉಲ್ಟಾ ಮಾಡ್ಬಿಟ್ರೆ, ಯಾರಿಗೋ ಅಡುಗೆ ಮಾಡಕ್ಕೆ ಇಷ್ಟ ಆಯ್ತು ಭಗವಂತನಿಗೆ, ಅವ್ರದ್ದೆಲ್ಲ ಹಾಕ್ಬೇಕು. ಕೀರ್ತನೆ ಮಾಡಕ್ಕೆ ಇಷ್ಟ, ಅವ್ರು ಅಡುಗೆ ಮಾಡೋರು ಕೀರ್ತನೆ ಮಾಡೋಕೆ ಇಷ್ಟ ಇರೋ, ಆದ್ರೆ ಅವ್ರು ಅಡುಗೆ ಮಾಡ್ತಿದ್ರೆ ಯಾರಿಗೂ ಸಿಗಲ್ವಲ್ಲ, ಭಗವಂತನ ಭೋಗ ಸಿಗಲ್ಲ, ನಾವು ಪ್ರಸಾದ ಸಿಗಲ್ಲ. ಸೊ ಅವಾಗ ಏನ್ ಮಾಡ್ಬೇಕು, ಯಾವಾಗಾದ್ರೂ ಅವ್ರ ಅವಕಾಶ ಕೊಡ್ಬೇಕು. ಹಾಗಾದ್ರೆ ಅವ್ರನ್ನ ಕೀರ್ತನೆಗೆ ಹಾಕ್ಬಿಟ್ರೆ, ಅವ್ರನ್ನ ಕೀರ್ತನೆ ಮಾಡಕ್ಕೆ ಇಷ್ಟ ಅಂತ ಅವ್ರೊಬ್ಬರೇ ಇರೋದು, ಅಡುಗೆ ಮಾಡೋದು ಭಗವಂತನಿಗೆ. ಎಷ್ಟೋ ತುಂಬಾ ಜನ ಇದ್ದಾಗ ಅವಾಗ ಅಲ್ಲೊಬ್ರು ಇಲ್ಲೊಬ್ರು, ನೀವು ಹೋಗಿ ನೀವು ಮಾಡಿ ಎಲ್ಲ ಬದಲಾಯಿಸ್ಕೊಬೇಕು. ಇಲ್ಲ ಪ್ರಭುಪಾದರು ಪ್ರತಿಯೊಂದಕ್ಕೂ ಎಲ್ಲರಿಗೂ ಸಲಹೆ ಕೊಟ್ಟಿದ್ದಾರೆ, ಮಾರ್ಗದರ್ಶನ ಮಾಡಿದ್ದಾರೆ, ನಮ್ಗೆಲ್ಲ ಹೇಳ್ಕೊಟ್ಟಿದ್ದಾರೆ.
ಎಲ್ಲ ಅದು ಒಂದು ದೊಡ್ಡ ವಿಷಯ. ಭಗವಂತನ ಕೃಪೆ ಏನಂದ್ರೆ ಅದು ಅಮೆರಿಕಲ್ ಆದ್ರಿಂದ ಎಲ್ಲ ರೆಕಾರ್ಡ್ ಆಗಿ ಬುಕ್ಗಳು, ಕಂಪ್ಯೂಟರು, ಎಲ್ಲ ಮಾತುಗಳು, ಪ್ರವಚನಗಳನ್ನು ಕೇಳ್ಬೋದು. ಎಷ್ಟೊಂದಿದೆ. ಭಾರತದಲ್ಲೇನು ಪ್ರಭುಪಾದರು ಅದನ್ನು ಶುರು ಮಾಡಿ ಚೆನ್ನಾಗಿ ಮಾಡಿದಿದ್ರೆ ಅವನ ಮಾತ್ರ ಏನು ಇರ್ತಿರ್ಲಿಲ್ಲ. ಎಷ್ಟು ಜನ ಬರ್ಕೋತಿದ್ರು, ಎಷ್ಟು ಜನ ಕೇಳಿಸ್ಕೊತಿದ್ರು, ಹಾಗೆ ಹೇಳ್ತಿದ್ರು. ಗೊತ್ತು ಇವಾಗ ರೆಕಾರ್ಡ್ ಆಗಿರೋದನ್ನ ಪ್ರಭುಪಾದ ಹೇಳಿದ್ದು ಯಾರು ಉಲ್ಟಾ ಪುಲ್ಟಾ ಹೇಳಿದ್ರೆ ಈ ಪ್ರಭುಪಾದ ಹೇಳಿದ್ರು ಇಲ್ಲಿದೆ ಸರಿ ಇಲ್ಲ ಅಂತ ಹೇಳಿ. ಸೊ ಆದ್ರೆ ನಾವು ಹೇಳಿದೆ ಬರೀ ಬಾಯಲ್ಲಿ ಹೇಳ್ಬಿಟ್ಟು ಅವ್ರು ಹಿಂಗೆ ಹೇಳಿದ್ರು, ಇವ್ರು ಹಿಂಗೆ ಹೇಳಿದ್ರು, ಇವ್ರು ಎಲ್ಲಾನು ಸರಿ ಅನ್ಬಿಟ್ರೆ ಮಾತಿನ ಮಾತು ಇಲ್ಲಿ ಬಂತು ಅಲ್ಲ ಹುಲಿ ಬಂತು ಅಂತ. ಹೌದಾ? ಎಲ್ಲಿ? ಇಲ್ಲಪ್ಪ, ಇಲ್ಲಿ ಬಂದಿದ್ದು. ಹೌದಾ ಅಂತ. ಯಾಕೆಂದ್ರೆ ಇಲ್ಲಿಂದ ಅಷ್ಟು ದೂರ ಹೋಗೋಷ್ಟು ಅದು ಇಲ್ಲಿ ಹುಲಿ ಆಗ್ಬಿಟ್ರೆ. ಈಗ ಅಲ್ಲೇನು ಹೇಳ್ತಾ ಆಯ್ತು ಹಾಗಾಯ್ತು, ಬಿಲ್ಡಿಂಗ್ ಬಿದ್ದೋಯ್ತು ಅಂತ. ಅಲ್ಲ, ಬಿಲ್ಡಿಂಗ್ ಅಲ್ಲೇ ಇರುತ್ತೆ. ಯಾಕೆಂದ್ರೆ ಸುಳ್ಳು ಹೇಳೋದು ಜನರಿಗೆ ಏನೋ ಒಂದು ಮಸಾಲೆ, ಏನೋ ಒಂದು ಹೇಳ್ಬೇಕು ಸುದ್ದಿ. ಅದರಿಂದ ಏನೂ ಲಾಭ ಇಲ್ಲ. ಅವಾಗೇನಾಗತ್ತೆ, ನಾನು ದುರ್ಗೆ ರಕ್ಷಣೆಯಲ್ಲಿ ಬಡ ಹೊಡೆಯುತ್ತೇನೆ. ನಾವು ಕೃಷ್ಣನ ಸೇವೆ ಮಾಡ್ತಾ ನಾಮಸ್ಮರಣೆಯಲ್ಲಿ ಕೃಷ್ಣನ ಪ್ರಭುಪಾದರ ಕೃಪೆಯಿಂದ, ಭಕ್ತರ ಕೃಪೆಯಿಂದ ಕೇಳ್ಕೊತಿರ್ಬೇಕು ಸದಾಕಾಲ. ನಾವು ಭಕ್ತಿ ಸೇವೆ ಮಾಡೋದಕ್ಕೆ ಇಚ್ಛೆ ಇದೆ, ಸ್ವಲ್ಪ ಸಹಾಯ ಬೇಕು, ನಾ ಇನ್ನೂ ಅಷ್ಟೊಂದು ಕಲ್ತಿಲ್ಲ. ಪ್ರಭುಪಾದ ಹೇಳ್ತಾರೆ, ಎಷ್ಟೇ ಮೇಲ್ಮಟ್ಟಕ್ಕೆ ಹೋದ್ರು ಈ ಭಾವನೆ ಇರಿ. ನಾನು ಭಕ್ತ ಆಗ್ಬಿಟ್ಟೆ ಎಲ್ಲ ಗೊತ್ತಂತಲ್ಲ, ಇನ್ನು ಭಕ್ತಿ ಚೆನ್ನಾಗಿ ಮಾಡ್ಬೇಕು, ಇನ್ನು ಕಲಿಬೇಕು, ಇನ್ನು ಮಾಡ್ಬೇಕು. ಇವಾಗ ನಾ ಇಷ್ಟೊಂದು ವರ್ಷ ಇದೆ ಅಂತೇಳಿ ನಾನು ಏನು ಮಾಡಲ್ಲ ಇವಾಗ ಅಂತ ಹೇಳಿದ್ರೆ, ಕೃಷ್ಣ ಹೌದಪ್ಪ, ನೀನು ಸ್ಪೆಷಲ್ ಆಗಿ ಒಂದು ಲೋಕ ಇದೆ, ಅಲ್ಲೇ ನಾನು ಕುಂಭಕರ್ಣ ತರ ಇದು ಎಮ್ಮೆ ತರ ಇರೋ ಹೋಗುವಂತ. ನನ್ನ ಲೋಕಕ್ಕೆ ಬರೋಣ, ಯಾಕಂದ್ರೆ ಎಮ್ಮೆ ತರ ಇದೆ, ಎಮ್ಮೆ ಲೋಕಕ್ಕೆ ಹೋಗು. ಕುಂಭಕರ್ಣ ಲೋಕ ನಿದ್ದೆ ಮಾಡೋದು. ಇಲ್ಲಿ ಬಂದ್ರೆ ಭಕ್ತಿ ಮಾಡ್ಬೇಕು. ಎಲ್ಲ 24 ಗಂಟೆ ನಾವು ಕುಂದ್ಕುಂದೇ ಮಾಡ್ಬೇಕು ಅಂತಲ್ಲ, ಯಾವ್ಯಾವ ರೀತಿ ಆಗುತ್ತೆ ಅದು. ಪ್ರಭುಪಾದ ಹೇಳ್ತಾರೆ, ಶುದ್ಧ ಭಕ್ತರಿಗೆ ನಿದ್ದೆ ಮಾಡಿದವರು ಅವರು ಭಗವಂತನ ಸ್ಮರಣೆ ಇರುತ್ತೆ. ನಮಗೆಲ್ಲ ಎಚ್ಚರವಾಗಿದ್ದಾಗಲೇ ಭಗವಂತನ ಸ್ಮರಣೆ ಇರೋದಿಲ್ಲ, ನಿದ್ದೆ ಮಾಡೋ ಹಿಂಗೆ ಸ್ಮರಣೆ ಆಗುತ್ತೆ. ಎಷ್ಟೊಂದು ಜನ ಭಕ್ತರು ಬಂದ ಪ್ರಭು ನಂಗೆ ನಿದ್ದೆ ಹಿಂಗೆ ಕನಸೆಲ್ಲ ಬಂತು. ಭಗವಂತನ ಕೃಪೆ ಆಗಲ್ಲ. ಅದಕ್ಕೆ ಅವ್ರು ಹೇಳ್ತೀವಿ, ನೀವು ಡಂಗೂರ ಸಾರಬೇಡಿ ಊರಿಗೆಲ್ಲ, ನೀವು ಕೃಷ್ಣ ಕನ್ಸಲ್ ಬಂದ ಅಂತ. ನಿನ್ನ ಜೀವನದಲ್ಲೇ ಬರೋದಿಲ್ಲ ಕೃಷ್ಣ ನಿಮಗೆ. ಯಾರೋ ಭಕ್ತರಿಗೆ ಯಾರು ಚೆನ್ನಾಗಿ ಪರಿಚಯ ಇರ್ತಾರೆ, ಯಾರು ಮಾರ್ಗದರ್ಶನ ಮಾಡ್ತಾರೆ ಅವ್ರಿಗೆ ಹೇಳಿ ಅವ್ರನ್ನ ಸಲಹೆ ತಗೊಂಡು. ಯಾಕಂದ್ರೆ ನಾವು ಒಂದ್ಸತಿ ಏನಾಗುತ್ತೆ, ಎಷ್ಟೊಂದು ಜನರ ಸಲಹೆ ತಗೊಳಕ್ ಹೋಗ್ತೀವಿ, ಒಬ್ಬೊಬ್ಬರು ಒಂದೊಂದು ಹೇಳ್ತಾರೆ. ಅವಾಗ ಏನ್ ಮಾಡೋದು? ಅವಾಗ ಅದಕ್ಕೆ ಹುಷಾರಾಗಿರ್ಬೇಕು. ಆವಾಗ ಏನಾಗುತ್ತೆ, ನೀವು ಅವ್ರೇನು ಕೇಳೋದು ನಾನು ಹೇಳೋದಕ್ಕೆ, ಯಾಕೆ ನನ್ನ ಅಧೀನದಲ್ಲಿರ್ಬೇಕು ಅಂತ ಒಬ್ಬೊಬ್ಬರು ಹುಚ್ಚೆ. ಸೊ ಎಲ್ಲಾನು ಅಷ್ಟೇ, ನಾವು ಯಾವಾಗ ಸರಳತೆ ವಿನಮ್ರತೆಯನ್ನು ಮಾಡ್ತೀವಿ ಭಗವಂತ ನಮ್ಮನ್ನು ಮೆಚ್ಕೊಳ್ತಾನೆ. ಅದಕ್ಕೆ ಪ್ರಮಾಣ ಏನು? ಪ್ರಭುಪಾದರಿಗೆ ಅವ್ರ ಶಿಷ್ಯರು ಕೇಳಿದ್ರು, ಪ್ರಭುಪಾದ್ ನೀವು ಹೇಳಿದ್ದೆ ಆಯ್ತು ಹೊಡ್ಬೇಕಾ? ಆಯ್ತು. ಪ್ರಭುಪಾದರಿಗೆ ಶಿಷ್ಯರು ಕೇಳಿದ್ರು, ಪ್ರಭುಪಾದ್ ನೀವು ಹೇಳಿದ್ದೆಲ್ಲ ಮಾಡ್ತಿದೀವಿ, ಆದ್ರೆ ನಾವು ಸರಿಯಾಗಿ ಮಾರ್ಗದಲ್ಲಿ ಇದೀವೋ ಸರಿಯಾಗಿ ಮಾರ್ಗದಲ್ಲಿ ಇಲ್ವೋ ಹೆಂಗ್ ಪರೀಕ್ಷೆ ಮಾಡೋದು ಅಂತ. ಅವಾಗ ಪ್ರಭುಪಾದ್ ಹೇಳಿದ್ರು, ನೀವೇ ಪರೀಕ್ಷೆ ಮಾಡ್ಕೊಳ್ಳಿ ಅಂದ್ಬಿಟ್ರು. ಸೊ ಪ್ರಭುಪಾದರಿಗೆ ಶಿಷ್ಯರು ಕೇಳಿದ್ರು, ನಾವು ಮಾಡ್ತಿರೋದು ಸರಿ ಇದೆಯೋ ಇಲ್ವೋ ಹೇಳಿ ಅಂತ. ಪ್ರಭುಪಾದ್ ನೀವೇ ಪರೀಕ್ಷೆ ಮಾಡ್ಕೊಳ್ಳಿ ಅಂದ್ರು. ಒಂದು ಪ್ರಶ್ನೆ ಕೇಳಿದ್ರೆ ಅವ್ರು ಇನ್ನೊಂದು ಪ್ರಶ್ನೆ ಕೊಟ್ರು. ಪ್ರಭುಪಾದ್ ನಮ್ಗೆ ಗೊತ್ತಿಲ್ಲ ಅಂದ್ರೆ ಆಮೇಲೆ ಹೇಳಿದ್ರು, ಇವಾಗ ನೀವು ಭಕ್ತಿ ಮಾಡಿ ಇಷ್ಟು ದಿವಸ ನನ್ನ ಮಾತೆಲ್ಲ ಕೇಳಿ, ಭಗವಂತನ ಪ್ರವಚನ ಡೀಲೆಲ್ಲ ಕೇಳಿ, ನಿಮಗೆ ಇನ್ನೂ ಆ ಹಳೇ ಚಟಗಳ ಬಗ್ಗೆ ಆಸಕ್ತಿ ಇದೆಯೋ, ಇನ್ನೂ ಭಕ್ತಿಲಿ ಮುಂದೆ ಚೆನ್ನಾಗಿ ಮಾಡ್ಬೇಕು ಅನ್ನೋ ಆಸಕ್ತಿ ಇದೆಯೋ, ನೀವು ನೋಡ್ಕೊಳ್ಳಿ, ಯೋಚನೆ ಮಾಡಿ. ನಿಮ್ಗೆ ಇನ್ನೂ ಹಳೆ ಚಟದ ಬಗ್ಗೆ ಜ್ಞಾಪಕ ಬರ್ತಿದ್ರೆ ಇನ್ನೂ ನಿಮ್ಮ ಭಕ್ತಿ ಸರಿ ಇಲ್ಲ, ಅರ್ಧಂಬರ್ಧ ಆಗ್ತಿದೆ. ಅದೆಲ್ಲ ಮರ್ತು ಏನೋ ಮುಂದೆ ಚೆನ್ನಾಗಿ ಭಕ್ತಿ ಮಾಡಬೇಕು, ಇನ್ನೂ ಚೆನ್ನಾಗಿ ನಾವು ಭಕ್ತಿಯಲ್ಲಿ ಭಗವಂತನ ಪ್ರಸನ್ನ ಆಗೋ ಥರ ನಡ್ಕೋಬೇಕು, ಇನ್ನೂ ಚೆನ್ನಾಗಿ ಭಕ್ತಿ ತಿರ್ಬೇಕು. ಆ ಥರ ಇದ್ರೆ ನಾವು ಸರಿಯಾಗಿ ಮಾರ್ಗದಲ್ಲಿ ಇದ್ದೀವಿ. ಸೊ ಅದರಿಂದ ಭಕ್ತಿ ಮಾಡುವಾಗ ನಾವು ಎಷ್ಟು ಎಚ್ಚರಿಕೆಯಿಂದ ಮಾರ್ಗದರ್ಶನದಲ್ಲಿ ನಾವು ಶ್ರದ್ಧೆ ನಿಷ್ಠೆಯಿಂದ ಮಾಡ್ತೀವೋ ಭಗವಂತ ಅಷ್ಟು ಕೃಪೆ ಕೊಡ್ತಾನೆ. ಅದು ಹೇಗೆ ಅಂದ್ರೆ ನಮ್ಮ ಜಪದ ರುಚಿ ಇರ್ಬೋದು, ಓದೋ ರುಚಿ ಇರ್ಬೋದು, ಶ್ರವಣ ರುಚಿ ಇರ್ಬೋದು, ಸೇವೆ ರುಚಿ. ಪ್ರಭುಪಾದ ಅಂತಾರೆ, ಭಕ್ತರು ಮುಂದೆ ಬರ್ತಾ ಯಾವ ಸೇವೆ ಕೊಟ್ಟರು ಚೆನ್ನಾಗಿ. ಆ ಸೇವೆ ಮಾಡೋದಿಲ್ಲ, ಈ ಸೇವೆ ನಂಗೆ ಇಷ್ಟ, ಆ ಸೇವೆ ನನಗೆ ಯಾಕೆ ಅವ್ರು ಮಾಡ್ಬೇಕು ಇವ್ರು ಮಾಡ್ಬೇಕು. ಅದೇ ಭಗವಂತ ನಂಗೆ ಕೃಪೆ ಕೊಟ್ಟು ಮಾಡ್ಬೇಕು. ಭಗವಂತ ನಮ್ಗೆ ಗಾಳಿ ಕೊಡೋದಿಲ್ಲ ಅಂತ ಹೇಳೋದಿಲ್ಲ, ಬೆಳಕು ಕೊಡೋದಿಲ್ಲ ಅಂತ ಹೇಳೋದು. ಸೂರ್ಯ ಅವ್ರಿಗೆ ಕೊಡ್ಬೇಡಪ್ಪ ಇವ್ರಿಗೆ ಮಾತ್ರ ಕೊಡು ಅಂತ ಹೇಳೋದು. ಸೂರ್ಯ ಎಲ್ರಿಗೂ ಇದೆ. ಹಾಗೆ ಭಗವಂತನ ಕೃಪೆ, ಆಶೀರ್ವಾದ, ಭಕ್ತಿ ಎಲ್ಲರಿಗೂ ಇದೆ. ಯಾರು ಬೇಕಾದ್ರೂ ಸ್ವೀಕಾರ, ನಾವು ಸ್ವೀಕಾರ ಮಾಡಿದ್ರೆ ನಮ್ಗೆ ಒಳ್ಳೇದಾಗುತ್ತೆ. ಅದರಿಂದ ಎಚ್ಚರಿಕೆಯಿಂದ ಚೆನ್ನಾಗಿ ಭಕ್ತಿ ಮಾಡಿ ಭಗವಂತನ ಕೃಪೆಯನ್ನು ಬೇಡಿ ನಾವು ಆನಂದವಾಗಿ ಭಗವದ್ಧಾಮಕ್ಕೆ ಹೋಗಿ ತಯಾರಿ ಮಾಡ್ಕೊ. ಭಗವಂತ ಯಾವಾಗ ಕರ್ಸ್ಕೊತ? ನಾನು ಹೇಳಿದಾಗ ಟಿಕೆಟ್ ಕೊಡೋದಿಲ್ಲ ಅವನು ಹೇಳಿದಾಗ. ಇನ್ನು ಈ ಜನ್ಮನೋ 1 ಜನ್ಮನೋ 1 ಕೋಟಿ ಜನ್ಮ ಆದ್ಮೇಲೆ ನಮ್ಗೆ ಗೊತ್ತಿಲ್ಲ, ಅವನು ಇಚ್ಛೆ. ಆದ್ರೆ ನಾವು ಯಾವತ್ತೂ ಭಗವಂತನ ಶ್ರೀ ಚರಣ ಕಮಲ ಆಶ್ರಯವನ್ನ ಆ ಒಂದು ರಕ್ಷಣೆಯನ್ನ ಬಿಡಬಾರ್ದು. ಗೋವಿಂದ ನೀನ್ ಪಾದದಲ್ಲೇ ನಾನು ಇಟ್ಕೋಪ, ಯಾಕೆಂದ್ರೆ ಇಲ್ದರ ಮರ್ಯಾದೆ ಶುರು ಮಾಡ್ತೇವೆ. ಅದಕ್ಕೆ ಯಾವಾಗ್ಲೂ ಭಗವಂತ ಶ್ರೀಕೃಷ್ಣ ಚರಣ ಕಮಲವನ್ನು ಸ್ಮರಣೆ ಮಾಡಿ, ಕೃಷ್ಣ
ನೀನು ಚರಣಕಮಲ ಸೇವೆ ಕೊಡಪ್ಪ. ಅವಾಗ ನಮಗೆ ಅದನ್ನು ಚರಣಕಮಲ ಸೇವೆ ಮಾಡಿ 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 ಲಕ್ಷ್ಮಿ ಸದಾಕಾಲ ನಾರಾಯಣ ಪಾದ ಹೊತ್ತಿರ್ತಾನೆ. ಯಾಕೆ ಅರೆ ಏನಪ್ಪ ಇದು, ಓ ಹೆಂಡತಿ ಅಂದ್ರೆ ಬರೀ ಪಾದ ಹೊತ್ಬೇಕು. ಹೌದು, ಯಾಕೆ? ಪ್ರೀತಿಗೋಸ್ಕರ, ಬೇರೆ ಏನೂ ಇಲ್ಲ. ನಮ್ಮ ಮಕ್ಕಳು ಬಂದೊಂದ್ಸತಿ ತಲೆ ಮೇಲೆ ಕುಣಿತಾರೆ, ಓಯ್ ಅವ್ರು ದೊಡ್ಡ ಮನುಷ್ಯರು. ಅರೆ ದೊಡ್ಡ ಮನುಷ್ಯರು ಆಚೆ ಕಡೆ, ಇಲ್ಲಿ ಪ್ರೀತಿ. ಪ್ರಭುಪಾದ ಹೇಳ್ತಾರೆ, ಹೇಗೆ ಒಂದು ಹೈಕೋರ್ಟ್ ಜಡ್ಜು ಅಥವಾ ದೊಡ್ಡ ಆಫೀಸರು ಅಥವಾ ಪ್ರಧಾನಮಂತ್ರಿನೇ ಇರ್ಬೋದು, ಆಫೀಸಲ್ಲಿ ಅದು ಮನೆಗೆ ಬಂದಾಗ ಯಾರ್ಯಾರು ಇರ್ತಾರಲ್ಲ ಟಮ 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 ತಲೆ ಮೇಲೆ ಹೊಡಿತಿರ್ತಾರೆ ಅವರು. ಯಾರು ಬಂದು ಅಯ್ಯೋ ಪ್ರಧಾನಮಂತ್ರಿ ಹೊಡಿತಾರೆ, ಪೊಲೀಸ್ನ ಕರೀರಿ ಅಂದ್ರೆ ಹೇಳ್ತಾರೆ, ಪೊಲೀಸ್ ಅಲ್ಲೇ ರೀ, ನಮ್ಮ ಮೊಮ್ಮಕ್ಕಳನ್ನು ಖುಷಿ ಆಗ್ತಾ ಇದೆ ತಲೆ ಮೇಲೆ ಹೊಡೆದ್ರೆ ಅಂತ. ಹಾಗೆ ನಾವು ಭಗವಂತನ ಪ್ರೀತಿಯಿಂದ ಮಾಡಿದಾಗ ನಮ್ಮನ್ನು ಪ್ರೀತಿಯಿಂದ ಒಪ್ಕೋತಾರೆ. ಪ್ರೀತಿ ಅನ್ನೋದು ಎಲ್ಲಿರುತ್ತೆ ಅದು ಯಾವ ಸಮಸ್ಯೆನೂ ಬರಲ್ಲ. ಆ ಪ್ರೀತಿ ತೆಗೆದು ಭೀತಿ ಹಾಕಿದ್ರೆ ಎಲ್ಲ ಸಮಸ್ಯೆ ಆಗುತ್ತೆ. ನಾನು ಪ್ರೀತಿ ಮಾಡಲ್ಲ ಅಂದ್ರೆ ಸಮಸ್ಯೆ, ಪ್ರೀತಿಯಿಂದ ಮಾಡ್ತೀನಿ ಅಂದ್ರೆ ಎಲ್ಲ ಚೆನ್ನಾಗಿರುತ್ತೆ. ಪ್ರಭುಜಿ ಎಷ್ಟು ಸಾಧನೆ ಮಾಡಿರ್ತಾರ, ಮಾಡಿದ್ರು ಇನ್ನೊಬ್ಬರ ಜೊತೆಗೆ ಅವರು ಸರಿಯಾಗಿ ನಡ್ಕೊಳ್ಳೋದೇ ಇಲ್ಲ. ನಮ್ಮಲ್ಲಿರೋ ಒಳಗೊಂದಗಳು ಅದು ಮಾಡಿದ್ದಾರೆ ಅಂತ ಬೇರೆಯವ್ರು ಅನ್ಕೊಂಡಿರ್ತಾರೆ. ನಾವು ಮಾಡಿರ್ಬೋದು, ಆದ್ರೆ ಏನಾಗುತ್ತೆ, ಪೂರ್ಣ ಏನು ಶುದ್ಧತೆ ಪಡೆದಿಲ್ಲ. ಮತ್ ಅವ್ರ ಹಂಗ್ ಮಾಡಿದ್ರೆ ಮತ್ ನಾವ್ ಹೆಂಗ್ ಮಾಡ್ಬೇಕು ಪ್ರಭುಜಿ? ಅದೇ ಪರೀಕ್ಷೆ ಈ ಜಗತ್ತಲ್ಲಿ ಅವ್ರನ್ನ ಪ್ರಶ್ನೆ ಮಾಡಕ್ಕೆ. ಯಾಕಂದ್ರೆ ದೋಷಗಳು ಪ್ರತಿಯೊಬ್ಬರಲ್ಲೂ ಇರುತ್ತೆ. ಶುದ್ಧ ಭಗವಂತ. ಸೊ ಶುದ್ಧ ಪ್ರಭುಪಾದರ ಬಗ್ಗೆ ಯಾರೂ ಒಂದ್ ತಪ್ಪು ಹುಡುಕಿಲ್ಲ. ಒಬ್ರು ಭಕ್ತರು ಜಾಸೂಸಿ ಅಂತಾರಲ್ಲ, ಅದಕ್ಕೆ ಕನ್ನಡದಲ್ಲಿ ಏನ್ ಹೇಳ್ತಾರೆ, ಅವ್ರ ತಪ್ಪು ನೋಡ್ಕೋದು. ಏನ್ ಮಾಡಿದಾನೆ, ಪ್ರಭುಪಾದರಿಂದನೇ ಎಲ್ಲ ಸಂಚಾರ ಮಾಡಿದ್ದಾನೆ ಅಮೆರಿಕ. ಕಡೆಗೆ ಬಂದು ಕಾಲಿಗೆ ಬಿದ್ದು ಹೇಳಿದೆ, ನಾನು ನಿಮ್ಮನ್ನ ಶೋಧಿಸ್ತಿದ್ದೆ, ನೀವೇನ್ ತಪ್ಪು ಮಾಡ್ತೀರಿ ಜನರಿಗೆ ತಿಳ್ಸೋಣ ಅಂತ. ಏನ್ ಸಿಕ್ತು ಅಂತ, ಏನೂ ಸಿಗ್ಲಿಲ್ಲ ಅಂತ. ಏನ್ ಮಾಡ್ತೀವಾಗಂತ, ನಿಮ್ ದಾಸನ ಆಗ್ತೀನಿ ಅಂತ, ನಂಗೆ ದೀಕ್ಷೆ ಕೊಡಿ ಅಂತ. ಹೀಗೆ ಅಂದ್ರೆ ಅವನ ಉದ್ದೇಶ ಬೇರೆ ಇತ್ತು, ಆದ್ರೆ ಶುದ್ಧ ಭಕ್ತರ ಸಂಘದಿಂದ ಅವನ ಪರಿವರ್ತನೆ ಅದು ಬಹಳ ಮುಖ್ಯ. ಅದಕ್ಕೆ ಆದ್ರೆ ನಮಗೆ ಶುದ್ಧ ಭಕ್ತರ ಸಂಘ ಸಿಗೋ ಅರ್ಹತೆ ಇದೆಯಾ ಅದು ಮೊದಲು ನಾವು ಹೇಳ್ತೀವಿ. ಅವ್ರು ಸರಿ ಇಲ್ಲ ಸರ್, ನಾನು ಸರಿ ಇದೀನಾ ಗೊತ್ತಿಲ್ಲ. ಅದಕ್ಕೆ ಭಗವಂತನ ಪ್ರಾರ್ಥನೆ, ಭಗವಂತ ನನಗೆ ಯಾರು ಸರಿ ಯಾರು ತಪ್ಪು, ನಾನ್ ಸರಿ ನನ್ನ ತಪ್ಪು ನನಗೆ ಗೊತ್ತಿಲ್ಲ, ನಾನು ಸರಿ ಮಾಡು, ಸರಿ ಮಾರ್ಗದರ್ಶನ ಕೊಡು, ಒಳ್ಳೆಯವರ ಸಂಘ ಕೊಡು. ಅದನ್ನ ಪ್ರಾರ್ಥನೆ ಮಾಡ್ತೇವೆ, ಖಂಡಿತ ಸಿಗುತ್ತೆ. ಯಾಕಂದ್ರೆ ನಾವು ಸಿಗ್ದವ್ರೆಲ್ಲ ನಾವು ಒಳ್ಳೆಯವರು ಅಂತ ಹೇಳಕ್ಕಾಗಲ್ಲ, ಅವ್ರು ನಮ್ಮನ್ನ ದಾರಿ ತಪ್ಪಿಸ್ರು ಅಂತ ಹೇಳಕ್ಕಾಗಲ್ಲ. ಅದರಿಂದ ಜೊತೆಗೆ ಒಂದಷ್ಟು ಏನ್ ಮಾಡ್ತಾರೆ, ಎಲ್ಲ ಹತ್ರ ಕೇಳ್ತೀರ, ಸ್ವಲ್ಪ ಹೇಳ್ಕೊಡಿ ಒಬ್ಬೊಬ್ರು ಒಂಥರ ಹೇಳ್ತಾರೆ. ಅವಾಗ ಏನಾಗುತ್ತೆ, ನಾವು ಏನ್ ಮಾಡ್ಬೇಕು ಗೊತ್ತಾಗ ನಮ್ಗೆ ಹುಚ್ಚಿ. ಅವಾಗ ಏನಪ್ಪ ಇವ್ರು ಹೀಗೆ ಹೇಳಿದ್ರು, ಇವ್ರು ಇದನ್ನ ಹೇಳಿದ್ರು ಅದನ್ನ ಯಾವ್ದು ಮಾಡ್ಲಿ ಇವ್ರು, ನಾನು ಕೂತ್ಕೊಂಡು ಜಪಮಾನೂ ಮಾಡಲ್ಲ, ಜಪನೂ ಮಾಡಲ್ಲ, ಓದೋದು ಇಲ್ಲ, ಸೇವೆನೂ ಮಾಡಲ್ಲ, ಸುಮ್ಮನೆ ಮಂಕ ಕೂತ್ಕೊಂಡ್ಬಿಡ್ತೀವಿ. ಸೊ ಅದರಿಂದ ಎಚ್ಚರಿಕೆಯಿಂದ ಭಗವಂತನ ಹೇಳಿ. ಜೊತೆಗೆ ಪ್ರಭುಪಾದ ನಮ್ಗೆಲ್ಲ ಕೊಟ್ಟಿದ್ದಾರೆ ಮಾರ್ಗದರ್ಶನ, ಅದ್ರ ತಕ್ಕಂತೆ ಅವ್ರು ಮಾಡ್ತಾ ಇದಾರ. ಸ್ವಲ್ಪ ಆಚೆ ಈಚೆ ಇದ್ರೆ ಪರವಾಗಿಲ್ಲ, ಯಾಕಂದ್ರೆ ನಾವೆಲ್ಲ ಶುದ್ಧರಲ್ಲ ಇನ್ನು. ಸೊ ಆದ್ರೆ ಪೂರ್ಣವಾಗಿ ಒಂದು ಕ್ಷಣ ಇಲ್ಲ ಬೆಳಗ್ಗೆ ನೀವು ಜಪ ಮಾಡೋ ಅವಶ್ಯಕತೆ ಇಲ್ಲ, ಪರವಾಗಿಲ್ಲ, ಪ್ರಭುಪಾದ ಬೆಳಗ್ಗೆ ಜಪ ಮಾಡಿ ಅಂತ ಹೇಳಿದ್ದಾರೆ. ಜೊತೆಗೆ ಕಥಾಶ್ರವಣ ಮಾಡಿ, ಪ್ರಭುಪಾದ ಹೇಳ್ತಾರೆ 2 ಗಂಟೆ ಜಪ ಮಾಡಿ, 2 ಗಂಟೆ ಭಾಗವತ ಶ್ರವಣ ಮಾಡಿ, 2 ಗಂಟೆ ಸಂಜೆ ಭಗವದ್ಗೀತೆ, 6 ಗಂಟೆ ಆಗೋಯ್ತು. ಈ 6 ಗಂಟೆ ಕೊಟ್ರೆ ಉಳಿದ 18 ಗಂಟೆ ಕೃಷ್ಣ ನಮ್ಮ ರಕ್ಷಣೆ ಮಾಡ್ತಾನೆ. ಜೊತೆಗೆ ಆಮೇಲೆ ಏನೇನು ಸೇವೆ, ಭೋಗ ಸೇವೆ ಇರ್ಬೋದು, ಅಥವಾ ಮಂದಿರ ಮಾರ್ಜನ ಶುಚಿ ಸೇವೆ ಇರ್ಬೋದು, ಭಕ್ತರ ಜೊತೆ ಎಲ್ಲೋ ಆಚೆ ಕಡೆ ಕೀರ್ತನೆಗೋ ಅಥವಾ ಕಲೆಕ್ಷನ್ಗೆ ಹೋಗ್ಬೋದು. ಯಾಕೆಂದ್ರೆ ಒಂದು ಸಂಸ್ಥೆ ನಡಿಬೇಕು ಅಂದ್ರೆ ಎಲ್ಲಾ ತರ ಅನುಕೂಲನೂ ಇರ್ಬೇಕು. ನಾವು ಬರೀ ತಿಂತಾನೆ ದುಡ್ಡು ಇಟ್ಬಿಟ್ಟು ತಿಂತ ಕೂತಿರ್ತೀವಿ ಅಂದ್ರೆ ಖಾಲಿ ಆಗ್ಬಿಡುತ್ತೆ. ಕೊಡುಗೆ ಹಣ ಉಪಯೋಗಿಸಿದ್ರೆ ಖಾಲಿ ಕೊಡುಗೆ ಇರುತ್ತೆ. ಹಾಗೆ ಎಲ್ಲನೂ ಬೇಕು, ಭಕ್ತರಿರ್ಬೇಕು, ಸಂಕೀರ್ತನೆ ಆಗ್ಬೇಕು, ಪೂಜಾರಿ ಇರ್ಬೇಕು, ಪ್ರವಚನ ಕೊಡೋರು ಇರ್ಬೇಕು, ಸಂಕೀರ್ತನೆ ಮಾಡೋರು ಇರ್ಬೇಕು, ಅಡಿಗೆ ಮಾಡೋರು ಇರ್ಬೇಕು, ಮತ್ತೆ ಭಕ್ತರನ್ನೆಲ್ಲ ಕರ್ಕೊಂಬರೋರು ಇರ್ಬೇಕು, ಕಲೆಕ್ಷನ್ ಮಾಡೋರು ಇರ್ಬೇಕು, ಅವ್ರು ಬಂದಾಗ ನೋಡ್ಕೊಳ್ಳೋರು ಇರ್ಬೇಕು. ಎಲ್ಲರನ್ನೂ ಕರೆದ್ಬಿಟ್ಟು ಯಾರು ನೋಡ್ಕೊಳ್ತಿದ್ರೆ ಯಾರು ಬರಲ್ಲ. ಒಬ್ಬ ಹೇಳ್ತಾರೆ, ನಾವ್ ಏನಿದ್ರು ಭಗವಂತನ ಸೇವೆಗ್ರೇನು ಎಲ್ಲರೂ ಸೇವಕರು, ನಾವು ಎಲ್ರಿಗೂ ಸೇವೆ ಮಾಡ್ಬೇಕು ಪ್ರೀತಿಯಿಂದ ಸೇವೆ ಮಾಡಿದ್ರೆ ಜನ ಅವ್ರವ್ರೇ ಬರ್ತಾರೆ. ನಾವು ಅವ್ರಿಗೆ ಎಷ್ಟೇ ಪ್ರೀತಿ ಕೊಡ್ಲಿ, ಎಷ್ಟೇ ನಾವು ಇದು ಮಾಡ್ಲಿ, ಕೆಲವೊಬ್ರು ಮಾತ್ರ ಅವ್ರು ಚೇಂಜ್ ಆಗಲ್ಲ ಪ್ರಭುಜಿ. ಭಗವಂತ ನಮ್ಮಲ್ಲಿರೋ ಪರಮಾತ್ಮ ಕರಿ ಅಂತ, ಅವರೆಲ್ಲ ಪರಮಾತ್ಮ ಹೋಗ್ಬೇಡ ಅಂತ. ಯಾಕೆಂದ್ರೆ ಅವ್ರ ಸ್ಥಿತಿ ಅಷ್ಟೇ, ಅವ್ರು ಮಾಡಿರೋ ಪುಣ್ಯ ಭಕ್ತಿ ಭಾಗ್ಯ ಅಷ್ಟೇ. ಎಷ್ಟು ಸತಿ ಹೇಳ್ತಾರೆ. ಒಂದ್ಸತಿ ನಮ್ಮ ದೇವಸ್ಥಾನದಲ್ಲಿ ಒಂದು ನಡೆದಿದ್ದು ಸತ್ಯ ಘಟನೆ. ಭಾನುವಾರ ಒಂದ್ಸತಿ ಏನಾಗೋಯ್ತು, ಅವತ್ತು ಭಕ್ತರು ಕಮ್ಮಿ ಬಂದಿದ್ರು ನಮ್ಮ ದೇವಸ್ಥಾನ. ಸುಮಾರು ಭಾನುವಾರ ಅಂದ್ರೆ ಬೆಳಗ್ಗೆಯಿಂದ ರಾತ್ರಿ ಆಲ್ಮೋಸ್ಟ್ ಒಂದು 2,000 ಭಕ್ತರು ಬರ್ತಾರೆ ಶೇಷಾರಿಪುರ ಮಿಸ್ಕೊಂಡು. ಬೆಳಿಗ್ಗೆ ಒಂದು 300-400 ಜನ, ಮಧ್ಯಾಹ್ನ ಮೇನು 1,800, 600, ನಾನು ಒಂದ್ಸತಿ ಕಮ್ಮಿ ಆಗ್ತಾ, ಒಂದ್ಸರಿ 1,200 ಜನ ಇರ್ತಾರೆ. ಮತ್ತೆ ಸಂಜೆ ಕಾರ್ಯಕ್ರಮ ಇರುತ್ತೆ. ಸೊ ಅವತ್ತು ಭಕ್ತರು ಕಮ್ಮಿ ಇದ್ರು, ಎಲ್ಲ ಮಾಡ್ಬೇಕಂತೇಳಿ ಇವ್ರಿಗೆ ಫೋನ್ ಮಾಡಿದ್ವಿ, ಸ್ವಲ್ಪ ಸೇವೆಗೆ ಬನ್ನಿ ಅಂತ.
ಅವ್ರು ಬರ್ತೀನಿ ಪ್ರಭುಜಿ ಅಂತ. ಸರಿ ಕಾಯ್ದ್ವಿ ಬರಲೇ ಇಲ್ಲ. ನಾವು ಸುಮ್ಮನೆ ಮುಂದಿನ ವಾರ ಬಂದು ನನಗೆ ಹೊರಟೆ, ನನ್ನ ಫ್ರೆಂಡ್ ಫೋನ್ ಬಂತು, ನಮ್ಮ ಮನೆಗೆ ಬಾ, ನಾನು ದೇವಸ್ಥಾನಕ್ಕೆ ಬರ್ತೀನಿ ಅಂತ ಹೇಳ್ದೆ. ಸೊ ನಾನು ಹೋದೆ. ಮಾತಾಡ್ತಾ ಹೋಟ್ಲಿಗೆ ಹೋದ್ವಿ, ಸಿನಿಮಾಗೆ ಹೋದ್ವಿ. ರಾತ್ರಿ 9 ಗಂಟೆಗೆ ನಾವು ಅಂತ ಪ್ರಭುಜಿ. ಅಲ್ಲಪ್ಪ, ನಿಮ್ಮನ್ನು ನಂಬ್ಕೊಂಡು ಸೇವೆಗೆ ನೀವು ಬೆಳಗ್ಗೆ ಫೋನ್ ಮಾಡಿದ್ದಕ್ಕೆ ರಾತ್ರಿ 9 ಗಂಟೆ, ಅದು ಫ್ರೆಂಡ್ ಮನೆಗೆ ಹೋಗಿ ಹರಟೆ ಹೊಡ್ಕೊಂಡು ಹೋಟ್ಲಿಗೆ ಹೋಗಿ ಸಿನಿಮಾಗೆ ಹೋಗಿ ರಾತ್ರಿ 9 ಗಂಟೆ ನಾಲ್ಕು 8:30 ದೇವಸ್ಥಾನ ಕ್ಲೋಸ್ ಅಲ್ಲ. ಹೆಂಗೆ ಫೋನ್ ಮಾಡಿ ಹೇಳೋದು? ನಾನು ಬರಲಿಲ್ಲ, ತಪ್ಪು ಮಾಡಿದ್ದೀನಿ. ಮುಂದಿನ ವಾರ ಬಂದರು, ಅವರು ಬೇಗನೆ ಬಂದರು. ಏನು ಬೇಗ ಬಂದ್ಬಿಟ್ಟಿದ್ದೀರ ಅಂತ ಹೋದ ಹೇಳಿದೆ. ಒಂದು ಕೆಲಸ ಮಾಡಿ, ಹೋದ ವಾರದಿಂದ ನೀವು ತಿನ್ಬೇಡಿ, ಮುಂದಿನ ವಾರ ತಿನ್ನಿ ಅಂತ ಹೇಳಿ. ಆಗತ್ತಾ? ಹಾಗೆ ಅವರು ನಾವು ಭಗವಂತನ ಸೇವೆಗೆ ಅಂತ ಹೋಗ್ತಿರುವಾಗ ಎಚ್ಚರಿಕೆಯಿಂದ ಜ್ಞಾಪಿಸ್ಕೋಬೇಕು. ನಾವು ಸೇವೆಗೆ ಹೋಗ್ಬೇಕು. ಏನೇ ಅಡ್ಡಿ ಬಂದ್ರು, ಏನೋ ವಿಧಿ ಇಲ್ಲ, ನಾನೇ ಹಾಸ್ಪಿಟಲ್ ಹೋಗ್ಬೇಕು, ನಾನೇ ಸತ್ತೆ ಅಥವಾ ನನ್ನ ಕೈಕಾಲು ಮುರಿತು, ಯಾವ್ದೋ ಕೈಕಾಲು ಹಾಸ್ಪಿಟ್ಲಿಗೆ ಹೋದೆ, ಅದು ಬೇರೆ ಕತೆ. ಸಿನಿಮಾ ಹೋಟ್ಲ ಸುತ್ಕೊಂಡಿದ್ರೆ ಇವ್ರ ಕೃಪೆ ಸಿಗೋದು ಹೋಯ್ತು. ಆ ಸ್ನೇಹಿತನ ಕರ್ಕೊಂಡ್ಬರ್ತೀನಿ ಅಂತ ಹೋಗಿದ್ದು, ಇವ್ರು ಅವನ ಸನ್ನಿಧಿಲ್ಲ ಅಲ್ಲೂ. ಅದರಿಂದ ನಾವು ಮಾಡೋದನ್ನೆಲ್ಲ ಎಚ್ಚರಿಕೆಯಿಂದ ಮಾಡಬೇಕು. ಹಾಗೆ ಭಗವಂತ ಪ್ರಾರ್ಥನೆ ಮಾಡ್ಕೋ, ಜೊತೆಗೆ ನಮ್ಮ ಭಕ್ತಿಯನ್ನು ಅಲ್ಲಲ್ಲೇ ಪರೀಕ್ಷೆ ಮಾಡ್ಕೋತಿರ್ಬೇಕು. ಸರಿ ಮಾಡ್ತಿದ್ದೀನೋ ಇಲ್ವೋ, ಜಪ ಮಾಡ್ತೀನೋ ಇಲ್ವೋ, ಓದಿದ ಅರ್ಥ ಆಗ್ತಿದೆಯೋ ಇಲ್ವೋ, ಇಲ್ಲ ಅರ್ಥ ಆಗ್ತಿದ್ದು ಕೇಳು. ಜಪ ಸರಿಗೆ ಮಾಡ್ತಿದ್ದಾಗ ನಂಗೆ ಜಪದಲ್ಲಿ ಆಸಕ್ತಿ ಕಮ್ಮಿ ಆಗ್ತಿದ್ದಂಗೆ ಭಗವಂತ ಹರಿನಾಮ ಪ್ರಭು ಸ್ವಲ್ಪ ಜಪ ಡೌನ್ ಆಗೋಯ್ತು, ಸ್ವಲ್ಪ ಸಹಾಯ ಬೇಕು. ಆ ಪ್ರಾರ್ಥನೆ ಮಾಡ್ತಾ ಏನಾಗುತ್ತೆ, ಅದು ಭಗವಂತನ ಪ್ರೀತಿ ಹೆಚ್ಚಾಗುತ್ತೆ. ಇವಾಗ ನಾವು ತಪ್ಪು ಮಾಡಿದ್ರು ಮಾಡಲಿಲ್ಲ ಅಂತ ಮುಚ್ಚಿಟ್ರೆ ಅವಾಗ ದೋಷ ಆಗುತ್ತೆ. ಯಾವಾಗ ನಾವು ತಪ್ಪು ಮಾಡಿದಾಗ ಕೃಷ್ಣ ನಾ ಬರೀ ತಪ್ಪು ಮಾಡ್ತೀನಪ್ಪ, ಯಾವಾಗ ನಾನು ಸರಿ ಹೋಗೋದು, ಸಹಾಯ ಮಾಡೋ ಅಂತ ಕೇಳಬೇಕು. ಅವಾಗ ಸಹಾಯ ಮಾಡ್ತಾರೆ, ಅವಾಗ ಭಕ್ತರು ಸಹಾಯ ಮಾಡ್ತಾರೆ. ಜೊತೆಗೆ ನಾವು ಎಲ್ಲರ ಹತ್ರ ಪ್ರೀತಿಯಿಂದ ಇದ್ದಾಗ ಸಾಮಾನ್ಯವಾಗಿ ಏನೋ ಸಮಸ್ಯೆ ಆಗೋದಿಲ್ಲ. ಅದನ್ನ ನಾವು ಎಲ್ಲರ ಜೊತೆ ನಂಗೆ ಇರೋಕ್ಕಾಗಲ್ಲ. ಯಾರು ನಮ್ಮ ಹತ್ರ ಚೆನ್ನಾಗಿರುತ್ತೆ ಅವ್ರ ಹತ್ರ ಚೆನ್ನಾಗಿರ್ತೀವಿ, ಯಾರು ನಮ್ಮ ಹತ್ರ ಮಾತಾಡೋದು ಅವ್ರ ಹತ್ರ ನಾವು ಮಾತಾಡ್ತೀವಿ. ಸೊ ಪರವಾಗಿಲ್ಲ, ನಮ್ಗೆ ಯಾಕೆಂದ್ರೆ ನಾವೆಲ್ಲ ಎಲ್ಲಾರ ಹತ್ರ ಸರ್ವಭೂತ ನಾವು ಆ ಮಟ್ಟದಲ್ಲಿ ಇಲ್ಲ. ಸೊ ಆದ್ರೆ ಎಷ್ಟು ಸಾಧ್ಯವಾಗುತ್ತೆ ಅಷ್ಟು ಮಾಡ್ತೀವಿ. ಭಗವಂತ ಕಾಪಾಡಪ್ಪ, ನನ್ಗೆ ಇಷ್ಟೇ ಆಗೋದು, ಆದ್ರೆ ಇಷ್ಟ ಆದ್ರೂ ರಕ್ಷಣೆ ಮಾಡ್ಕೊಂಡು ಮುಂದೆ ಹೋಗೋದಕ್ಕೆ ಸಹಾಯ ಮಾಡೋದು ಕೇಳ್ಕೋಬೇಕು, ಆಗ ಅನುಕೂಲ ಆಗುತ್ತೆ. ಹರೇ ಕೃಷ್ಣ. ಗ್ರಂಥರಾಜ ಶ್ರೀಮದ್ ಭಾಗವತಂ ಕಿ ಜಾಯ್, ಶ್ರೀಲ ಪ್ರಭುಪಾದ ಕಿ ಜಾಯ್. ಹರೇ ಕೃಷ್ಣ. ನಾಗವೇಣಿ ಮಾತಾಜಿ ಎಲ್ರಿಗೂ ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಎಲ್ಲರೂ ಹೆಚ್ಚಿರೋಗಿದ್ದೀರಾ? ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಧನ್ಯವಾದಗಳು ಬಂದಿದ್ದಕ್ಕೆ. ನಿಮ್ಮಲ್ಲಿ ಏನಾದ್ರು ಪ್ರಶ್ನೆಗಳಿದ್ಯಾ, ಏನಾದ್ರು ಸಂದೇಹಗಳಿದ್ಯಾ? ಪ್ರಭುಜಿ, ಅಂಗ ಏನ್ ತಪ್ಪು ಮಾಡಿದ್ದ? ಅಂಗ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಕೇಳಿಸುದಿಲ್ವಾ? ಇದು ಹೊರಟೋಗಿದೆ ಮಾತಾಜಿ. ಏನೋ ಇದೇನು ಹೇಳಿದ್ರು. ಇದೇನು ನಾವು ಮಾಡುದು ಕೇಳುದಿಲ್ಲ, ಒತ್ತು ಅಂದ್ರೆ ನಾವು ಮಾತನಾಡುದು ಕೇಳುದಿಲ್ವಾ ಪ್ರಭುಜಿ? ಇಲ್ಲ, ನಾವು ಮಾತನಾಡುದು ಕೇಳುದಿಲ್ಲ ಅವರಿಗೆ. ಅದೇನೋ ಇದು ಮಾಡಿದ್ದಾರೆ, ಅವತ್ತು ಮಾಡಿದ್ರಲ್ಲ ಹಾಗೆ. ಹೌದೌದು, ಇವಾಗ ಇಲ್ಲಿದ್ದಾರೆ. ಬಟ್ ಇದು ನೀವು ನೋಡಿದ್ರಲ್ಲ, ಅದರಿಂದ ಏನಾದ್ರು ಅವ್ರು ಇದಾರೆ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಅವರೆಲ್ಲ ಇದಾರೆ. ಅದಕ್ಕೆ ಕೇಳಿಸಿರಲ್ಲ ಅವ್ರಿಗೆ? ಅವಾಗ ಕೇಳಿಸಿರುತ್ತಾ? ನೀವು ಹೇಳುದು ಕೇಳ್ತದೆ, ನಾವು ಹೇಳುದು ನಿಮ್ಗೆ ಕೇಳುದಿಲ್ಲ. ಕೇಳ್ತದೆ ಪ್ರಭುಜಿ, ಕೇಳಲ್ಲ. ನಾವು ಮಾತನಾಡಿದ್ದು ಕೇಳುದಿಲ್ಲ, ನೀವು ಮಾತನಾಡಿದ್ದು ಕೇಳ್ತದೆ. ಹರೇ ಕೃಷ್ಣ. ಆಲ್ ಇನ್ ಒನ್ ಆಯ್ತು. ಹರೇ ಕೃಷ್ಣ. ವೈಫೈ ಎಲ್ಲ ಇದೆಯಾ ಇದ್ರಲ್ಲಿ? ಏನಾಯ್ತು? ವೈಫೈ ಸಿಗ್ನಲ್, ಬ್ಲೂಟೂತ್ ಇದೆಯಾ? ಆಯ್ತು, ನೋಡಿಲ್ಲ, ಇದೆ ಫಸ್ಟ್ ನೋಡ್ತಿರೋದು. ಹರೇ ಕೃಷ್ಣ ಪ್ರಭುಜಿ. ಇಲ್ಲಿ ಲೈಟ್ ಬರ್ಬೇಕು ಅಂದ್ರೆ ಅಲ್ವಾ? ಅದು ಅವರಿಗೆ ಕೂಡ ಹಾಗೆ ಮಾಡ್ತಿದ್ದಲ್ಲ ಒಂದು ಬಟನ್ ಇದೆ, ಒಳಗಿನಿಂದ ಏನೋ ಪ್ರಾಬ್ಲಮ್. ಸ್ಪೀಕರ್ ಅಲ್ಲಿ ಒಂದು ಬಟನ್ ಪ್ರೆಸ್ ಮಾಡ್ಬೇಕು ಅವರು. ಹೌದು, ಇಲ್ಲ ಅಲ್ಲಿ ಪ್ರಭುಜಿ ಬಂದ್ರು. ಇದೆಲ್ಲ ಚೆನ್ನಾಗಿ ಗೊತ್ತಿದ್ದು ಉಪಯೋಗಿಸ್ತಿದ್ದಾಗ ಚೆನ್ನಾಗಿರುತ್ತೆ. ಸ್ವಲ್ಪ ಇದಾದ್ರೆ ನಾವು ಮಾತಾಡ್ತಿರ್ತೀವಿ, ಇಲ್ಲಿ ಕನೆಕ್ಟಿವಿಟಿ ಇರಲ್ಲ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಇಲ್ಲ, ನಾವು ಮಾತನಾಡೋದು ಕೇಳುದಿಲ್ಲ ನೋಡಿ. ಲೈವ್ ಮ್ಯೂಟ್ ಆಗಿ ಈಗ ಹೋಯ್ತು, ಸರಿ ಹೋಯ್ತು ನೋಡಿ ಮಾತಾಜಿ. ಈಗ ಹೋಯ್ತಾ? ಹರೇ ಕೃಷ್ಣ.
ಇಲ್ಲ ಮಾತಾಜಿ, ನಾವು ಮಾತನಾಡೋದು ಕೇಳುದಿಲ್ಲ. ಅಲ್ಲ ಅಲ್ಲಿ ಇಷ್ಟೊತ್ತು ಲೈವ್ ಪಕ್ಕ ಓಕೆ ಓಕೆ ಏನೋ ಇದಾಗಿರ್ಬೇಕು. ಕೇಳ್ತಾ ಇಲ್ಲ. ಹೌದು, ನಾವು ಮಾತಾಡೋದು ಕೇಳ್ತಾ ಇಲ್ಲ ಅವ್ರಿಗೆ. ನಾವು ಮಾತನಾಡೋದು ನಾನು ಕೇಳುದಿಲ್ಲ, ಮಾತಾಡೋದು ಅವರು ಕೇಳಿಸುತ್ತೆ, ಮಾತನಾಡೋದು ಅವರಿಂದ ಕೇಳ್ತದೆ. ರೆಸ್ಪಾನ್ಸ್ ಇಲ್ಲ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ, ಹರೇ ಕೃಷ್ಣ. ಹರೇ ಕೃಷ್ಣ. ಇದು ಝೂಮ್ ಗೂಗಲ್ ಯಾವ್ದು? ಹರೇ ಕೃಷ್ಣ. ಕೃಷ್ಣ ಮಾತಾಜಿ, ಅದು ಏನು ನಾವು ಮಾತನಾಡಿದ್ದು ಕೇಳ್ತದ ಪ್ರಭುಜಿ? ಈಗ ಕೇಳ್ತದೆ ನೋಡಿ, ಮೊದ್ಲು ಕೇಳ್ತಿರ್ಲಿಲ್ಲ. ಈಗ ಶಕುಂತಳ ಮಾತಾಜಿ ಕೇಳಿ ಪ್ರಶ್ನೆ. ಹರೇ ಕೃಷ್ಣ ಮಾತಾಜಿ ಕೇಳಿ. ಏನಿಲ್ಲ, ಅಂಗ ಏನ್ ತಪ್ಪು ಮಾಡಿದ್ದ, ದೇವತೆಗಳು ಬರ್ಲಿಲ್ಲ ಅಲ್ವಾ ಅಂತ ಹೇಳಿದೆ. ಅದು ಅದ್ರ ಬಗ್ಗೆ ಪಾಪ ಮಾಡಿದ್ದ ಅಂತ ಈ ಅಧ್ಯಾಯದಲ್ಲಿ ಇದೆ. ಏನು ಪಾಪ ಮಾಡಿದ್ದ ಅಂತ ಅದ್ರ ಬಗ್ಗೆ ಅಧ್ಯಾಯದಲ್ಲಿ ಇಲ್ಲ. ಅವನು ಈ ಜನ್ಮದಲ್ಲಿ ಏನು ತಪ್ಪು ಮಾಡಿಲ್ಲ ಅಂತ ಅವರು ಬ್ರಾಹ್ಮಣರೆಲ್ಲ ದೂರದೃಷ್ಟಿಯಲ್ಲಿ ನೋಡ್ತಾರೆ. ಆದ್ರೆ ಹಿಂದಿನ ಜನ್ಮದಲ್ಲಿ ತಪ್ಪಾಗಿದ್ರಿಂದ ಅವನಿಗೆ ಆ ದೇವತೆಗಳು ಬರ್ತಿಲ್ಲ, ಕೋಪಿಸ್ಕೊಂಡು ಅಂತ ಇದೆ. ಮತ್ತೆ ಆಮೇಲೆ ಅದಕ್ಕೆ ಸಲಹೆ ಏನ್ ಕೊಡ್ತಾರೆ ಅಂದ್ರೆ, ವಿಷ್ಣುನೇ ಸೀದಾ ವಿಷ್ಣುನ ಸೇವೆ ಮಾಡಿ. ಅದಕ್ಕೋಸ್ಕರ ಅಲ್ಲಿ ದೇವತೆಗಳು ಬರಲಿಲ್ಲ. ಹರೇ ಕೃಷ್ಣ, ಕೇಳಿಸ್ತಿದ್ಯಾ? ಕೇಳ್ತದೆ ಪ್ರಭುಜಿ. ಅದರಿಂದ ಅಲ್ಲಿ ತಪ್ಪು ಬಗ್ಗೆ ಏನು ಕೊಟ್ಟಿಲ್ಲ ಅವರು. ಒಂದಷ್ಟು ಕಡೆ ಈ ಶಾಸ್ತ್ರಗಳಲ್ಲಿ ಏನ್ ಮಾಡ್ತಾರೆ, ವಿವರಣೆ ಕೊಡ್ತಾರೆ, ಒಂದಷ್ಟು ಕಡೆ ವಿವರಣೆ ಕೊಡೋದಿಲ್ಲ. ಸೊ ಇಲ್ಲಿ ಈ ಅಧ್ಯಾಯದಿಲ್ಲ. ಬೇರೆ ಯಾವ್ದೋ ಶಾಸ್ತ್ರದ ಬಗ್ಗೆ ಇದೆಯೋ ನನಗೆ ಗೊತ್ತಿಲ್ಲ, ಅಷ್ಟೊಂದು ತಿಳ್ಕೊಂಡಿಲ್ಲ. ಈ ಅಧ್ಯಾಯದಲ್ಲಿ ಗವಾಲಂಬ ಅಂತ ಒಂದು ಶಬ್ದ ಬಂದಿದೆ ಅಲ್ಲ, ಗವಾಲಂಬ ಅಂದ್ರೆ ಗೋವುಗಳನ್ನು ಯಾಗಕ್ಕೆ ಯೂಸ್ ಮಾಡುವಂತದ್ದು. ಹೇಳಿ. ಇಲ್ಲ ಇದೆ ಗವಾಲಂಬ. ಗವಾಲಂಬ ಅದು ಹಸುವನ್ನ ಯಾಗದಲ್ಲಿ ಕೊಡೋದು. ಇವಾಗ ಅಶ್ವಮೇಧ ಅಂದ್ರೆ ಕುದುರೆನ ಕೊಡೋದು, ಕುದುರೆನ ಆಹುತಿಯಾಗಿ ಕೊಡೋದು. ಗವಾಲಂಬ ಅಂದ್ರೆ ಹಸುವನ್ನ ಕೊಡೋದು. ಆದ್ರೆ ಆವಾಗ ಆ ಕಾಲದಲ್ಲೆಲ್ಲ ಯಾಗ ಯಜ್ಞಗಳನ್ನ ಮಾಡಿದ್ರೆ ಅದಕ್ಕೆ ಉತ್ತಮ ಜನ್ಮವನ್ನ ಕೊಡೋ, ಶರೀರ ಕೊಡೋಷ್ಟು ಅವ್ರಿಗೆ ಆ ಮಂತ್ರದಲ್ಲಿ ಅವರ ಶುದ್ಧತೆಯಲ್ಲಿ ಭಗವಂತನ ಕೃಪೆಯನ್ನು ಸಾಧ್ಯ ಆಗ್ತಿತ್ತು. ಇವಾಗೆಲ್ಲ ಅದು ಆಗೋದಿಲ್ಲ ಅಂತ ಪ್ರಭುಪಾದ ಹೇಳೋದು. ಈ ಕಾಲದಲ್ಲಿ ಉದಾಹರಣೆಗೆ ಮನೆಗೆ ಯಾರೋ ಬರ್ತಾರೆ, ಹೋಮ ಏನೋ ಹೇಳ್ತೀವಿ, ಬೆಂಕಿ ಪಟ್ಟಣ ಎತ್ತಿಟ್ಬಿಡಿ, ಅವ್ರಿಗೆ ಹೇಳಿ ನೀವು ಅಗ್ನಿಯನ್ನ ಕೂಗಿದ್ರೆ ನೀವು ಕೇಳ್ದೆ ದುಡ್ಡು ಕೊಡ್ತೀವಿ ಅಂತ ಮಾಡ್ತಾರಾ? ಓಡೋಗ್ಬಿಡ್ತಾರ ಅವ್ರು. ಯಾಕೆಂದ್ರೆ ಬೆಂಕಿ ಪಟ್ಟಣ ಇಲ್ಲದೆ ಅವ್ರ ಶುರು ಮಾಡಕ್ ಆಗೋದಿಲ್ಲ. ಅವರು ಮ್ಯಾಚ್ ಬಾಕ್ಸೇ ಬೇಕು ಅವ್ರಿಗೆ, ಅಲ್ವಾ? ಸೊ ಅದು ಸಣ್ಣ ಉದಾಹರಣೆ ಅದು. ಆದ್ರೆ ಇದಕ್ಕೆ ಅವ್ರಿಗೆ ಹೇಳ್ತೀವಿ, ಒಬ್ಬರು 5,000 ಕೇಳ್ತಾರೆ, 50,000 ಕೇಳ್ತಾರೆ, 5 ಲಕ್ಷ ಕೇಳ್ತಾರೆ. ನಾವು ದೊಡ್ಡ ಮನುಷ್ಯನ್ ಕೊಡ್ತೀವಿ, ಅದ್ರ ಫಲ ಏನ್ ಬರುತ್ತೆ ಅದು ಬಹಳ ಮುಖ್ಯ. ಇವಾಗ ನಾವು ಅನ್ಕೊಂಡಿದ್ ಫಲ ಬರುತ್ತೆ ಅವರಿಂದ, ಅವ್ರಿಗೆ ಗ್ಯಾರಂಟಿ ಇಲ್ಲ, ನಮಗೂ ಗ್ಯಾರಂಟಿ ಇಲ್ಲ. 2 ಗ್ಯಾರಂಟಿಗಳಿಲ್ಲ, ಏನ್ ಗ್ಯಾರಂಟಿ? ಪ್ರಭುಪಾದನೆ ಹೇಳ್ತಾರೆ ಅಂದ್ರೆ ಈ ಕಲಿಯುಗದಲ್ಲಿ ಎಲ್ಲ ಶುದ್ಧ, ಯಾವುದು ಶುದ್ಧವಾಗಿಲ್ಲ ಪದಾರ್ಥ. ನಾವು ಮಾರ್ಕೆಟಿಂದ ಏನ್ ತಗೊಂಡ್ ಬಂದ್ರು ಅದ್ರಲ್ಲಿ ಎಷ್ಟು ಸತ್ಯ ಇದೆ, ಎಷ್ಟು ಕೆಮಿಕಲ್ ಇದೆ ಗೊತ್ತಿಲ್ಲ. ತರಕಾರಿ ಅಂತೂ ಅಧೋಗತಿ ಈಗ. ಅದಕ್ಕೆ ಪ್ರಭುಪಾದನೆ ಹೇಳ್ತಾರೆ ಅಂದ್ರೆ ನಿಮ್ಮ ಸ್ವಂತ ಜಾಗದಲ್ಲಿ ಸ್ವಲ್ಪ ಬೆಳೆಸ್ಕೊಳ್ಳಿ. ಏನಾಗುತ್ತೆ, ನೀವು ಏನ್ ತಿಂತೀರಿ ನಿಮ್ಗೆ ಗೊತ್ತಿರ್ಬೇಕು ಅಂತ. ಇವಾಗ ಪ್ಯಾಕ್ಡ್ ಫುಡ್ ಅಂತಾರೆ, ಪ್ಯಾಕೆಟ್ ಅಲ್ಲಿ ಬರೋದು 1 ವಾರ ಆದ್ಮೇಲೆ ಫ್ರಿಜ್ ಅಲ್ಲಿ ಇಟ್ಟು 1 ತಿಂಗಳಾದ್ಮೇಲೆ 1 ವರ್ಷ ಆದ್ಮೇಲೆ ತಿನ್ಬೋದು ಅಂತ. ಅದೆಲ್ಲ ವಿಷ ಆಗ್ಬಿಟ್ಟಿರುತ್ತೆ ಅನ್ಸುತ್ತೆ. ಅದರಿಂದ ಪ್ರಭುಪಾದರು ಹೇಳಿದ್ರು, ಎಷ್ಟು ಸಾಧ್ಯವಾಗುತ್ತೆ ಅಷ್ಟು ನೀವು ಸ್ವಯಂ ಮಾಡ್ಕೊಳ್ಳಿ ಅಂತ. ಆದ್ರೆ ಅಷ್ಟೊಂದು ಎಲ್ರಿಗೂ ಸಾಧ್ಯ ಇಲ್ಲ, ಯಾಕಂದ್ರೆ ಮಾರ್ಕೆಟಿಂದ ಹೋಗೇ ತರಬೇಕು, ಅಂಗಡಿಯಿಂದ ತರಬೇಕು. ಪ್ರಭುಪಾದ ಹೇಳ್ತಾರೆ 1 ಎಕರೆ ಜಮೀನು, ಸಣ್ಣ ಜಾಗ, ಅಲ್ಲಿ ಸ್ವಲ್ಪ ಧಾನ್ಯ, ತರಕಾರಿ, ಹಣ್ಣು, ಹೂ ಬೆಳೆಸ್ಕೊಳ್ಳಿ, ಎಲ್ಲ ಆಗೋಯ್ತು. 1-2 ಹಸು ಇಟ್ಕೊಳ್ಳಿ, ಮುಗಿದೋಯ್ತು ಅಂತ. ಆದ್ರೆ ಅಷ್ಟೆಲ್ಲ ಎಲ್ಲಾರ್ಗು ಮಾಡೋದು ಕಷ್ಟ ಆಗುತ್ತೆ. ಅದಕ್ಕೆ ಸಮುದಾಯಗಳನ್ನ ಪ್ರಭುಪಾದ ಕಮ್ಯುನಿಟಿ ಅಂತ, ಒಟ್ಟು ಭಕ್ತರೆಲ್ಲ ಒಟ್ಟಿಗೆ ಇರಿ. ಒಬ್ರಿಗೆ ಅಡಿಗೆ ಬರುತ್ತೆ, ಒಬ್ರಿಗೆ ಹಾಡಕ್ ಬರುತ್ತೆ, ಒಬ್ರು ಹಸು ನೋಡ್ಕೋತಾರೆ, ಒಬ್ರು ವ್ಯವಸಾಯ ಮಾಡ್ತಾರೆ. ಸೊ ಈ ತರ ಇದ್ದಾಗ ಏನು ಕಮ್ಯುನಿಟಿನಲ್ಲಿ ಎಲ್ರಿಗೂ ಅನುಕೂಲ ಆಗುತ್ತೆ, ಭಕ್ತಿ ಮಾಡ್ಬೋದು, ಎಲ್ಲ ಕೃಪೆ ಸಿಗುತ್ತೆ, ಎಲ್ಲನೂ ಅನುಕೂಲ ಆಗುತ್ತೆ. ಪ್ರಭುಪಾದರು ಇಡೀ ವಿಶ್ವದಲ್ಲಿ ನ್ಯೂರ್ನಾವನ್ ಅಂತಿದೆ ಅಮೆರಿಕನಲ್ಲಿ, ದೊಡ್ಡ ಸಮೂಹ ಅಲ್ಲಿ
ಇವಾಗ ಮಾಯಾಪುರ್, ವೃಂದಾವನ್ ಮತ್ತೆ ನ್ಯೂ ತಲವನ ಅಂತ ಅಮೆರಿಕಲ್ಲಿದೆ. ನಾನು 2 ನೋಡಿದ್ದೀನಿ ಅಷ್ಟೇ ಅಮೆರಿಕಲ್ಲಿದ್ದಾಗ, ನ್ಯೂ ವೃಂದಾವನ್, ನ್ಯೂ ತಲವನ. ಸೊ ಅಲ್ಲಿ ಭಕ್ತರೆಲ್ಲ ತುಂಬಾ ಜನ ಇದ್ದಾರೆ, ಎಲ್ಲ ದೇವಸ್ಥಾನಕ್ಕೆ ಬರ್ತಾರೆ, ಅವ್ರವ್ರ ಕೆಲಸಗಳು ಮಾಡ್ಕೋತಾರೆ, ಮತ್ತೆ ಎಲ್ಲರೂ ಸೇರಿ ಒಬ್ಬೊಬ್ರು ಒಂದ್ಸಲ ಸೇವೆ ಮಾಡ್ತಾರೆ. ಎಲ್ಲ ಚೆನ್ನಾಗಿರುತ್ತೆ. ಬಟ್ ಅಂದ್ರೆ ಎಲ್ಲರೂ ಆ ಥರ ಮನಸ್ಸು ಬರಬೇಕು, ಎಲ್ಲರೂ ಅದನ್ನ ಸ್ವೀಕಾರ ಮಾಡಬೇಕು, ಒಗ್ಗಟ್ಟಿನ ಪ್ರಭುಪಾದ ಹೇಳಿದ್ರು, ನೀವೆಲ್ಲರೂ ಹೊಂದಾಣಿಕೆಯಿಂದ ಒಗ್ಗಟ್ಟಿಂದ ನಡ್ಕೊಳ್ಳಿ, ಅದು ನನಗೆ ಖುಷಿ ಸಿಗುತ್ತೆ ಅಂತ. ಅದು ಬಹಳ ಮುಖ್ಯ. ಮನೆ ಇರಲಿ ಬೇರೆ ಕಡೆ ಹೊಂದಾಣಿಕೆ ಅನ್ನೋದು ಬಹಳ ಮುಖ್ಯ, ಒಗ್ಗಟ್ಟಿಂದ ಇರೋದು. ಹರೇ ಕೃಷ್ಣ ಪ್ರಭುಜಿ, ತುಂಬಾ ಚೆನ್ನಾಗಿ ಸಲಹೆ ಕೊಟ್ರಿ ನಮ್ಗೆ. ತುಂಬಾ ಧನ್ಯವಾದ. ಪ್ರಭುಪಾದ್ರ ಕೃಪೆ, ನಂದು ಏನೂ ಇಲ್ಲ ಇಲ್ಲಿ. ಇಷ್ಟು ವರ್ಷ ಪ್ರಭುಪಾದ ಮನೇಲಿ ಪ್ರಸಾದ ತಿಂದು ಒಂಚೂರು ಸೇವೆ ಮಾಡ್ತಿರೋದು ಅಷ್ಟೇ. ನಂದಂತ ಏನಿಲ್ಲ, ಪ್ರಭುಪಾದ್ರು ಕೊಟ್ಟಿದ್ದಾರೆ, ಅದನ್ನ ಪ್ರಭುಪಾದ ಹೇಳ್ತಾರೆ. ಪೋಸ್ಟ್ ಮ್ಯಾನ್ ತರ ಕೆಲಸ ಮಾಡಿ, ನಾ ಏನು ಹೇಳಿದ್ದೀನಿ ಅದನ್ನೇ, ನಾನು ಯಾವುದು ಬದಲಾವಣೆಯಲ್ಲಿ ಹೇಳಿದ್ದೀನಿ, ನೀವು ಅದನ್ನ ಓದಿ ಅದನ್ನ ಹೇಳಿ. ಎಷ್ಟೊಂದ್ ಕಡೆ ಭಕ್ತರು ಯಾರು ಇಲ್ಲ ಹೇಳೋರು, ಅದು ಗೊತ್ತಿಲ್ಲ ಅಂತ. ಪ್ರಭುಪಾದನ ಹೇಳ್ತಾರೆ ಅಂದ್ರೆ ಓದಿ ಸಾಕು, ನನ್ನ ಗ್ರಂಥಗಳನ್ನ ಓದಿ, ಅವಾಗ ಜ್ಞಾನ ಬರುತ್ತೆ. ಆಮೇಲೆ ಅದು ಬಂದು 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 ಭಗವಂತ ಕೃಪೆ ಕೊಡ್ತಾನೆ. ನಾವು ಎಷ್ಟು ಶುದ್ಧವಾಗ್ತೀವೋ, ಎಷ್ಟು ಕೇಳ್ಕೊತೀವೋ ಅದ್ರ ಮೇಲೆ ಭಗವಂತ ಕೃಪೆ ಕೊಡ್ತಾನೆ. ನಾಳೆ ಪಂಡಿತ ಆಗ್ಬೇಕು ಅಂತ ಹೇಳಕ್ಕಾಗಲ್ಲ, ಆದ್ರೆ ಸೇವೆ ಮಾಡ್ತಾ ಮಾಡ್ತಾ ಹೇಗೆ ಶ್ರೀಗಂಧ ತೈತಾ ತೈತಾ ಅನ್ನೋದು ಸುಗಂಧ ಹೆಚ್ಚಾಗುತ್ತೆ. ಸೊ ಹಾಗೆ ನಾವು ಸೇವೆ ಮಾಡ್ತಾ ಮಾಡ್ತಾ ಭಗವಂತ ನಮ್ಮನ್ನ ಎಷ್ಟು ಒಪ್ಕೋತಾನೋ, ಮೆಚ್ಕೋತಾನೋ, ನಾವೆಷ್ಟು ಶ್ರದ್ಧೆ, ಆಸಕ್ತಿ, ಭಕ್ತಿಯಿಂದ ಮಾಡ್ತೀವೋ ಹಾಗೆ. ಹರೇ ಕೃಷ್ಣ, ಧನ್ಯವಾದ. ಹರೇ ಕೃಷ್ಣ ಮಾತೇಶ್. ಇನ್ನೇನಾದ್ರೂ ನೀವು ಹಂಚ್ಕೊಳ್ಳೋದಿರಿ ಹಂಚ್ಕೊಳ್ಳಿ, ನಿಮ್ಮ ಅನುಭವಗಳು. ಯಾಕೆಂದ್ರೆ ಭಕ್ತರಿಗೆ ಹಂಚ್ಕೊಂಡಾಗ ಏನಾಗುತ್ತೆ, ಅವ್ರಿಗೆ ವಿಶ್ವಾಸ ಹೆಚ್ಚಾಗುತ್ತೆ. ಅದು ಬಹಳ ಮುಖ್ಯ. ಅದು ನಾವು ಹೇಳೋದು ಕೇಳೋದು ಚೆನ್ನಾಗಿ. ಇವಾಗ ಒಬ್ಬರು ಭಕ್ತರಿಗೆ ಭಕ್ತಿ ಮಾಡಿ ಎಷ್ಟು ಅನುಕೂಲ ಆಗಿದೆ, ಬೇರೆ ಭಕ್ತರ ಹತ್ರ ಹಂಚ್ಕೊಂಡಾಗ ಏನಾಗುತ್ತೆ, ಅವ್ರಿಗೂ ವಿಶ್ವಾಸ ಬರುತ್ತೆ, ವಿಶ್ವಾಸ ಹೆಚ್ಚಾಗುತ್ತೆ. ಓ, ಅವ್ರು ಮಾಡಿದ್ದಾರೆ, ನಾನು ಮಾಡಿದ್ರೆ ಇದಾಗತ್ತೆ ಅನ್ನೋ ಒಂದು ಭರವಸೆ ಬರುತ್ತೆ. ಏನಾದ್ರು ಪ್ರಶ್ನೆಗಳಿದೆಯಾ? ಪ್ರಭುಪಾದರ ಕೃಪೆಯಿಂದ ವಿಜೃಂಭಣೆಯಿಂದ ಈ ಒಂದು ಮನುಷ್ಯ ಜೀವನದಲ್ಲಿ ಭಕ್ತಿಯನ್ನು ಸಂಭ್ರಮದಿಂದ ಮಾಡುವಂತ ಅವಕಾಶ ನಮ್ಗೆಲ್ಲ. ಏನು ಇಲ್ದರೆ ಮುಗಿಸೋಣ ಹಾಗಾದ್ರೆ. ಮಹಾಪ್ರಸಾದ, ನೀವು ನಿಮ್ಮ ಮನೆಗಳಲ್ಲಿ ಇರೋ ಕಡೆ ಇರ್ತೀನಿ, ನಾ ದೇವಸ್ಥಾನದಲ್ಲಿ ಪ್ರಸಾದಕ್ಕೆ ಹೋಗ್ತೀನಿ. ಗ್ರಂಥರಾಜ್ ಶ್ರೀಮದ್ ಭಗವದ್ಗೀತಾ ಕಿ ಜಾಯ್, ಶ್ರೀಲ ಪ್ರಭುಪಾದ್ ಕಿ ಜಾಯ್. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು. ಪ್ರಭುಪಾದರ ಕೃಪೆಯಿಂದ ನಾವೆಲ್ಲ ಭಕ್ತಿ ಚೆನ್ನಾಗಿ ಮಾಡೋಣ. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು. ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು.